ಅಧ್ಯಕ್ಷರು ಪುತ್ತೂರು ತಾಲೂಕು ಗ್ರಾಮ RDPR ಸಮಿತಿ ಇವರು ಕೂಡ ಈ ವೇದಿಕೆಯನ್ನು ಅಲಂಕರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಪ್ರಾರಂಭಿಸೋಣ. ಎಲ್ಲರೂ ಎದ್ದು ನಿಲ್ಲೋದು. ಇವರು ಈ ಸಭೆಯಲ್ಲಿ ಅನೇಕ ರೀತಿ ನಮಗೆ ಹೋರಾಟಕ್ಕೆ ಪ್ರೇರಣೆಯಾಗಿದ್ದಾರೆ. ಗುರಿ ಮತ್ತೆ ಗುರು ಆಗಿರುವ ಈ ಸಭೆಗೆ ಹಾಜರಿದ್ದಂಥ ತಮಗೆ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ ಸರ್. ಹಾಜರಿರುವಂತಹ ಪ್ರಧಾನ ಕಾರ್ಯದರ್ಶಿ ಆದಂತಹ ಶ್ರೀ ಯಶೋಧರ್ ಸರ್, ತಮಗೂ ಈ ಸಭೆಗೆ ಪ್ರೀತಿಪೂರ್ವಕ ಸ್ವಾಗತ. ಈ ಸಭೆಯಲ್ಲಿ ಹಾಜರಿದ್ದಂತಹ ಶ್ರೀ ದಯಾನಂದ್ ಪೆರುವಾಜೆ ಇವರನ್ನು ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಅದೇ ರೀತಿ ಈ ವೇದಿಕೆಯಲ್ಲಿ ಹಾಜರಿದ್ದಂಥ ಶ್ರೀ ನಯನ, ಅಧ್ಯಕ್ಷರು ಜಿಲ್ಲಾ ಮಹಿಳಾ ಹೋರಾಟ ಸಮಿತಿ, ತಮಗೂ ಪ್ರೀತಿಪೂರ್ವಕ ಸ್ವಾಗತ ಮೇಡಮ್. ಶ್ರೀ ಪ್ರದೀಪ್, ಉಪಾಧ್ಯಕ್ಷರು ಜಿಲ್ಲಾ ಹೋರಾಟ ಸಮಿತಿ, ಇವರನ್ನು ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಅದೇ ರೀತಿ ಈ ಸಭೆಯಲ್ಲಿ ವೇದಿಕೆಯಲ್ಲಿ ಹಾಜರಿರುವಂತಹ ಶ್ರೀ ಹೊನ್ನಪ್ಪ ಸರ್, ತಮಗೂ ಪ್ರೀತಿಪೂರ್ವಕ ಸ್ವಾಗತ. ಈ ವೇದಿಕೆಯಲ್ಲಿ ಇರುವಂತಹ ಪ್ರಿಯಾ ಮೇಡಮ್, ತಮಗೂ ಈ ಸಭೆಗೆ ಆರ್ಥಿಕವಾಗಿ ಸ್ವಾಗತಿಸುತ್ತೇನೆ. ಹಾಗೂ ಇಲ್ಲಿ ನೆರೆದಿರುವಂತಹ ಎಲ್ಲ ಉಳ್ಳಾಳ, ಮುಲ್ಕಿ, ಮಂಗಳೂರು, ಮೂಡುಬಿದ್ರೆ ತಾಲೂಕಿನ ಎಲ್ಲ ಹೋರಾಟ ಸಮಿತಿಯ ಸದಸ್ಯರಿಗೂ ಅಧ್ಯಕ್ಷರು, ಉಪಾಧ್ಯಕ್ಷರಿಗೂ ಎಲ್ಲರನ್ನೂ ಸ್ವಾಗತಿಸುತ್ತಾ ಮುಂದಿನ ಈ ಸಭೆಯನ್ನು ಯಶೋಧರ್ ಸರ್ ನಡೆಸಿಕೊಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತ್ ನೌಕರರ ಶ್ರೇಯೋಭಿವೃದ್ಧಿ ಸಂಘ ಇದರ ಉಳ್ಳಾಲ ತಾಲೂಕು ಸಮಿತಿಯ ಮತ್ತು ಹೋರಾಟ ಸಮಿತಿಯ ಒಂದು ರಚನೆಗಾಗಿ ನಾವು ಈ ದಿನ ಇಲ್ಲಿ ಸಭೆ ಸೇರಿದ್ದೇವೆ. ಈ ಸಭೆಯ ಅಧ್ಯಕ್ಷರಾಗಿ ಜಿಲ್ಲಾಧ್ಯಕ್ಷರು ಮತ್ತು ರಾಜ್ಯಾಧ್ಯಕ್ಷರಾದ ದೇವಪ್ರಸಾದ್ ಬಳ್ಮ ಅವರಿದ್ದಾರೆ. ಮತ್ತು ನಮ್ಮ ಹೋರಾಟ ಸಮಿತಿಯ ಅಧ್ಯಕ್ಷರಾದ ದಯಾನಂದ್ ಅವರಿದ್ದಾರೆ. ಉಪಾಧ್ಯಕ್ಷರಾದ ಪ್ರದೀಪ್ ಅವರಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲಾ ಹೋರಾಟ ಸಮಿತಿಯ ಅಧ್ಯಕ್ಷರಾದ ನಯನ ಅವರಿದ್ದಾರೆ. ಮತ್ತು ಮೂಡುಬಿದಿರೆ ತಾಲೂಕು ಹೋರಾಟ ಸಮಿತಿಯ ಮಹಿಳಾ ಹೋರಾಟ ಸಮಿತಿಯ ಅಧ್ಯಕ್ಷರಾದ ನಯನ ಅವರಿದ್ದಾರೆ. ಮತ್ತು ಇಲ್ಲಿ ಸೇರಿರುವ ಎಲ್ಲ ನನ್ನ ನೌಕರರಿದ್ದಾರೆ. ನಾವು ಈಗಾಗಲೇ 12 ತಾರೀಕಿಗೆ ಅಂತ ಒಂದು ಒಂದು ದಿನವನ್ನು ನಿಗದಿ ಮಾಡಿದ್ದೆವು. ಆ ಹೋರಾಟ ದಿನ ಈಗ ನಿಮಗೆ ಗೊತ್ತಿರುವ ಹಾಗೆ 19 ತಾರೀಕಿಗೆ ನಿಗದಿಯಾಗಿದೆ. ಆ ಹೋರಾಟಕ್ಕೆ ನಾವು ಏನೋ ಒಂದು ದಿನವನ್ನು ನಿಗದಿ ಮಾಡಿದ ನಂತರ ಇಡೀ ಜಿಲ್ಲೆಯಲ್ಲಿ ಎಲ್ಲ ಕಡೆ ನಾವು ಹೋಗಿ ಒಂದು ಹೋರಾಟ ಸಮಿತಿಯನ್ನು ರಚನೆ ಮಾಡಿ ಆಗಿದೆ. ಕೊನೆಯದಾಗಿ ನಾವೀಗ ಉಳ್ಳಾಲ ತಾಲೂಕಿಗೆ ಬಂದಿದ್ದೇವೆ. ಉಳ್ಳಾಲ ತಾಲೂಕಿನಲ್ಲಿ ಇದೊಂದು ಕೊನೆಯ ಹೋರಾಟ ಸಮಿತಿಯನ್ನು ಇವತ್ತು ನಾವು ರಚನೆ ಮಾಡ್ತಿದ್ದೇವೆ. ಈ ಹೋರಾಟ ಸಮಿತಿಯ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು, ಕಾರ್ಯದರ್ಶಿ ಮತ್ತು ಅದಕ್ಕೆ ಜವಾಬ್ದಾರಿ ತಗೊಳ್ಳುವವರು ಯಾರೆಂದು ಇವತ್ತು ನೀವು ನಿರ್ಣಯ ಮಾಡಿ ಒಂದು ಸಮಿತಿಯನ್ನು ರಚನೆ ಮಾಡಬೇಕಾಗ್ತದೆ. ಅದಕ್ಕೋಸ್ಕರ
ಈ ಒಂದು ಹೋರಾಟ ಸಮಿತಿ ರಚನೆಯಲ್ಲಿ ಯಾರನ್ನು ಅಧ್ಯಕ್ಷರು ಮಾಡ್ತೀರಿ, ಯಾರನ್ನು ಉಪಾಧ್ಯಕ್ಷರು ಮಾಡ್ತೀರಿ, ಮತ್ತು ಮಹಿಳಾ ಹೋರಾಟ ಸಮಿತಿಯ ರಚನೆ ಮಾಡಿ ಅದರಲ್ಲಿ ಯಾರನ್ನು ನೀವು ಪದಾಧಿಕಾರಿಯನ್ನು ಆಯ್ಕೆ ಮಾಡ್ತೀರಿ, ಅದೀಗ ನಾವು ಮಾಡಬೇಕಾಗಿ ನಿಮ್ಮಲ್ಲಿ ಕೇಳಿಕೊಳ್ತೇನೆ. ಮೊದಲಿಗೆ ಮಹಿಳಾ ಹೋರಾಟ ಸಮಿತಿ ಮಾಡುವ ಫಸ್ಟಿಗೆ. ಈ ಒಂದು ಸಂಘಟನೆ ಹುಟ್ಟಿರುವಂಥದ್ದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ, ನಮಗೆಲ್ಲರಿಗೂ ಕೂಡ ಗೊತ್ತಿರುವಂಥ ವಿಚಾರವೇ. ನಾವೊಂದು ಅಂದ್ಕೊಂಡಿರಲಿಲ್ಲ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನೌಕರರಾದಂಥ ಒಂದು ಸಂಘಟನೆ, ಗ್ರಾಮ ಪಂಚಾಯತಿಯಲ್ಲಿ ಕೆಲಸ ಮಾಡುತ್ತಿರುವಂಥ ನೌಕರಿಗೋಸ್ಕರ ನೌಕರರೇ ಒಂದು ರಚನೆ ಮಾಡಿರುವಂಥ ಸಂಘಟನೆ ಏನಾದರೂ ಈ ಹಿಂದೆ ಇತ್ತು ಅಂತ ಹೇಳಿದರೆ ಅದು ಕರ್ನಾಟಕ ರಾಜ್ಯದ ಬೆಳ್ತಂಗಡಿ ತಾಲೂಕಿನಲ್ಲಿ. ಈ ಹಿಂದಿನ ನಮ್ಮ ಎಲ್ಲ ಪದಾಧಿಕಾರಿಗಳು ಮಾಡಿರುವಂಥ ಒಂದು ಸಂಘಟನೆ, ಅದನ್ನು ಮುನ್ನಡೆಸಿಕೊಂಡು ಹೋಗುವಂಥ ಜವಾಬ್ದಾರಿ ನನ್ನ ಮೇಲೆ ಬಿತ್ತು. ಬೆಳ್ತಂಗಡಿ ತಾಲೂಕಿನ ಏನು ಗ್ರಾಮ ಪಂಚಾಯತ್ ನೌಕರರ ರಚನೆ ಅಂತ ಏನು ಸಂಘಟನೆ ಏನಿತ್ತು ಅದರದ್ದು ಸಂಘಟನಾ ಕಾರ್ಯದರ್ಶಿಯಾಗಿ ನಾನು ಜವಾಬ್ದಾರಿ ತಗೊಂಡ ನಂತರ ಆ ತಾಲೂಕಿನ ಕಾರ್ಯದರ್ಶಿಯಾಗಿ ಜವಾಬ್ದಾರಿ ತಗೊಂಡೆ. ನಂತರ ಎಲ್ಲ ಸೇರಿ ನನ್ನನ್ನು ಅಧ್ಯಕ್ಷನಾಗಿ ಮಾಡಿದರು. ನಂತರ ದಕ್ಷಿಣ ಕನ್ನಡ ಜಿಲ್ಲೆಗೆ ಅಧ್ಯಕ್ಷ ಬೇಕು ಅಂತೇಳಿ ಎಲ್ಲರೂ ನಾನು ಅವಿರೋಧವಾಗಿ ಆಯ್ಕೆ ದಕ್ಷಿಣ ಕನ್ನಡ ಜಿಲ್ಲೆಯ ಅಧ್ಯಕ್ಷನಾಗಿ ಮಾಡಿದರು. ತದನಂತರ ನಮಗೆ ರಾಜ್ಯ ಮಟ್ಟದ ಅಧಿಕಾರಿಗಳು, ಸಂಬಂಧಪಟ್ಟಂಥ ಇಲಾಖೆಯ ಸಚಿವರುಗಳು, ನಾನು ಧರ್ಮಸ್ಥಳ ಗ್ರಾಮ ಪಂಚಾಯಿತಿಯಲ್ಲಿ ಒಬ್ಬ ಉದ್ಯೋಗಿಯಾಗಿರುವಂಥ ಕಾರಣ ಹೆಚ್ಚಿನ ಅಧಿಕಾರಿಗಳು, ಸಚಿವರುಗಳೆಲ್ಲ ಆ ಕ್ಷೇತ್ರಕ್ಕೆ ಭೇಟಿ ನೀಡುವಂಥ ಸಂದರ್ಭದಲ್ಲಿ ನನ್ನ ಯೋಚನೆ ಏನಂದರೆ, ನಮ್ಮ ಕನಿಷ್ಠ ವೇತನಕ್ಕೆ ದುಡಿತಿರುವಂಥ ನೌಕರರ ಏನಾದರೂ ಒಂದು ಭವಿಷ್ಯದ ಬಗ್ಗೆ ಏನಾದರೂ ಒಂದು ಇವರಿಂದ ಏನಾದರೂ ಮಾಡುವಂಥ ಯೋಚನೆಯಿಂದ ನಾನು ಆ ಒಂದು ಬಂದ ಸಂದರ್ಭದಲ್ಲಿ ನಾನು ಅವರನ್ನು ಭೇಟಿಯಾಗಿ ಗ್ರಾಮ ಪಂಚಾಯತ್ ನೌಕರರ ಸಮಸ್ಯೆಗಳನ್ನು ನಾನು ಹೇಳ್ತಾ ಬಂದೆ. ಅದರ ನಂತರ 2016ರಲ್ಲಿ ನಮಗೆಲ್ಲರಿಗೂ ಗೊತ್ತಿರುವಂತೆ ಅಂದಿನ ಕಾರ್ಮಿಕ ಸಚಿವರು ನಮ್ಮ ಇಲಾಖೆಯ ಕಾರ್ಮಿಕ ಇಲಾಖೆಯ ಕಡತ ಪೆಂಡಿಂಗ್ ಆಗಿರುವಂಥ ಸಂದರ್ಭದಲ್ಲಿ ಆಗ ನಮಗೆ 4 ಅಂಕೆಯ ವೇತನ ಇತ್ತು. 3,500, 4,000, 5,000 ಒಳಗಡೆ ಇದ್ದಂಥ ವೇತನ ಈಗ ಹೊಸತು ಸೇರಿದವರಿಗೆ ಅದು ಗೊತ್ತಿರಲಿಲ್ಲ. ಈ ಹಿಂದೆ ಸೇವೆ ಸಲ್ಲಿಸಿದಂಥ ನೌಕರಿಗೆ ಅದೆಲ್ಲ ವಿಚಾರ ಗೊತ್ತಿದೆ. ಸುಮಾರು 3,500ರಿಂದ 4,000 ವೇತನಕ್ಕೆ ದುಡಿದಿದ್ದಂಥ ಸಂದರ್ಭ. ಆ ಸಂದರ್ಭದಲ್ಲಿ ಅಂದಿನ ಕಾರ್ಮಿಕ ಸಚಿವರು ಒಂದು ಕಡತದಲ್ಲಿ ನಮ್ಮ ನಮ್ಮ ಆರ್ಡಿಪರ್ ಇಲಾಖೆಯ ಅಧಿಕಾರಿಗಳೊಂದು ಟಿಪ್ಪಣಿ ಬರೆದಿದ್ರು. ಈ ವೇತನವನ್ನು ಗ್ರಾಮ ಪಂಚಾಯತ್ ನೌಕರಿಗೆ ನಿಗದಿ ಮಾಡಿದಲ್ಲಿ ಗ್ರಾಮ ಪಂಚಾಯತ್ ಆರ್ಥಿಕ ಪರಿಸ್ಥಿತಿಯನ್ನು ಎದುರಿಸುತ್ತದೆ, ಈ ಬಗ್ಗೆ ಈ ಕಡತವನ್ನು ಪುನರ್ ಪರಿಶೀಲಿಸಿ ಎಂದು ಆರ್ಡಿಪರಿಂದ ಅದನ್ನು ರಿಟರ್ನ್ ಮತ್ತೆ ಪರಿಶೀಲನೆಗೆ ಹಾಕಿದ್ರು. ನಾನು ಆ ಸಂದರ್ಭದಲ್ಲಿ ಈ ಒಂದು ವಿಚಾರದಲ್ಲಿ ಗ್ರಾಮ ಪಂಚಾಯತ್ ನೌಕರಿಗೆ ವೇತನ ಆದರೂ ಜಾಸ್ತಿ ಆಗಬೇಕು ಅನ್ನುವಂಥ ಓಡಾಟ ಇದ್ದಂಥ ಸಂದರ್ಭದಲ್ಲಿ ನನಗೆ ನನ್ನ ಆತ್ಮೀಯ ಅಧಿಕಾರಿಗಳು, ನಿಮ್ಮ ಸಂಘಟನೆಯಿಂದ ನೀವು ಆರ್ಡಿಪರ್ ಇಲಾಖೆಗೆ ಬಂದು ನಿಮ್ಮ ಸಮಸ್ಯೆಗಳ ಬಗ್ಗೆ ಹೇಳಿಕೊಂಡ್ರೆ ಖಂಡಿತವಾಗಿ ಇಲ್ಲಿ ಅದು ಆಗೋದಿಲ್ಲ. ನಿಮ್ಮ ನೌಕರರ ವೇತನಕ್ಕೆ ಸಂಬಂಧಪಟ್ಟಂತೆ ಅದು ಕಾರ್ಮಿಕ ಇಲಾಖೆಯಲ್ಲಿ ಎಲ್ಲ ಆ ವಿಚಾರಗಳೆಲ್ಲ ಆಗುವಂಥ ಕಾರಣ ನೀವು ಕಾರ್ಮಿಕ ಇಲಾಖೆಯಲ್ಲಿ ಅದನ್ನು ಭೇಟಿಯಾಗಿ ಇಂಥ ಒಂದು ಕಡತ ಇದೆ, ಇಂಥ ಕಡತ ನಂಬರ, ಈ ಕಡತವನ್ನು ಮತ್ತೆ ನೀವೇನಾದರೂ ಅದು ರೀಓಪನ್ ಮಾಡಿ ಏನಾದರೂ ಇದರ ಬಗ್ಗೆ ನೀವೇನಾದರೂ ಪ್ರಯತ್ನ ಪಟ್ಟರೆ ನಿಮ್ಮೊಂದು ಸ್ವಲ್ಪ ಮಟ್ಟಿನ ಸಮಸ್ಯೆ ಬಗೆಹರಿಬಹುದು ಎನ್ನುವಂಥದ್ದನ್ನು ನಮಗೆ ಅಧಿಕಾರಿಗಳು ಒಂದು ಒಳ್ಳೆಯ ಒಂದು ವಿಚಾರವನ್ನು ತಿಳಿಸಿದಾಗ ನಾನು ಆ ಸಂದರ್ಭದಲ್ಲಿ ಆ ಕಾರ್ಮಿಕ ಇಲಾಖೆಯ ಹೊಸ ಸಚಿವರಾಗಿ ಬಂದವರು ಸಂತೋಷ್ ಲಾಡ್, ನಮ್ಮ ಬಳ್ಳಾರಿಯ ಸಂತೋಷ್ ಲಾಡ್ ಅವರು ಆಗ ಕಾರ್ಮಿಕ ಸಚಿವರಾಗಿದ್ದರು. ಆ ಸಚಿವರಾಗಿದ್ದ ಸಂದರ್ಭದಲ್ಲಿ ಆ ಕಾರ್ಮಿಕ ಇಲಾಖೆಯ ಕಡತ ನಂಬರವನ್ನು ನಾನು ಅವರ ಮನೆಗೆ ಹೋಗಿ ಅವರಲ್ಲಿ ಮಾತಾಡಿದಾಗ ಅವರಿಗೆ ಗೊತ್ತಿರಲಿಲ್ಲ ಗ್ರಾಮ ಪಂಚಾಯತ್ ನೌಕರಿಗೆ ಕಾರ್ಮಿಕ ಇಲಾಖೆಯಿಂದ ವೇತನ ಆಗುವಂಥದ್ದು. ಅವರಿಗೆ ನಾನು ಹೇಳಿದ ನಂತರವೇ ಅನುಭವಕ್ಕೆ ಬಂತು. ಖಂಡಿತವಾಗಿಯೂ ನಿಮ್ಮ ಗ್ರಾಮ ಪಂಚಾಯತ್ ನೌಕರಿಗೆ ಸಂಬಂಧಪಟ್ಟಂಥ ಏನಾದರೂ ಕಡತ ನನ್ನ ಕಚೇರಿಯಲ್ಲಿ ಏನಾದರೂ ಬಾಕಿ ಇದ್ದರೆ ಅದನ್ನು ಖಂಡಿತವಾಗಿ ವಿಲೇವಾರಿ ಮಾಡಿಕೊಡ್ತೇನೆ, ನೀವು ಮಧ್ಯಾಹ್ನ 12 ಗಂಟೆ ಹೊತ್ತಿಗೆ ವಿಧಾನಸೌಧಕ್ಕೆ ಬನ್ನಿ ಅನ್ನುವಂಥದ್ದನ್ನು ಕೂಡ ನಮಗೆ ಹೇಳಿದ ಕಾರಣ ನಾವು ಅದನ್ನು ಪಟ್ಟು ಬಿಟ್ಟಿಲ್ಲ. ಮತ್ತೆ ವಿಧಾನಸೌಧಕ್ಕೆ ಹೋಗಿ ಅಲ್ಲಿ ಅವರಿಗೆ ಒಂದು ಗೌರವವನ್ನು ಸಲ್ಲಿಸಿ ಅಲ್ಲಿ ಅವರ PS ಆಗಿ ನಮ್ಮ ಈಗಿನ ಪಂಚಾಯತ್ ಡೈರೆಕ್ಟರ್ ಕುಮಾರ್ ಅಂತ ಇದ್ದಾರೆ, ನೋಡಿರ್ಬೋದು, ಅವರು ಆಗ ಅವರ PS ಆಗಿದ್ದರು. ಅವರ ಹತ್ರ ಫೈಲೆಲ್ಲ ತರಿಸಿ ಅವತ್ತೇ 2016 ಅದು ಆಗಸ್ಟ್ ತಿಂಗಳಲ್ಲಿ 8ನೇ ತಾರೀಕಿನ ಆ ದಿನಾಂಕದಂದು ಸಂತೋಷ್ ಲಾಡ್ ಸಚಿವರು ಅವರು ಸಚಿವರಾಗಿ 1 ತಿಂಗಳಾದಷ್ಟೇ ಏನಾದರೂ ಒಂದು ವರ್ಷ ಆಗ್ತಿದ್ರೆ ಅದು ಕಡತಕ್ಕೆ ಸೈನ್ ಬಿಡ್ತಿದ್ದೀರೋ ಗೊತ್ತಿಲ್ಲ. ಆದರೆ ಹೊಸ ಸಂದರ್ಭದಲ್ಲಿ ನಮಗೇನೋ ಇವ್ರಿಗೆ ಏನಾದರೂ ಮಾಡುವಂಥ ಅವರೊಂದು ಹೊಸ ಹುರುಪಿನಲ್ಲಿ ಪೆಂಡಿಂಗ್ ಆಗಿದ್ದಂಥ ಕಡತವನ್ನು ಅದರಲ್ಲಿ ಗ್ರಾಮ ಪಂಚಾಯತ್ ನೌಕರಿತ್ತು,
ನಗರ ಪಂಚಾಯತ್ ಇತ್ತು, ಪಟ್ಟಣ ಪಂಚಾಯತಿ ಅವರಿದ್ದು, ಲೈಬ್ರರಿ ಅವರಿದ್ದು, ಎಲ್ಲ 8 ಕಡತಗಳಿಗೆ ನಮ್ಮಿಂದಾಗಿ ನಮ್ಮ ಏನು ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತ್ ಶ್ರೀ ಸಂಘದ ನಮ್ಮ ಪ್ರಯತ್ನದಾಗಿ 8 ಇಲಾಖೆಯ ಕಡತಕ್ಕೆ ಒಂದು ಸಲ ಸೈನ್ ಬಿತ್ತು. ಅದರಲ್ಲಿ ಕೂಡ ನನಗೂ ಕೂಡ ಆಶ್ಚರ್ಯ ಆಯಿತು. ಆಗ ನಮ್ಮ ಗ್ರಾಮ ಪಂಚಾಯತ್ ನೌಕರಿಗೆ 12,122 ಸಂಬಳ ಅಂತೇಳಿ ನನಗೆ ಆಗ ತುಂಬ ಖುಷಿ ಆಯಿತು. ಆ ಕಡತದಲ್ಲಿ 12,122 ಗ್ರಾಮ ಪಂಚಾಯತ್ ನೌಕರಿಗೆ ಸಂಬಳ ಅಂತೇಳಿ ಅದನ್ನು ನಾನು ಒಂದು ಇದು ಫೋಟೋ ತೆಗೆದು ನಮ್ಮ ಬೆಳ್ತಂಗಡಿ ನಾನು ನಮ್ಮ ಮ್ಯಾನೇಜರಿಗೆಲ್ಲ ಕಳಿಸಿದೆ. ಆಗ ಅವ್ರು ನಂಬಲಿಲ್ಲ, ಇದೆಲ್ಲ ಸುಳ್ಳು, ಇಷ್ಟೆಲ್ಲ ಆಗಲಿಕ್ಕಿಲ್ಲ, ನಿಮಗೆ ಇರುವಂಥದ್ದು 4,500 ಸಂಬಳ, ಇಷ್ಟೊಂದು ಸರ್ಕಾರ ಇಷ್ಟು ಜಾಸ್ತಿ ಮಾಡಲಿಕ್ಕಿಲ್ಲ ಅಂತ ಹೇಳಿದಾಗ ನನಗೂ ಕೂಡ ಮತ್ತೆ ಅಪಧೈರ್ಯ ಬಂತು. ನಂತರ ಸೈನ್ ಆಯಿತು. ಸೈನ್ ಆಗಿ ಫಸ್ಟಿಗೆ ಆ ಕಾಪಿ ನಮಗೆ ಕೊಟ್ಟರು, ಬೇರೆ ಬೇರೆ ಇಲಾಖೆಗೆ ಕಳಿಸ್ಲಿಕ್ಕೆ ಮುಂಚೆ ನಮಗೆ ಕಾಪಿ ಕೊಟ್ಟರು. ಆ ಕಾಪಿಯನ್ನು ತಂದು ನಾನೆಲ್ಲ ಸಹೋದ್ಯೋಗಿ ಮಿತ್ರರಿಗೆ ಹಂಚಿದೆ. ಆದರೆ ಅದು ಏನಾಯ್ತು ಅಂತ ಹೇಳಿದ್ರೆ, ದೊಡ್ಡ ದೊಡ್ಡ ಪಂಚಾಯಿತಿಯಲ್ಲಿ ಆ ಸಂಬಳವನ್ನು ಕೊಡುವಂಥ ಪರಿಸ್ಥಿತಿ ಬಂತು. ಸಣ್ಣ ಸಣ್ಣ ಪಂಚಾಯಿತಿಯಲ್ಲಿ ಆ ವೇತನ ಕೊಡಲಿಕ್ಕೆ ಕಷ್ಟ ಆಯಿತು. ಅಲ್ಲಿಯ ಆರ್ಥಿಕ ಪರಿಸ್ಥಿತಿಯಿಂದಾಗಿ ಕೆಲವು ಪಂಚಾಯಿತಿಯಲ್ಲಿ ಸಂಬಳ ಕೊಡಲಿಕ್ಕೆ ಆಗಲಿಲ್ಲ. ನಂತರ ಗ್ರಾಮ ಪಂಚಾಯತ್ ನೌಕರಿಗೆ ಈಗಾಗಲೇ ಕಾರ್ಮಿಕ ಇಲಾಖೆಯಿಂದ ನಿಗದಿಪಡಿಸಿದಂಥ ವೇತನವನ್ನು ಪಂಚಾಯತಿಯಲ್ಲಿ ಕೊಡಲಿಕ್ಕೆ ಹಣ ಇಲ್ಲ ಅಂತ ಹೇಳೋ ದೃಷ್ಟಿಯಿಂದ ಸರ್ಕಾರದಿಂದಲೇ ಅದನ್ನು ವೇತನವನ್ನು ಬಿಡುಗಡೆ ಮಾಡುವ ವ್ಯವಸ್ಥೆ ಆಗುವ ದೃಷ್ಟಿಯಿಂದ ನಾವು ಮತ್ತೆ ಮಾನ್ಯ ಮುಖ್ಯಮಂತ್ರಿಯವರ ಜಂಟಿ ಕಾರ್ಯದರ್ಶಿಯವರು ಈ ಹಿಂದೆ ಮೈಸೂರಿನ ಸಿಒ ಆಗಿದ್ದರು, ಮುಖ್ಯ ಕಾರ್ಯದರ್ಶಿಯಾಗಿದ್ದವರು ಗೋಪಾಲ್ ಅವರು ಕೂಡ ದೇವಸ್ಥಾನಕ್ಕೆ ಬಂದಾಗ ನಮ್ಮ ಪಂಚಾಯತಿಯ PDO ನಾನು ಮತ್ತು ನನ್ನ ಇನ್ನೊಬ್ಬರು ಸಹೋದ್ಯೋಗಿ ಹೋಗಿ ನಾವೊಂದು ಪತ್ರವನ್ನು ಕೊಟ್ಟ. ಅದನ್ನು ಅವರು ಮುಖ್ಯಮಂತ್ರಿಯವರಿಗೆ ತಲುಪಿಸಿ ಮುಖ್ಯಮಂತ್ರಿ ಹತ್ರ ಒಂದು ಫೈಲ್ ರೆಡಿ ಮಾಡಿ, ನಂತರ ಸಿದ್ದರಾಮಯ್ಯ ಸರ್ಕಾರ ಇರುವಾಗ ನಮಗೆ 5 ಅಂಕೆ ವೇತನಕ್ಕೆ ಗ್ರಾಮ ಪಂಚಾಯಿತಿಯ ಸರ್ಕಾರದ ಅನುದಾನದಿಂದ ಬರುವಂಥ ವ್ಯವಸ್ಥೆ ಕೂಡ ಅದಾಗಿತ್ತು. ಅದೆಲ್ಲರಿಗೂ ತಿಳಿದಂಥ ವಿಚಾರ. ಇದೊಂದು ಹಿನ್ನೆಲೆಯಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತ್ ನೌಕರ ಸೇವಾ ಸಂಘ ನೌಕರಿಗಾಗಿ ನೌಕರೇ ಕಟ್ಟಿಕೊಂಡಂಥ ಸಂಘಟನೆಯಿಂದ ಏನಾದರೂ ಹೋರಾಟ ಮಾಡಿದರೆ ಏನಾಗಬಹುದು ಅನ್ನುವಂಥದ್ದನ್ನು ನಿಮಗೆ ಪೀಠಿಕೆಯಾಗಿ ನಾನು ಪ್ರಥಮ ಒಂದು ನಮ್ಮ ಕೆಲಸವನ್ನು ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಎಲ್ಲ ನನ್ನ ಸಹೋದ್ಯೋಗಿ ಮಿತ್ರರೇ, ಉಳ್ಳಾಲಕ್ಕೆ ನಾವು ತುಂಬ ಸಲ ನಾವು ಬಂದಿದ್ದೇವೆ. ಎಲ್ಲ ಕಡೆ ನಿಮ್ಮ ಸಹೋದ್ಯೋಗಿ ಮಿತ್ರ ನಾವು ಬೇರೆ ಬೇರೆ ತಾಲೂಕಿನ ಜಿಲ್ಲಾ ಸಭೆಗಳೆಲ್ಲ ಭೇಟಿಯಾಗಿದ್ದೇವೆ. ಇವತ್ತು ನಾವು ಉಳ್ಳಾಲ ಈ ಒಂದು ತಾಲೂಕಿಗೆ ಇಲ್ಲೊಂದು ಸಭೆ ಮಾಡ್ತಿರೋದು ನಮ್ಮ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತ್ ನೌಕರರ ಸೇವಾ ಸಂಘಕ್ಕೆ ತುಂಬ ಒಂದು ಧೈರ್ಯ ಬಂದಿದೆ ಅಂತ ಹೇಳುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಿದ್ದೇನೆ. ಆತ್ಮೀಯರೇ, ಈಗಾಗಲೇ ತಮಗೆಲ್ಲರಿಗೂ ಗೊತ್ತಿರುವಂಥ ವಿಚಾರ, ಕನಿಷ್ಠ ವೇತನಕ್ಕೆ ಗರಿಷ್ಠ ಸೇವೆ ನೀಡುವಂಥ ಒಂದು ನೌಕರರಿದ್ದರೆ ಅದು ಈ ಕರ್ನಾಟಕ ಸರ್ಕಾರದ ಈ ಒಂದು ಸರ್ಕಾರದ ವ್ಯವಸ್ಥೆಯಲ್ಲಿದ್ದರೆ ಅದು ಗ್ರಾಮ ಪಂಚಾಯತ್ ನೌಕರರು. ಯಾವುದೇ ರೀತಿಯ ಸರ್ಕಾರದ ಸವಲತ್ತಿಲ್ಲ, ವೇತನ ಇಲ್ಲ, ಸರಿಯಾದ ಒಂದು ಭದ್ರತೆ ಇಲ್ಲ, ಕನಿಷ್ಠ ವೇತನಕ್ಕೆ ಗರಿಷ್ಠ ಸೇವೆ ಎಲ್ಲ ಇದ್ದ ಕೆಲಸವನ್ನೆಲ್ಲ ಬೇರೆ ಬೇರೆ ಅನ್ಯ ಇಲಾಖೆಯ ಕೆಲಸವನ್ನೆಲ್ಲ ಮಾಡಿ ನಮ್ಮ ಅಳಲನ್ನು ಸಾರ್ವಜನಿಕರಿಗೆ ತೋರಿಸದೆ ಏನು ಸಾರ್ವಜನಿಕ ಖುಷಿಯಿಂದ ಏನು ಸೇವೆ ಕೊಡ್ತಿದ್ರೆ ಅದು ಗ್ರಾಮ ಪಂಚಾಯತ್ ನೌಕರರು. ನಾವು ಕಳೆದ 2016ರಿಂದ ಏನು ನಮ್ಮ ಸಂಘಟನೆಯು ಅಸ್ತಿತ್ವಕ್ಕೆ ಬಂದ ನಂತರ ನಮ್ಮ ಬೇಡಿಕೆ ಇದ್ದದ್ದು ಒಂದೇ, ಗ್ರಾಮ ಪಂಚಾಯತ್ ನೌಕರರನ್ನು ಸಿ ಮತ್ತು ಡಿ ದರ್ಜೆಯ ನೌಕರನಾಗಿ ಮಾಡಬೇಕು. ಗ್ರಾಮ ಪಂಚಾಯತಿಯಲ್ಲಿ ದುಡಿತಿರುವಂಥ ಕ್ಲರ್ಕ್ ಇರ್ಬೋದು, ಬಿಲ್ ಕಲೆಕ್ಟರ್ ಇರ್ಬೋದು, ಕ್ಲರ್ಕ್ ಡಾಟಾ ಎಂಟ್ರಿ ಆಪರೇಟರ್ ಇರ್ಬೋದು, ಡಾಟಾ ಎಂಟ್ರಿ ಇರ್ಬೋದು, ಇವರನ್ನೆಲ್ಲರನ್ನು ಕೂಡ ಸಿ ದರ್ಜೆಯ ಸ್ಥಾನಮಾನವನ್ನು ಕೊಡಬೇಕು. ಪಂಚಾಯತಿಯಲ್ಲಿ ದುಡಿತಿರುವಂಥ ಪಂಪ್ ಆಪರೇಟರ್ ಇರ್ಬೋದು, ಅಲ್ಲಿರುವಂಥ ಶುಚಿತ್ವ ನೌಕರು ಇರ್ಬೋದು, ಅಟೆಂಡರ್ ಇರ್ಬೋದು, ಜವಾನ ಇರ್ಬೋದು, ಇವರನ್ನೆಲ್ಲರೂ ಕೂಡ ಡಿ ದರ್ಜೆಯ ಸ್ಥಾನಮಾನಕ್ಕೆ ಒಂದು ಸ್ಥಾನಮಾನವನ್ನು ಈ ಸರ್ಕಾರದ ವ್ಯವಸ್ಥೆಯಲ್ಲಿ ಕೊಡಬೇಕು ಎನ್ನುವಂಥ ಒಂದು ಮಹತ್ತರವಾದ ಬೇಡಿಕೆಯೊಂದಿಗೆ ಅದರ ಜೊತೆಗೆ ನಗರ ಪಂಚಾಯತ್ ಮತ್ತು ಪಟ್ಟಣ ಪಂಚಾಯತ್ ನೌಕರರ ಮಾದರಿಯಲ್ಲಿ ವೇತನ ಶ್ರೇಣಿ ನಿಗದಿ ಮಾಡಬೇಕು, ಅಲ್ಲಿ ಒಂದು ಸೇವಾ ನಿಯಮ ರೂಪಿಸಬೇಕು ಎನ್ನುವಂಥ ಒಂದು 2ನೇ ಬೇಡಿಕೆ. ಅದರ ಜೊತೆಗೆ ಈಗಾಗಲೇ ಕರ್ನಾಟಕ ರಾಜ್ಯದಲ್ಲಿ ಅನೇಕ ಪಂಚಾಯತಿಗಳಲ್ಲಿ ವಯಸ್ಸಿನ ಒಂದು ಕಾರಣಕ್ಕಾಗಿ ಮತ್ತು ಅವರ ವಿದ್ಯಾರ್ಥಿಯ ಕಾರಣಕ್ಕಾಗಿ ಅದೆಷ್ಟೋ ವರ್ಷ ಸೇವೆ ಸಲ್ಲಿಸಿದಂಥ ನೌಕರ ಇನ್ನೂ ಕೂಡ ಅನುಮೋದನೆ ಆಗದೆ ಒಂದು ಕಷ್ಟದ ಪರಿಸ್ಥಿತಿಯಲ್ಲಿರುವಂತಹ ನೌಕರರ ಈ ಒಂದು ಮನೆಗಂಡು ಆ ನೌಕರನಿಗೆ ಯಾವುದೇ ರೀತಿಯ ವಯಸ್ಸಿನ ವೈಮಿತಿ ವಿದ್ಯಾರ್ಥಿಯನ್ನು ಪರಿಗಣಿಸಿದೆ ಅವನು ಏನು ಗ್ರಾಮ ಪಂಚಾಯತಿಯಲ್ಲಿ ಸಲ್ಲಿಸಿದಂಥ ಸೇವೆಯನ್ನು ಪರಿಗಣಿಸಿ ಅವರ ಸೇವಾ ಹಿರಿತನವನ್ನು ಪರಿಗಣಿಸಿ ಒಂದು ಬಾರಿ ಅವರಿಗೆ ಜಿಲ್ಲಾ ಪಂಚಾಯತಿನಿಂದ ಮಂಜೂರಾತಿ ನೀಡುವಂತಹ ವ್ಯವಸ್ಥೆಯನ್ನು ಮಾಡಬೇಕು ಎನ್ನುವಂಥ ಮಹತ್ತರವಾದ ಬೇಡಿಕೆಯೊಂದಿಗೆ ನಾವು ಈಗಾಗಲೇ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತ್ ನೌಕರರ ಸೇವಾ ಸಂಘ ಸರ್ಕಾರದ ಮುಂದೆ ಈ ಒಂದು ಬೇಡಿಕೆಯನ್ನು ಇಡ್ತಾ ಬಂದಿದೆ. ಈಗಾಗಲೇ ನಾವು ನಮ್ಮ ಸಂಘಟನೆ ಪ್ರಾರಂಭಿಸುವ ಸಂದರ್ಭದಲ್ಲಿ ನಾವು ಯಾವುದೇ ರೀತಿಯ ಒಂದು ಹೋರಾಟ ಮುಷ್ಕರ ಅಥವಾ ಸಾರ್ವಜನಿಕ ತೊಂದರೆ ಆಗುವಂಥ ರೀತಿಯಲ್ಲಿ ಯಾವುದೇ ರೀತಿಯ ಒಂದು ಹೋರಾಟ ಮಾಡೋದು ಬೇಡ. ನಾವೇನಿದ್ರೂ ಕೂಡ ನಮ್ಮ ಬೇಡಿಕೆ ಮತ್ತು ಮನವಿಗಳನ್ನು ಸರ್ಕಾರದ ಮುಂದೆ ಮಾತುಕತೆ ಮೂಲಕ ಮತ್ತು ಬಗೆಹರಿಸುವಂಥ ನಿಟ್ಟಿನಲ್ಲಿ ಅವೆಲ್ಲ ಈ ತನಕ ಹೋರಾಟವನ್ನು ಮಾಡ್ತಾ ಬಂದಿದ್ದೇವೆ. ಈಗಾಗಲೇ ಮೊನ್ನೆ ಬಂಟ್ವಾಳದಲ್ಲಿ ರಂಗೋಲಿಯಲ್ಲಿ ನಡೆದಂಥ ಜಿಲ್ಲಾ ಮಟ್ಟದ ಒಂದು
ದೊಡ್ಡ ಮಟ್ಟದ ಒಂದು ಸಭೆ ನಡೆದಿತ್ತು. ಆ ಸಭೆಯಲ್ಲಿ ಬಂದಿರುವಂಥ ಸುಮಾರು 700ರಿಂದ 800 ಜನ ನಮ್ಮ ಈ ಜಿಲ್ಲೆಯ ನೌಕರರು ಸೇರಿ ಅವರ ಒಕ್ಕಲಿನ ಬೇಡಿಕೆ ಏನಂದರೆ, ನಾವು ಇನ್ನೂ ಶಾಂತಿಯುತವಾಗಿ ನಮ್ಮ ಬೇಡಿಕೆಯನ್ನು ಸರ್ಕಾರದ ಮುಂದೆ ಬಂದರೆ ಆಗುವುದಿಲ್ಲ, ಇನ್ನು ನಾವು ಹೋರಾಟಕ್ಕೆ ನಾವು ಅಣಿಯಾಗಬೇಕಾಗಿದೆ. ಹಾಗಾಗಿ ರಾಜ್ಯಾಧ್ಯಕ್ಷರು ತಾವು ಹೋರಾಟಕ್ಕೆ ನೀವು ಕರೆ ಕೊಡಬೇಕು, ನಾವೆಲ್ಲ ನಿಮ್ಮ ಹಿಂದೆ ಇದ್ದೇವೆ. ಖಂಡಿತವಾಗಿ ನಮ್ಮ ಏನು ಬೇಡಿಕೆ ಇದೆ ಅದನ್ನು ಹೋರಾಟದ ಮುಖಾಂತರ ಪಡೆಯುವ ಅಂತ ಎನ್ನುವಂಥದ್ದು ಎಲ್ಲ ನೌಕರರ ಒತ್ತಾಯದ ಮೇರೆಗೆ ನಾನೊಂದು ಕರ್ನಾಟಕ ರಾಜ್ಯ ಗ್ರಾಮೀಣ ನೌಕರರ ಸೇವಾ ಸಂಘದ ರಾಜ್ಯಾಧ್ಯಕ್ಷರಾಗಿ ಈಗಾಗಲೇ ಕಳೆದ ಹಿಂದೆ 12ನೇ ತಾರೀಕಿಗೆ ನಾನು ರಾಜ್ಯ ಮಟ್ಟದ ಬೃಹತ್ ಹೋರಾಟಕ್ಕೆ ನಾನು ಕರೆಯನ್ನು ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಆ ಸಂದರ್ಭದಲ್ಲಿ 12ರಿಂದ 23 ತನಕ ಚಳಿಗಾಲದ ಅಧಿವೇಶನ ಬೆಳಗಾವಿಯಲ್ಲಿ ಆಗುವ ನಿರೀಕ್ಷೆ ಇದೆ ಎನ್ನುವಂಥದ್ದು ಅಧಿಕಾರಿಗಳು ನಮಗೆ ತಿಳಿಸಿದ ಕಾರಣ ಆ ಒಂದು ದಿನಾಂಕವನ್ನು ಘೋಷಣೆ ಮಾಡಿದೆ. ಈಗಾಗಲೇ ಮೊನ್ನೆ ಮುಖ್ಯಮಂತ್ರಿಯವರು ಚಳಿಗಾಲದ ಅಧಿವೇಶನವನ್ನು 19ರಿಂದ 22 ತನಕ ಅವರು ಘೋಷಣೆ ಮಾಡಿ ಈಗಾಗಲೇ ಗೆಜೆಟ್ ನೋಟಿಫಿಕೇಶನ್ ಆದ ಕಾರಣ ನಮ್ಮ ಹೋರಾಟದ ದಿನಾಂಕವನ್ನು ಬರುವ ತಿಂಗಳು 19ಕ್ಕೆ ನಾವು ಈಗಾಗಲೇ ನಿಗದಿ ಮಾಡಿ ಅದನ್ನು ಘೋಷಣೆ ಮಾಡಿದ್ದೇವೆ. ಸಂಬಂಧಪಟ್ಟಂಥ ಮುಖ್ಯಮಂತ್ರಿಯವರಿಗೆ ಪತ್ರವನ್ನು ಕೂಡ ಕಳಿಸಿದ್ದೇವೆ. ಎಲ್ಲ ಸಂಬಂಧಪಟ್ಟಂಥ ನಮ್ಮ ಗ್ರಾಮೀಣ ಪಂಚಾಯತ್ ರಾಜ್ ಇಲಾಖೆಯ ಕಾರ್ಯದರ್ಶಿಯವರು, ಆಯುಕ್ತರು ಮತ್ತು ನಮ್ಮ ಸರ್ಕಾರದ ಮುಖ್ಯ ಕಾರ್ಯದರ್ಶಿಯವರಿಗೆ, ನಮ್ಮ ಮುಖ್ಯಮಂತ್ರಿಯವರ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರಿಗೆ, ಮುಖ್ಯಮಂತ್ರಿಯವರ ಜಂಟಿ ಕಾರ್ಯದರ್ಶಿಯವರಿಗೆ, ಕರ್ನಾಟಕ ಪೊಲೀಸ್ ಮಹಾನಿರ್ದೇಶಕರಿಗೆ ಹಾಗೂ ಈಗಾಗಲೇ ನಾವು ಈ ಒಂದು ಬಾರಿ ನಾವು ಬೆಳಗಾವಿಗೆ ಮೊನ್ನೆ ಭೇಟಿ ನೀಡಿ ಅಲ್ಲಿ ಪೊಲೀಸ್ ಕಮಿಷನರ್ಗೆ ಕೂಡ ನಾವು ಅನುಮತಿಗಾಗಿ ಪತ್ರವನ್ನು ಕೊಟ್ಟು ಬಂದಿದ್ದೇವೆ. ಆ ಒಂದು ಊರಿನ ನಾವೇನು ಹೋರಾಟ ಮಾಡುವಂಥ ಪ್ರದೇಶದ ಬೆಳಗಾವಿನ ಉತ್ತರ ಮತ್ತು ದಕ್ಷಿಣ ಭಾಗದ 2 MLA ಅವರಿಗೆ, ಅನಿಲ್ ಬೇರಿಗೆ ಮತ್ತು ಸಂದೀಪ್ ಪಾಟೀಲ್ ಇವರಿಗೆ ಇಬ್ಬರಿಗೆ ನಾವು ಮನವಿಯನ್ನು ಕೊಟ್ಟು ನಾವು ಈ ಥರ ನಮ್ಮ ಗ್ರಾಮ ಪಂಚಾಯತ್ ನೌಕರರು ನಮ್ಮ ಶಾಶ್ವತ ಪರಿಹಾರ ನಿಟ್ಟಿನ ಹೋರಾಟಕ್ಕೆ ನಾವು ರೆಡಿ ಆಗ್ತಿದ್ದೇವೆ. ಸುಮಾರು 10,000 ಮೇಲ್ಪಟ್ಟು ನಾವು ನೌಕರರೆಲ್ಲ ಸೇರ್ತೇವೆ, ಹಾಗೆ ನಿಮ್ಮ ಸಹಕಾರ ಕೂಡ ಬೇಕು ಅಂತ ಕೇಳಿಕೊಂಡಾಗ ಅವರು ಸಂಪೂರ್ಣ ಸಹಕಾರ ನಿಮಗೆ ಕೊಡ್ತೇವೆ ಅಂತ ಹೇಳುವಂಥದ್ದು ಘೋಷಣೆಯನ್ನು ಕೂಡ ನಮಗೆ ಮಾಡಿದ್ದೇವೆ. ತುಂಬ ಸಂತೋಷದ ವಿಚಾರ. ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತ್ ನೌಕರರಂಥ ಒಂದು ಸಂಘಟನೆಯಿಂದ ನಾವು ಹೋರಾಟಕ್ಕೆ ಕರೆ ಕೊಟ್ಟಾಗ ಎಲ್ಲ ಜನಪ್ರತಿನಿಧಿಗಳು ಈಗ ನಮಗೆ ಬೆಂಬಲ ಸೂಚಿಸುವಂಥದ್ದು ನಮಗೆ ಒಂದು ಜಯಕ್ಕೆ ಖಂಡಿತವಾಗಿ ಕಷ್ಟ ಇಲ್ಲ ಅಂತ ಹೇಳುವಂಥದ್ದು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಿದ್ದೇನೆ. ಅದರ ಜೊತೆಗೆ ಮಾನ್ಯ ಮುಖ್ಯಮಂತ್ರಿಯವರ ಗಮನಕ್ಕೂ ಕೂಡ ಕೊಟ್ಟಿದ್ದೇವೆ. ಸಂಬಂಧಪಟ್ಟಂಥ ಎಲ್ಲ ಕೆಲವೊಂದು ಶಾಸಕರುಗಳ ಗಮನಗಳು ಕೂಡ ಕೊಟ್ಟಿದ್ದೇವೆ. ಕೆಲವೊಂದು ಶಾಸಕರು ನೀವು ಹೋರಾಟ ಮಾಡುವ ಸಂದರ್ಭದಲ್ಲಿ ನಾವು ಕೂಡ ನಿಮ್ಮ ಧ್ವನಿಯಾಗಿ ನಾವು ಕೂಡ ಅಲ್ಲಿ ಬೆಳಗಾವಿಯಲ್ಲಿ ಇರ್ತೇವೆ ಅನ್ನುವಂಥ ಮಾತನ್ನು ಕೂಡ ಧೈರ್ಯ ತುಂಬಿದ್ದಾರೆ. ಇನ್ನು ಅದರ ಜೊತೆಗೆ ನಮ್ಮ ಇಲಾಖೆಯ ಅಧಿಕಾರಿಗಳನ್ನು ಕೂಡ ನಮಗೆ ಹೆಚ್ಚಿನ ಒಂದು ಪ್ರೋತ್ಸಾಹ ಮತ್ತು ಸಹಕಾರ ಕೂಡ ಕೊಟ್ಟಿದ್ದಾರೆ. ಖಂಡಿತವಾಗಿ ನಿಮ್ಮ ಹೋರಾಟಕ್ಕೆ ನಮ್ಮಿಂದ ಏನು ಬೇಕು ಅಲ್ಲಿಯ ಅನುಮತಿಗಾಗಿ ಅಥವಾ ಇನ್ನು ಬೇರೆ ಏನಾದರೂ ವಿಚಾರಗಳಿದ್ದರೆ ಕೂಡ ನಾವು ನಿಮ್ಮೊಟ್ಟಿಗೆ ಇದ್ದೇವೆ. ಗ್ರಾಮ ಪಂಚಾಯತ್ ನೌಕರರ ಈ ಸಮಸ್ಯೆ ಬಗೆಹರಿಬೇಕು. ಆದರೆ ನಮಗೆ ಈಗಾಗಲೇ RDP ಇರುವಂಥ ಅಧಿಕಾರಿಗಳು, ಯಾಕಂತೇಳಿದರೆ ಅವರು ನಮಗೆ ನಮ್ಮ ಒಂದು ಆತ್ಮೀಯರಾದ ಕಾರಣ ನಮಗೆ ಇಂಡೈರೆಕ್ಟ್ ಆಗಿ ಹೇಳಿದರೆ, ನೀವೊಂದು ಸರ್ಕಾರಕ್ಕೆ ಇಟ್ಟಿರುವಂಥ ಬೇಡಿಕೆ ತುಂಬ ಆರೋಗ್ಯಕರವಾದ ಬೇಡಿಕೆಯನ್ನು ಇಟ್ಟಿದ್ದೀರಿ, ಖಂಡಿತವಾಗಿ ಒಳ್ಳೆಯ ಬೇಡಿಕೆಯನ್ನು ನೀವು ಆಯ್ಕೆ ಮಾಡಿ ಇಟ್ಟಿದ್ದೀರಿ, ಖಂಡಿತವಾಗಿ ಈ ಒಂದು ಬೇಡಿಕೆ ಈ ಗ್ರಾಮ ಮಟ್ಟದಲ್ಲಿ ಕೆಲಸ ಮಾಡ್ತಿರೋ ನೌಕರನಿಗೆ ಇದು ಆಗಲೇಬೇಕು, ಇದಕ್ಕೆ ನಾವು ಖಂಡಿತವಾಗಿ ಸಹಕಾರ ಕೊಡ್ತೇವೆ ಅನ್ನುವಂಥದ್ದನ್ನು ಕೂಡ ನಮಗೆ ಧೈರ್ಯ ತುಂಬಿದ್ದಾರೆ. ಹಾಗಾಗಿ ನಾವು ಕೊಟ್ಟಂಥ ಬೇಡಿಕೆ ಗ್ರಾಮ ಪಂಚಾಯತ್ ನೌಕರರಿಗೆ C ಮತ್ತು D ದರ್ಜೆಯ ಸ್ಥಾನಮಾನವನ್ನು ಕೊಡಬೇಕು ಅನ್ನುವಂಥದ್ದು. ನಾನೊಂದು ನೌಕರಲ್ಲಿ ಹೇಳುವಂಥದ್ದು ಇಷ್ಟೇ, ನಾವೆಲ್ಲ ಗ್ರಾಮ ಪಂಚಾಯತ್ ನೌಕರರು 10 ವರ್ಷದ ನಂತರ ಅಥವಾ 6 ವರ್ಷದ ನಂತರ ಎಲ್ಲ ಗ್ರಾಮ ಪಂಚಾಯತ್ ನೌಕರರ ಸೇವೆ ಸಲ್ಲಿಸಿದ ಜ್ಯೇಷ್ಠತಾ ಪಟ್ಟಿಗೆ ಬಂದು 6 ವರ್ಷದ ನಂತರ ನಾವೆಲ್ಲರೂ ಕೂಡ ಸರ್ಕಾರಿ ನೌಕರರಿಗೆ ಆಗುವಂಥ ಎಲ್ಲ ಅರ್ಹತೆ ಇರುವಂಥ ನೌಕರರು. ನಾವು ಅಂಗನವಾಡಿ ಕಾರ್ಯಕರ್ತ ಇರ್ಬೋದು, ಆಶಾ ಕಾರ್ಯಕರ್ತ ಇರ್ಬೋದು, ಅಥವಾ ಇನ್ನಿತರ ಲೈಬ್ರರಿಯ ನೌಕರರಿರ್ಬೋದು, ಅಥವಾ ಇನ್ನು ಗ್ರಾಮ ಸಹಾಯಕರು ಇರ್ಬೋದು, ಇಂಥ ನೌಕರೆಲ್ಲರೂ ಕೂಡ ಅವರು ಗೌರವಧನಕ್ಕೆ ದುಡಿದ ನೌಕರು. ನಾವೆಲ್ಲರೂ ಕೂಡ ಕನಿಷ್ಠ ವೇತನಕ್ಕೆ, ತಿಂಗಳ ವೇತನಕ್ಕೆ ದುಡಿದ ನೌಕರು. ನಮ್ಮದೊಂದು ನಿಯಮಾವಳಿಯಲ್ಲಿ ನಾವು ನೌಕರರಂತೇಳಿ ಸರ್ಕಾರದ ಮನದಲ್ಲಿರುವ ಕಾರಣ ನಮಗೆ ಇವತ್ತ ಒಂದು 6 ಅಥವಾ 10 ವರ್ಷ ಬಿಟ್ಟು ಸರ್ಕಾರ ನೌಕರ ಆಗುವಂಥ ಅರ್ಹತೆ ಕೂಡ ಎಲ್ಲ ಇದೆ. ಹಾಗಾಗಿ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತ್ ನೌಕರರ ಸೇವಾ ಸಂಘದ ನಾನು ರಾಜ್ಯಾಧ್ಯಕ್ಷರಾಗಿ ನಾನು ಸರ್ಕಾರದ ಮುಂದೆ ಪ್ರಶ್ನಿಸಿದಿಷ್ಟೇ, 10 ವರ್ಷ ಬಿಟ್ಟು ನಮ್ಮನ್ನು ಅಥವಾ 6 ವರ್ಷದ ಬಿಟ್ಟು ನಮ್ಮನ್ನು ಸರ್ಕಾರಿ ನೌಕರರನ್ನಾಗಿ ಮಾಡುವುದನ್ನು ಬಿಟ್ಟು ನಾಳೆಯೇ ನಮ್ಮನ್ನು ಯಾಕೆ ಸರ್ಕಾರಿ ನೌಕರನಾಗಿ ಮಾಡಬಾರದು ಎನ್ನುವಂಥದ್ದನ್ನು ನಾನು ಪ್ರಶ್ನೆಯನ್ನು ಕೂಡ ಇಟ್ಟಿದ್ದೇನೆ. ಯಾಕೆಂದರೆ ಸರ್ಕಾರಕ್ಕೆ ಹೊರೆ ಕೂಡ ಬೀಳುವುದಿಲ್ಲ. ಈಗಾಗಲೇ ಹೆಚ್ಚಿನ ಒಂದು 5 ನೌಕರರಿಗೆ ಅಥವಾ ಅದಕ್ಕಿಂತ ಹೆಚ್ಚು ಏನು ನಾವು ಪಂಚತಂತ್ರದಲ್ಲಿ ಎಂಟ್ರಿ ಮಾಡಿದಂಥ ನೌಕರು ಏನಿದ್ದೇವೆ ನಮಗೆಲ್ಲರೂ ಕೂಡ ಸರ್ಕಾರದಿಂದಲೇ ವೇತನ ಬರ್ತದೆ. ಈಗಾಗಲೇ ಒಂದೊಂದು ನೌಕರಿಗೆ ಸುಮಾರು ತಿಂಗಳಿಗೆ 15,000 ಹತ್ರ ನಮಗೆ ವೇತನ ಸರ್ಕಾರವೇ ಬಿಡುಗಡೆ ಮಾಡ್ತದೆ. ಹಾಗಾಗಿ ಇನ್ನು ಸ್ವಲ್ಪ ಒಂದು ಹೆಚ್ಚಿನ ವೇತನವನ್ನು ಸರ್ಕಾರದಿಂದ ಬಿಡುಗಡೆ ಮಾಡಿ ನೌಕರನ ಒಂದು ಭವಿಷ್ಯಕ್ಕೆ ಭದ್ರತೆ ಕೊಡಿ ಎನ್ನುವಂಥ ಮಾತನ್ನು ನಾನು ಸರ್ಕಾರದ ಮುಂದೆ ಇಟ್ಟಿದ್ದೇನೆ. ಹಾಗಾಗಿ ತಾವೆಲ್ಲ ಈ ಒಂದು ಹೋರಾಟಕ್ಕೆ
ನಾವು ನಮ್ಮ ನಿರೀಕ್ಷೆಯಿಂದ ಜಾಸ್ತಿ. ಈಗಾಗಲೇ ನಾವು ಪ್ರಥಮ ಬಾರಿಗೆ ಈ ಹೋರಾಟ ಕರೆ ಕೊಟ್ಟಾಗ ನನಗೆ ತುಂಬ ಭಯ ಆಗಿತ್ತು, ಯಾವ ರೀತಿ ಇದನ್ನು ನಿಭಾಯಿಸುವಂಥದ್ದು ಕೂಡ. ಎಲ್ಲರೂ ಒಕ್ಕರನ್ನ ಅವರ ಅಭಿಪ್ರಾಯ ಹೇಳಿದ್ರು, ಆದರೆ ಅಲ್ಲಿಯ ಒಂದು ಹೋರಾಟದ ಸಂದರ್ಭದಲ್ಲಿ ಎದುರಿಸುವಂಥ ಶಕ್ತಿ ನಮಗೆ ಕೂಡ ಅದು ತುಂಬ ಬೇಕಾಗಿದೆ. ಅದು ನೀವೆಲ್ಲ ನೋಡಿರ್ಬೋದು, ಕೆಲವೆಲ್ಲ ಹೋರಾಟದ ಸಂದರ್ಭದಲ್ಲಿ ಆಗಿರುವಂಥ ಕಷ್ಟ ನಷ್ಟಗಳು, ಅಲ್ಲಿರುವಂಥ ಮುಖಂಡರುಗಳ ಮೇಲೆ ಆಗಿರುವಂಥ ತೊಂದರೆಗಳನ್ನೆಲ್ಲ ನೀವೆಲ್ಲ ಮನಗಂಡಿದ್ದೀರಿ. ಹಾಗಾಗಿ ಇವತ್ತು ನಾವು ಹೋರಾಟಕ್ಕೆ ಕರೆ ಕೊಟ್ಟಂಥ ಸಂದರ್ಭದಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಅಲ್ಲದೆ ನನ್ನ ಬೇರೆ ಬೇರೆ ಜಿಲ್ಲೆಯಲ್ಲಿ ನಾವೆಲ್ಲ ಈಗಾಗಲೇ ಕರ್ನಾಟಕ ರಾಜ್ಯಾದ್ಯಂತ ನಾವು ಪ್ರವಾಸ ಮಾಡಿದ್ದೇವೆ. ಇವತ್ತು ನಾನು ಚಿತ್ರದುರ್ಗ ಜಿಲ್ಲೆಯಲ್ಲಿ ಈಗಾಗಲೇ ಅಲ್ಲಿ 5 ಜಿಲ್ಲೆಗಳನ್ನು ಒಳಗೊಂಡು ಇವತ್ತು ಸಭೆ ಆಗ್ತಾ ಉಂಟು. ಅಲ್ಲಿಗೆ ನಾನು ಹೋಗಬೇಕಿದ್ದು, ನಾನು ಬರ್ತೇನೆ ಅಂತ ಅವರಿಗೆ ಭರವಸೆಯನ್ನು ಕೂಡ ಕೊಟ್ಟಿದ್ದೆ. ಆದರೆ ನನ್ನ ತಾಲೂಕಿನ ಉಳ್ಳಾಲದಲ್ಲಿ ಆಗುವಂಥ ಈ ಒಂದು ಸಭೆಗೆ ನಾನು ಬರಲೇಬೇಕು ಎನ್ನುವಂಥದ್ದನ್ನು ನಮ್ಮ ಕಾರ್ಯದರ್ಶಿಯವರು ನನಗೆ ಒತ್ತಾಯವನ್ನು ಮಾಡಿದರು. ಆಮೇಲೆ ಗುಲಾಬೇಕ ಕೂಡ ಹೇಳಿದರು, ಇಲ್ಲಿ ಬರ್ಬಾರಂತ ಮೀಟಿಂಗಲ್ಲಿ. ಹಾಗಾಗಿ ನಾನು ಚಿತ್ರದುರ್ಗದ ಒಂದು ಈ ಸಭೆಯನ್ನು ಕ್ಯಾನ್ಸಲ್ ಮಾಡಿ ಅಲ್ಲಿಗೆ ನಮ್ಮ ಸಂಘದ ಪ್ರಧಾನ ಕಾರ್ಯದರ್ಶಿಯವರು ಮತ್ತೆ ಉಡುಪಿಯ ತಂಡವನ್ನು ನಾನು ಅಲ್ಲಿಗೆ ಚಿತ್ರದುರ್ಗಕ್ಕೆ ಕಳಿಸಿದ್ದೇನೆ. ಅಲ್ಲಿ ಕೂಡ ಒಂದು ಮೀಟಿಂಗ್ ಆಗ್ತಿದೆ. ಹಾಗಾಗಿ ಉಳ್ಳಾಲಕ್ಕೆ ಬರಲೇಬೇಕು ಅನ್ನುವಂಥ ದೃಷ್ಟಿಯಿಂದ ನಾನು ಇವತ್ತು ಇದಕ್ಕೆ ಬಂದಿದ್ದೇನೆ. ನಮಗೆ ಏನಿದ್ರು ಕೂಡ ನಾವು ರಾಜ್ಯ ಮಟ್ಟದಲ್ಲಿ ಎಂಥ ಹೋರಾಟ ಮಾಡಿದ್ರು ಕೂಡ ನಮಗೆ ಒಂದು ಹೆಚ್ಚಿನ ಶಕ್ತಿ ಬೇಕಾಗಿರುವಂಥದ್ದು ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆಯಿಂದ. ನಾವೆಲ್ಲ ಉಡುಪಿ ಜಿಲ್ಲೆ ಮತ್ತು ದಕ್ಷಿಣ ಜಿಲ್ಲೆ ನೌಕರರೆಲ್ಲರೂ ಕೂಡ ನಾವು ಹೋರಾಟಕ್ಕೆ ಹೋಗುವುದು ಮಾತ್ರವಲ್ಲದೆ ಅಲ್ಲಿ ಎಲ್ಲ ಜವಾಬ್ದಾರಿಯನ್ನು ಕೂಡ ನಾವೇ ತಗೊಳ್ಬೇಕಾಗ್ತದೆ, ವಾಲಂಟಿಯರ್ ಆಗಿ ಕೆಲಸ ಮಾಡಬೇಕಾಗ್ತದೆ. ನಮಗೆ ಈಗಾಗಲೇ ಸೋಷಿಯಲ್ ಮೀಡಿಯಾ ಟೀಮಲ್ಲಿ 150 ಜನ ನಮ್ಮ ಹಿಂದೆ ಕೆಲಸ ಮಾಡ್ತಿರೋದು ನಮಗೆ ಕೂಡ ಹೆಮ್ಮೆ ತಂದಿದೆ. ಅದರ ಜೊತೆಗೆ ಇನ್ನೂ ಕೂಡ 60-70 ಜನ ಆ ಒಂದು ದೊಡ್ಡ ಕಾರ್ಯಕ್ರಮದ ವಿಡಿಯೋ ಚಿತ್ರೀಕರಣಕ್ಕಾಗಿ ಒಂದು 60 ಜನರ ಒಂದು ತಂಡವು ಕೂಡ ನಮಗೆ ಬೇಕಾಗಿದೆ. ನಾನು ಪ್ರಧಾನ ಕಾರ್ಯದರ್ಶಿಯವರಲ್ಲಿ ಹೇಳಿದ್ದೇನೆ, 60 ಜನರ ಒಂದು ತಂಡವನ್ನು ಕೂಡ ಮಾಡಿಕೊಡಿ. ಯಾಕೆಂತ ಹೇಳಿದ್ರೆ ನಮಗೆ ಅಧಿಕಾರಿಗಳು ಕೂಡ ಮುಖ್ಯಮಂತ್ರಿಯವರ ಸೆಕ್ರೆಟರಿಯವರು ಕೂಡ ಒಂದು ನಮಗೆ ಮಾತನ್ನು ಹೇಳಿದ್ದಾರೆ, ಯಾವುದೇ ಸಂದರ್ಭದಲ್ಲೂ ಆ ಸಂದರ್ಭದಲ್ಲಿ ಏನಾದರೂ ಅಹಿತಕರ ಘಟನೆ ಯಾರು ನಿಮಗೆ ಆಗದವ್ರು ಬಂದು ಮಧ್ಯದಲ್ಲಿ ಏನಾದರೂ ತೊಂದರೆ ಕೊಟ್ಟರೆ ಅಂಥದಕ್ಕೆಲ್ಲ ನೀವು ಒಂದು ವಿಡಿಯೋ ಮಾಡಿ ಅದನ್ನೆಲ್ಲ ಮಾಡಬೇಕು ಅನ್ನುವಂಥದ್ದು ಕೂಡ ನಮಗೆ ಸೂಚನೆ ಕೊಟ್ಟ ಕಾರಣ ನಾವೆಲ್ಲ ಒಂದು ಹೋರಾಟಕ್ಕೆ ಈಗಾಗಲೇ ತೀರ್ಮಾನವನ್ನು ಕೂಡ ಮಾಡಿದ್ದೇವೆ. ಎಲ್ಲವೂ ಕೂಡ ಇದರ ಪೂರ್ವ ತಯಾರಿಗಳು ನಡೀತಾ ಉಂಟು. ಈಗಾಗಲೇ ನನಗೆ ತುಂಬ ಖುಷಿ ತಂದಿರೋ ವಿಚಾರ ಅಂತ ಹೇಳಿದ್ರೆ, ಬೇರೆ ಬೇರೆ ಜಿಲ್ಲೆಯಲ್ಲಿ ಒಳ್ಳೆಯ ನಮಗೆ ಒಂದು ಪ್ರೋತ್ಸಾಹ ಸಿಗ್ತಾ ಉಂಟು, ಒಳ್ಳೆಯ ಬೆಂಬಲ ಸಿಗ್ತಾ ಉಂಟು. ಎಲ್ಲ ಜಿಲ್ಲೆಗಳಲ್ಲಿ ಕೂಡ ನಮಗೆ ಈ ಒಂದು ಸಂಘಟನೆಯ ಒಂದು ಏನು ನಾವು ಸರ್ಕಾರದ ಮುಂದಿಟ್ಟಂಥ ಏನು ಬೇಡಿಕೆ ಇದೆ, ಬೇಡಿಕೆಗೆ ಸಂಪೂರ್ಣ ಎಲ್ಲ ರಾಜ್ಯದ ಎಲ್ಲ ನೌಕರರು ಕೂಡ ಬೆಂಬಲವಾಗಿ ಕೊಟ್ಟಿರುವಂಥದ್ದು ನಮಗೆಲ್ಲರಿಗೂ ಕೂಡ ಹೆಮ್ಮೆ ತಂದಿದೆ. ಹೀಗಾಗಿ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತ್ ನೌಕರರಿಗೆ ಈ ಸಂದರ್ಭದಲ್ಲಿ ನಾನು ಅಭಿನಂದನೆಯನ್ನು ಕೂಡ ಸಲ್ಲಿಸಲಿಕ್ಕೆ ಬಯಸ್ತಿದ್ದೇನೆ. ಹಾಗೆಯೇ ಮುಖ್ಯವಾಗಿ ಉಳ್ಳಾಲದಲ್ಲಿ ಕೂಡ ಒಂದು ನಮಗೆ ಸಮಿತಿಯನ್ನು ಕೂಡ ರಚನೆ ಆಗಬೇಕು. ನಂತರ ನಾವು ಈ ಹೋರಾಟ ಯಾವ ರೀತಿ ಇರಬೇಕು ಅನ್ನೋದನ್ನು ತಮ್ಮ ಮುಂದೆ ಇಡಲಿಕ್ಕೆ ಬಯಸ್ತಿದ್ದೇನೆ. ಈಗಾಗಲೇ ನಾವು ಬೆಳಗಾವಿಯ ಪೊಲೀಸ್ ಕಮಿಷನರ್ ಅವರಿಗೆ ನಾನು ಮನವಿಯನ್ನು ನೀಡಿದಾಗ ಅವರು ಕೂಡ ನಮಗೆ ಬೇರೆ ಬೇರೆ ರೀತಿಯ ಸಜೆಷನ್ ಕೊಟ್ಟರು. ಮಾನ್ಯ ಮುಖ್ಯಮಂತ್ರಿಯವರ ಸೆಕ್ರೆಟರಿ ಅವರು ಕೂಡ ಒಳ್ಳೆಯ ಸಜೆಷನ್ ಕೊಟ್ಟರು. ನಾವು ಹೋರಾಟದ ಡೇಟನ್ನು ಸರ್ಕಾರ ಘೋಷಣೆ ಮಾಡಿ ನಾವೊಂದು 4 ದಿನ ಬಿಟ್ಟು ಹೋರಾಟ ಮಾಡುವಂಥ ತೀರ್ಮಾನ ಕೂಡ ನಮ್ಮ ರಾಜ್ಯ ಸಂಘದಿಂದ ನಾವು ಮಾಡಿದ್ದೆವು. ಆಗ ನಮಗೆ ಅಧಿಕಾರಿಗಳು ಒಂದು ಸೂಚನೆ ಕೊಟ್ಟರು, 4 ದಿನ ಬಿಟ್ಟು ನೀವು ಹೋರಾಟ ಮಾಡೋದಾದರೆ ಅಲ್ಲಿ ರೈತ ಸಂಘದವರು ಬೇರೆ ಬೇರೆ ಸಂಘಟನೆಯವರೆಲ್ಲ ಸೇರ್ತಾರೆ, 10 ಸಂಘಟನೆಯವರೆಲ್ಲ ಹೋರಾಟ ಮಾಡುವಾಗ ನೀವು ಕೂಡ ಸೇರಿಕೊಂಡ್ರೆ ಅದು ಸರ್ಕಾರಕ್ಕೆ ಲೆಕ್ಕ ಸಿಗುವುದಿಲ್ಲ, ನಿಮ್ಮಿಂದ ಸರ್ಕಾರಕ್ಕೆ ಲೆಕ್ಕ ಸಿಗುವುದಿಲ್ಲ. ಹಾಗಾಗಿ ನೀವು ಏನು ಬೆಳಗಾವಿ ಅಧಿವೇಶನ ಪ್ರಾರಂಭವಾಗ್ತದೆ ಆ ದಿನವೇ ನೀವು ಹೋರಾಟಕ್ಕೆ ಆ ದಿನವೇ ನೀವು ತಯಾರಾಗಿ. ಯಾಕಂತ ಹೇಳಿದ್ರೆ ವಿಧಾನಸಭಾ ಅಧಿವೇಶನ ಸ್ಟಾರ್ಟ್ ಆಗ್ಲಿಕ್ಕೆ ಮುಂಚೆ ಗ್ರಾಮ ಪಂಚಾಯತ್ ನೌಕರರು ವಿಧಾನಸೌಧದ ಮುಂದೆ ಅಷ್ಟೊಂದು ಜನ ಸೇರಿದ್ರೆ ಸರ್ಕಾರಕ್ಕೆ ಸ್ವಲ್ಪ ಬಿಸಿ ಮುಟ್ಟುವಂತ ವ್ಯವಸ್ಥೆ ಇದೆ. ಖಂಡಿತವಾಗಿ ನಿಮ್ಮನ್ನು ಕರೆದು ನಿಮ್ಮದು ಸಮಸ್ಯೆ ಏನು ಅಂತ ಈ ಒಂದು ಸರ್ಕಾರದ ಅಧಿವೇಶನ ಸಂದರ್ಭದಲ್ಲಿ ಕೇಳ್ತಾರೆ. ಹಾಗಾಗಿ ಏನು ಅಧಿವೇಶನದ ಪ್ರಾರಂಭ ದಿನವೇ ನೀವು ಒಂದು ಬೃಹತ್ತಾದ ಹೋರಾಟವನ್ನು ಮಾಡಿ ಅಂತಿರುವಂಥದ್ದನ್ನು ಕೂಡ ನಮಗೆ ಹೇಳಿದ್ದಾರೆ. ಅದರ ಜೊತೆಗೆ ನಾವು ಗ್ರಾಮ ಪಂಚಾಯತ್ ದುಡಿಯುತ್ತಿರುವಂಥ ನೌಕರರು, ನಾವು ಸರ್ಕಾರಿ ನೌಕರರು ಅಲ್ಲದಿದ್ದರೂ ಕೂಡ ಈ ಸರ್ಕಾರದ ವ್ಯವಸ್ಥೆಯಲ್ಲಿ ಕೆಲಸ ಮಾಡ್ತಿರೋ ನೌಕರರು, ನಾವು ಈ ಒಂದು ಹೋರಾಟ ಹೇಗಿರ್ಬೇಕಂತ ಹೇಳಿದರೆ ಒಂದು ಶಿಸ್ತುಬದ್ಧವಾಗಿ ನಮ್ಮ ಒಂದು ಗೌರವ, ನಮ್ಮ ಪಂಚಾಯತಿಯ ಗೌರವ, ನಮ್ಮ ಇಲಾಖೆ ಗೌರವವನ್ನು ಕಾಪಾಡಿಕೊಂಡು ನಾವೆಲ್ಲರೂ ಕೂಡ ಒಂದು ಶಾಂತಿಯುತವಾದ ಹೋರಾಟಕ್ಕೆ ನಾವು ತಯಾರಾಗುವಂತೆ ಅನ್ನೋದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಿದ್ದೇನೆ. ನಾಳೆ ಅಲ್ಲಿ ಆ ಅಧಿವೇಶನ ಸಂದರ್ಭದಲ್ಲಿ ಹೇಳಬೇಕು, ಗ್ರಾಮ ಪಂಚಾಯತ್ ನೌಕರರೊಂದು ಹೋರಾಟ ಮಾಡಿದ್ದಾರೆ, ಬಹಳ ಶಿಸ್ತುಬದ್ಧವಾಗಿದ್ದು ಯಾವುದೇ ರೀತಿಯ ಅಹಿತಕರ ಘಟನೆ ಇದೆ, ಒಳ್ಳೆಯ ಒಂದು ಬೇಡಿಕೆಯನ್ನು ಕೊಟ್ಟಿದ್ದಾರೆ. ಅವರ ನಿಜವಾದ ಬೇಡಿಕೆ ಈಡೇರಿಸಬೇಕೆನ್ನುವಂಥ ಮಾತು ಕೂಡ ಬರಬೇಕು ಅಂತ ಹೇಳುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಿದ್ದೇನೆ. ಹಾಗಾಗಿ ಹಲವಾರು ಈ ಒಂದು ಗ್ರೂಪ್ಗಳಲ್ಲಿ ಟೀಕೆ ಟಿಪ್ಪಣಿಗಳೆಲ್ಲ ಬರ್ತಾ ಇದೆ. ಆದರೆ ನಮ್ಮದು ಉದ್ದೇಶ ಇಷ್ಟೇ, ನಾವು ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತ್ ನೌಕರರ ಸೇವಾ ಸಂಘದಿಂದ ಈ ಒಂದು ಸಂಘಟನೆಯಲ್ಲಿ
ನೌಕರರಿದ್ದಂಥ ಸಂಘಟನೆ. ಇದರಲ್ಲಿ ಯಾರು ಕೂಡ ಬೇರೆಯವರಿಲ್ಲ. ನೌಕರಿಗೋಸ್ಕರ ನೌಕರರ ಶ್ರೇಯೋಭಿವೃದ್ಧಿಗೋಸ್ಕರ ಒಂದು ರಚನೆಯಾಗಿರುವಂಥ ಸಂಘಟನೆ. ಹಾಗಾಗಿ ನಾವೆಲ್ಲ ಒಟ್ಟು ಸೇರಿ ಈ ಒಂದು ಏನು ಗ್ರಾಮ ಪಂಚಾಯಿತಿಯಲ್ಲಿ ಏನು ಕೆಲಸದ ಒತ್ತಡ ಕಷ್ಟಗಳೇನಿದೆ ಇದನ್ನೆಲ್ಲವನ್ನು ಕೂಡ ಸರ್ಕಾರದ ಮುಂದಿಡುವಂಥ ಕೆಲಸ ನಾವೆಲ್ಲ ಮಾಡ್ತಾ ಇದ್ದೇವೆ. ಖಂಡಿತವಾಗಿ ಈ ಒಂದು ಹೋರಾಟಕ್ಕೆ ತಮ್ಮೆಲ್ಲರೂ ಕೂಡ ಬೆಂಬಲ ಕೊಟ್ಟು ನಮ್ಮ ನ್ಯಾಯಯುತ ಬೇಡಿಕೆ ಏನಿದೆ ಅದನ್ನು ನಾವೆಲ್ಲರೂ ಕೂಡ ಪಡೆಯೋಣ. ಎಲ್ಲ ನೌಕರರಿಗೆ ಒಂದು ಮುಂದಿನ ದಿನಗಳಲ್ಲಿ ಒಳ್ಳೆ ಭವಿಷ್ಯ ಬರಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿಕೊಳ್ಳುತ್ತಾ ನಾವು ಮತ್ತೊಂದು ವಿಚಾರ ಹೇಳಲಿಕ್ಕೆ ಬಯಸ್ತಿದ್ದೇನೆ. ಯಾರು ಕೂಡ ಹೋರಾಟಕ್ಕೆ ಬರಲಿಕ್ಕೆ ಯಾರು ಕೂಡ ಹಿಂಜರಿಬೇಡಿ. ಏನಾದರೂ ಅಲ್ಲಿಯ ಕಷ್ಟ ನಷ್ಟಗಳಿಗೆ ನಾವೇ ಜವಾಬ್ದಾರರಾಗಿದ್ದೇವೆ. ನೀವು ಯಾರು ಕೂಡ ಅದರ ಬಗ್ಗೆ ತಲೆಕೆಡಿಸುವಂಥ ಅವಶ್ಯಕತೆ ಇಲ್ಲ. ನಾವು ಈಗಾಗಲೇ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತ್ ನೌಕರರ ಶ್ರೇಯೋಭಿವೃದ್ಧಿ ಸಂಘದ ನಾವು ರಾಜ್ಯ ಸಮಿತಿಯಿಂದ ನಾವು ಮತ್ತೆ ನನ್ನ ಪ್ರಧಾನ ಕಾರ್ಯದರ್ಶಿಯವರು ನಾವು ತೀರ್ಮಾನ ಮಾಡಿಕೊಂಡಿದ್ದೇವೆ. ರಾಜ್ಯದ ಎಲ್ಲ ಒಂದು 1,000 ಜನ ನೌಕರರಿಗೆ ಏನು ಒಳ್ಳೆಯದಾಗುವಂತಾದರೆ ನಾವು ಈ ಸಂದರ್ಭದಲ್ಲಿ ಏನೇ ತೊಂದರೆ ಬಂದರೂ ಕೂಡ ನಮ್ಮ ತಲೆದಂಡಾದರೂ ಕೂಡ ಪರವಾಗಿಲ್ಲ, ನೌಕರರಿಗೋಸ್ಕರ ನಾವು ಏನು ಮಾಡಲಿಕ್ಕೂ ತಯಾರಿದ್ದೇವೆ ಅಂತ ಹೇಳುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಿದ್ದೇವೆ. ಹಾಗಾಗಿ ಹೋರಾಟಕ್ಕೆ ನೀವು ತಯಾರಾಗಿದ್ದೀರಿ, ಖಂಡಿತವಾಗಿ ನಮ್ಮ ಬೆನ್ನೆಲುಬಾಗಿ ಬನ್ನಿ. ನಿಮ್ಮ ಮುಂದಿನ ಜೀವನದ ಭದ್ರತೆಗೋಸ್ಕರ ನಾವು ಕೆಲಸ ಮಾಡ್ತಿದ್ದೇವೆ. ಸುಮಾರು 2016ರಿಂದ ನಿರಂತರವಾಗಿ ಎಷ್ಟೋ ತುಂಬ ಕಷ್ಟಗಳು ಬಂತು. ನಮ್ಮ ನೌಕರರಿಂದ ನಮಗೆ ಟೀಕೆಗಳು ಬಂತು. ಯಾವುದೇ ಟೀಕೆಗಳಿಗೆ ಕೂಡ ನಾವು ಮನೆಯದೆ ನಮ್ಮ ನೌಕರರು ಮುಂದಿನ ದಿನಗಳಲ್ಲಿ ಒಳ್ಳೆಯ ಭವಿಷ್ಯವನ್ನು ಪಡ್ಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ದುಃಖ ಬರ್ತದೆ. ಯಾಕೆಂದರೆ ಆಗಿಲ್ಲ ದುಃಖ ಅಂದರೆ ಯಾಕೆಂದರೆ ದುಃಖ ಬಂದದ್ದು ಯಾಕೆಂದರೆ ಎಷ್ಟೋ ಜನ ನಮ್ಮ ಸಹೋದರ ಸಹೋದರಿಯರು ತನ್ನ ಪ್ರಾಣವನ್ನು ಕಳ್ಕೊಂಡು ಯಾವುದೇ ಬರೀ ಕಾಲದಲ್ಲಿ ಮನೆಗೆ ಹೋದದುಂಟು. ಈಗಾಗಲೇ ನಮ್ಮ ವೇಣೂರ ಒಬ್ಬರು ಸಿಬ್ಬಂದಿ ಅವರು ಕೂಡ ಅಷ್ಟೇ ಕೆಲಸ ಮಾಡಿದ ಸಂದರ್ಭದಲ್ಲಿ ಅವರಿಗೂ ಕೂಡ ಏನೂ ಇಲ್ಲದೆ ಅವರ ಮನೆ ಮಠ ಮಾರುವಂಥ ಪರಿಸ್ಥಿತಿ ಬಂದಿತ್ತು. ನಮ್ಮಿಂದ ಆಗುವಂಥ ನಾವು ಏನು ಸಹಾಯ ಮಾಡಬೇಕು ನಾವೆಲ್ಲ ನೌಕರರು ಬೇಡಿಕೊಂಡು ಅವರ ಆಸ್ಪತ್ರೆ ಬಿಲ್ಲು ಕಟ್ಟಿದ್ದು ಕೂಡ ಉಂಟು. ಅಂಥ ಪರಿಸ್ಥಿತಿ ಯಾವ ನೌಕರಿಗೆ ಇನ್ನು ಬರಬಾರದು ಎನ್ನುವಂಥ ದೃಷ್ಟಿಯಿಂದ ನಾನು ಸ್ವಲ್ಪ ದುಃಖ ಬಂತು. ಬೇರೆ ನಮ್ಮ ಹೋರಾಟದ ಹೆದರಿಕೆ ಅಲ್ಲ. ಈಗಾಗಲೇ ನನ್ನ ಸಹೋದರಿ ಬಂದೂರು ಪಂಚಾಯತಿಯ ಒಬ್ಬ ನೌಕರಿ ಈಗಾಗಲೇ ಅವಳು ಕೂಡ ಅಷ್ಟೇ ಈಗಾಗಲೇ ಸಾವು ಬದುಕಿನವರಿಗೆ ಹೋರಾಟ ಮಾಡ್ತಾ ಇದ್ದಾರೆ. ನಾವೆಲ್ಲ ನೌಕರರಲ್ಲಿ ಸೇರಿ ಒಟ್ಟು ಮಾಡಿ ಅವರ ಒಂದು ಮಕ್ಕಳಿಗೆ ಒಂದು ಪೋಸ್ಟಲ್ ಬಾಂಡ್ 1 ಲಕ್ಷದ ಪೋಸ್ಟಲ್ ಬಾಂಡನ್ನು ನಾವು ಕಲೆಕ್ಷನ್ ಮಾಡಿ ಅವರ ಮನೆಗೆ ಹಸ್ತಾಂತರ ಮಾಡಲಿಕ್ಕಿದ್ದೇವೆ. ಇಂಥ ಪರಿಸ್ಥಿತಿ ನೌಕರಿಗೆ ಬರಬಾರ್ದು. ಯಾಕಂತಂದರೆ ಒಂದು ಭವಿಷ್ಯ ನಿಧಿ ಇಲ್ಲ, ಸರಿಯಾದ ಆರೋಗ್ಯ ಭದ್ರತೆ ಇಲ್ಲ. ಈಗ ನೋಡಿ ಮೊನ್ನೆ ಒಬ್ಬರು ನಮ್ಮ ಕಾರ್ಕಳದ ಸಹೋದ್ಯೋಗಿ ನಮ್ಮ ರಾಜೇಶ್ ಸೇನಿ ಅವರು ಪಂಚಾಯತ್ ಕೆಲಸದಲ್ಲಿ ಆಂಬುಲೆನ್ಸಲ್ಲಿ ಯಾವುದೋ ಒಂದು ಪೇಷೆಂಟನ್ನು ಕರ್ಕೊಂಡು ಹೋಗುವಾಗ ಅವರು ಕೂಡ ದಾರಿ ಮಧ್ಯದಲ್ಲಿ ಆಕ್ಸಿಡೆಂಟ್ ಆಯಿತು. ಯಾರು ಕೇಳೋರಿಲ್ಲ. 5 ಲಕ್ಷ ರೂಪಾಯಿ ಆಸ್ಪತ್ರೆ ವೆಚ್ಚಾಗಿದೆ. ಆದರೂ ಕೂಡ ನಾವೆಲ್ಲ ಸೇರಿ ಕಟ್ಟುವಂಥ ಪರಿಸ್ಥಿತಿ. ಇಂಥ ಒಂದು ನೋಡಿ ಪರಿಸ್ಥಿತಿ, ಇಂಥ ಒಂದು ಇಲಾಖೆಯಲ್ಲಿ ಇಷ್ಟು ದೊಡ್ಡ ಇಲಾಖೆ ನಾವು ಕೆಲಸ ಮಾಡ್ತಿದ್ದೇವೆ ಗ್ರಾಮ ಪಂಚಾಯತ್ ನೌಕರರಾಗಿ. ಅಂದರೆ ನಮ್ಮ ಒಂದು ಕಷ್ಟ ಬಂದಾಗ ನಮಗೆ ಒಂದು ಅಟ್ಲೀಸ್ಟ್ ಒಂದು ಆರೋಗ್ಯ ವಿಮೆ ಇಲ್ಲ, ಒಂದು ಭದ್ರತೆ ಇಲ್ಲ ಎನ್ನುವಂಥದ್ದು ಕೂಡ ಬಹಳ ತುಂಬ ದುಃಖದ ಸಂಗತಿ. ಹಾಗಾಗಿ ಈ ಒಂದು ಹೋರಾಟಕ್ಕೆ ನೀವೆಲ್ಲ ಬೆಂಬಲವಾಗಿ ನಿಲ್ಲಿ. ಮುಂದಿನ ದಿನಗಳಲ್ಲಿ ನಮ್ಮ ನೌಕರಿಗೆ ಏನೇ ತೊಂದರೆ ಬಂದರೂ ಕೂಡ ನಾವೆಲ್ಲ ನಮ್ಮ ಸಂಘಟನೆ ಏನು ಹೋರಾಟ ಅಥವಾ ಅವರ ಸಮಸ್ಯೆಗೆ ಸಂಬಂಧಪಟ್ಟಂತಹ ಸಂಘಟನೆ ಇಲ್ಲ. ನಮ್ಮ ಶ್ರೇಯೋಭಿವೃದ್ಧಿ ಸಂಘ ನೌಕರಿಗೆ ಏನಾದರೂ ತೊಂದರೆ ಆಯಿತು ಈ ಸಂಘಟನೆಯವರೆಲ್ಲ ಸೇರಿ ಅವರ ಒಂದು ಏನಾದರೂ ಒಂದು ಸಮಸ್ಯೆಗೆ ನಾವೆಲ್ಲ ಕೂಡ ಧ್ವನಿಯಾಗಬೇಕು. ಈ ಒಂದು ವಿಚಾರದಲ್ಲಿ ನಾವು ಸಂಘಟನೆಯನ್ನು ಕೂಡ ಮಾಡಿದ್ದೇವೆ. ಹಾಗಾಗಿ ಯಾವುದೇ ನೌಕರರಾಗಲಿ ಅವರಿಗೆ ಮುಂದಿನ ದಿನಗಳಲ್ಲಿ ಒಳ್ಳೆಯ ಈ ಒಂದು ಸರ್ಕಾರಿ ವ್ಯವಸ್ಥೆಯಲ್ಲಿ ಕೆಲಸ ಮಾಡ್ತಿರೋ ನೌಕರಿಗೆ ಒಂದು ಭವಿಷ್ಯ ಸಿಗಲಿ ಎನ್ನುವ ದೃಷ್ಟಿಯಿಂದ ನಾವೆಲ್ಲ ಹೋರಾಟವನ್ನು ಮಾಡ್ತಿದ್ದೇವೆ. ಮತ್ತು ನಮಗೆ ದುಃಖ ಬಂದದ್ದು ಯಾವುದೇ ರೀತಿಯ ಹೋರಾಟಕ್ಕೆ ನಾವು ಎದುರುಗೊಂಡಲ್ಲ. ಮತ್ತು ಇನ್ನು ನಮ್ಮ ಜೊತೆ ಇದ್ದಂಥ ನೌಕರರಿಗೆ ಇದ್ದ ತೊಂದರೆ ಆಗ್ತಿದೆ, ಅವರಿಗೆ ನಮ್ಮಿಂದ ಏನು ಮಾಡಲಿಕ್ಕೆ ಆಗಲಿಲ್ಲವೋ ಅಂತೇಳಿ ದೊಡ್ಡ ದೊಡ್ಡ ಪಂಚಾಯತಿಗೆ ನಮ್ಮ ಪಂಚಾಯತಿಯೆಲ್ಲ ನಾವೆಲ್ಲ ESI ಮತ್ತು ಭವಿಷ್ಯವನ್ನು ಕೂಡ ಮಾಡಿಕೊಂಡಿದ್ದೇವೆ. 10 ಪಂಚಾಯತಿ 10 ಜನ ಮೇಲ್ಪಟ್ಟ ಪಂಚಾಯತಿಯಲ್ಲಿ ಮಾಡ್ಕೊಂಡಿದ್ದೆ. ಆದರೆ 5-6 ಜನ ಇದ್ದಂಥ ಪಂಚಾಯತಿಯಲ್ಲಿ ಅದನ್ನು ಕೂಡ ಮಾಡಲಿಕ್ಕೆ ಆಗಲಿಲ್ಲ. ಯಾಕೆಂತಂದರೆ ಎಲ್ಲ ನಾವು ಅದರ ಬಗ್ಗೆ ತಿಳ್ಕೊಂಡಿದ್ದೇವೆ. 5 ಜನ ಇದ್ದಲ್ಲಿ ಕೂಡ ಆಗೋದಿಲ್ಲ ಅಂತ ಕೂಡ ES ಅಧಿಕಾರಿಗಳು ಕೂಡ ಹೇಳಿದ್ದಾರೆ. ಹಾಗಾಗಿ ನಾವು ಭವಿಷ್ಯ ನಿಧಿ ಆಗಿರ್ಬೋದು ಅಥವಾ ಇನ್ನಿತರ ಸಣ್ಣ ಸಣ್ಣ ವಿಚಾರವನ್ನು ಕೂಡ ಎಲ್ಲಿ ಕೂಡ ನಾವು ಕೇಳುವಂಥ ಪರಿಸ್ಥಿತಿ ಬರುವುದಿಲ್ಲ. ಸಿ ಮತ್ತು ಡಿ ದರ್ಜೆ ಒಂದು ನಮಗೆ ಸರ್ಕಾರ ಏನಾದರೂ ಮಾಡಿದಂತಾದರೆ ಎಲ್ಲ ನೌಕರರಿಗೆ ಕೂಡ ಸರ್ಕಾರದಿಂದ ಸಿಗುವಂಥ ಸವಲತ್ತುಗಳೆಲ್ಲವೂ ಸಿಗ್ತದೆ. ಸಿ ಮತ್ತು ಡಿ ದರ್ಜೆ ಅಂತ ಹೇಳಿದ್ರೆ ನಿಮಗೆ ಗೊತ್ತಾಗಿರ್ಬೋದು. ಯಾಕಂತೇಳಿದ್ರೆ ಈ ಇನ್ನೊಂದು ಸರ್ಕಾರದ ವ್ಯವಸ್ಥೆ ಅಡಿಯಲ್ಲಿ ಏನು ಈಗಾಗಲೇ ಗ್ರೇಡ್ ಸೆಕ್ರೆಟರಿ ಇದ್ದಾರೆ, SG ಇದ್ದಾರೆ, ಬೇರೆ ಬೇರೆ ಏನು ಸರ್ಕಾರದ ನೌಕರಿದೆ ಅವರೆಲ್ಲರೂ ಕೂಡ ಈಗ ನೋಡಿದರೆ PDOಗಳು ಕೂಡ ಸಿ ದರ್ಜೆ ನೌಕರರೇ ಬರ್ತಾರೆ. ಅಲ್ಲಿ ಕೆಲವೊಂದು ಪಂಚಾಯತಿಗಳಲ್ಲಿ ಗ್ರೇಡ್ 2 ಸೆಕ್ರೆಟರಿ ಡಿ ದರ್ಜೆ ಈಗ ನಾವು ತಾಲೂಕು ಆಫೀಸಲ್ಲಿ ಬೇರೆ ಬೇರೆ ಇಲಾಖೆಯಲ್ಲಿ ಡಿ ದರ್ಜೆ ನೌಕರಿದ್ದಾರೆ.
ಆ ಒಂದು ನೌಕರರು ನಮ್ಮ ನೌಕರಿಗೆ ಏನು ಸಿಗುವಂಥ ಫೆಸಿಲಿಟಿ ಏನಿದೆ ನಮ್ಮ ಪಂಚಾಯತಿ ದುಡಿದಿರುವಂಥ ಪಂಪ ಪೆಟ್ರು ಇಂಥವರಿಗೆಲ್ಲ ಸಿಗಲಿದ್ದೇನೆ ನಮ್ಮ ಒಂದು ಆಶಯ. ಹಾಗಾಗಿ ಖಂಡಿತವಾಗಿ ನಮ್ಮ ಹೋರಾಟವನ್ನು ನಾವು ಮಾಡಿದರೆ ಇದೊಂದು ಬೇಡಿಕೆ ಈಡೇರಬಹುದು. ಆದರೆ ಆರ್ಥಿಕ ಇಲಾಖೆಯಿಂದ ಎಲ್ಲವೂ ಕೂಡ ನಮಗೆ ಇದಕ್ಕೆ ಸಹಕಾರ ಸಿಗಬೇಕಾಗಿದೆ. ಖಂಡಿತವಾಗಿ ನಮ್ಮ ಹೋರಾಟದಿಂದ ಏನು ನಾವು ಈಗಾಗಲೇ ಸರ್ಕಾರದ ಮುಂದೆ ಈ ಒಂದು ಶ್ರೀಮದ್ ದರ್ಜೆಯ ಕಡತವನ್ನು ಕೂಡ ಸರ್ಕಾರ ಓಪನ್ ಮಾಡಿದೆ. ಅದನ್ನು ಮತ್ತೆ ಓಪನ್ ಮಾಡುವಂಥ ಕೆಲಸವೂ ಕೂಡ ಆಗಬೇಕಾಗಿದೆ. ಎಲ್ಲ ನೌಕರೆಲ್ಲ ಒಟ್ಟಾದರೆ ಖಂಡಿತವಾಗಿ ನಮ್ಮ ನ್ಯಾಯಯುತ ಬೇಡಿಕೆಯನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಉಂಟು ಅಂತ ಹೇಳುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ಕೊಳ್ಳುತ್ತಾ, ನಾವೇನು ಬೆಳಗಾವಿನಲ್ಲಿ 19 ತಾರೀಕಿಗೆ ಚಳಿಗಾಲದ ಅಧಿವೇಶನದಿಂದ ಪ್ರಾರಂಭ ದಿನದ ಒಂದು ಹೋರಾಟಕ್ಕೆ ಕರೆ ಕೊಟ್ಟಿದ್ದೇವೆ. ತಾವೆಲ್ಲರೂ ಕೂಡ ನಮ್ಮ ಬೆನ್ನಿಂದ ನಿಂತು ಈ ಒಂದು ಹೋರಾಟವನ್ನು ಯಶಸ್ವಿ ಮಾಡಿಕೊಡಬೇಕು. ಸರ್ಕಾರದ ಮುಂದೆ ನಮ್ಮ ಈ ಒಂದು ಅಳಲು ಸರ್ಕಾರಕ್ಕೆ ಮುಟ್ಟಬೇಕು ಅನ್ನುವಂಥದ್ದು ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕೊಳ್ಳುತ್ತಾ ಎಲ್ಲ ನೌಕರರಿಂದ ಈ ಸಂದರ್ಭದಲ್ಲಿ ಬೆಂಬಲವನ್ನು ಕೇಳ್ತಾ ಇದ್ದೇನೆ. ಇನ್ನೊಂದು ತಮ್ಮ ಗಮನಕ್ಕೆ ನಾನು ಹೇಳಲಿಕ್ಕೆ ಬಯಸ್ತಿದ್ದೇನೆ. ಎಲ್ಲ ನನ್ನ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆಯ ನೌಕರಿಗೆ ನಾನು ಅಭಿನಂದನೆ ಕೂಡ ಈ ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ತುಂಬ ಇಷ್ಟಪಡ್ತಿದ್ದೇನೆ. ಈಗಾಗಲೇ ನಾವು ಒಂದು ಕಾರಣಕ್ಕಾಗಿ ನಾವು ಕೋಟದ ಹೊಲಪು ಕಾರ್ಯಕ್ರಮಕ್ಕೆ ಹೋಗುವುದು ಬೇಡ ಅಂತ ಹೇಳುವಂಥದ್ದು ಕೂಡ ತೀರ್ಮಾನ ನಾವು ಮಾಡಿದ್ದೇವೆ. ಯಾಕೆ ಕೋಟ ಕಾರ್ಯಕ್ರಮಕ್ಕೆ ಹೋಗುವುದು ಬೇಡ ಅಂತ ಹೇಳುವಂಥ ತೀರ್ಮಾನ ಅಂತ ಹೇಳಿದರೆ, ಎಲ್ಲ ನೌಕರಿಗೆ ಬೇಜಾರಾಗಿದೆ. ನಮ್ಮ ಸಚಿವರು ಅವರು ನಮ್ಮ ಆತ್ಮೀಯ ಸಚಿವರು, ಅವರು ಗ್ರಾಮ ಪಂಚಾಯತ್ ನೌಕರರ ಎಲ್ಲ ಸಮಸ್ಯೆಗಳು ಕೂಡ ಗೊತ್ತಿರುವಂಥ ಸಚಿವರು. ಅವರಿದ್ದೇ ಈ ಥರ ನಮ್ಮ ಒಂದು ಗ್ರಾಮ ಪಂಚಾಯತ್ ನೌಕರಿಗೆ ಒಂದು ಕನಿಷ್ಠ ಒಂದು ಆರೋಗ್ಯ ವಿಮೆಯನ್ನು ಕೂಡ ಪಡ್ಕೊಳ್ಳಿಕ್ಕೆ ಆಗಲಿಲ್ಲ ಅನ್ನುವಂಥದ್ದು ಬೇಸರದಿಂದ ಎಲ್ಲ ನೌಕರರು ಯಾವುದೇ ಕಾರಣಕ್ಕೂ ನಾವು ಕೋಟ ಕಾರ್ಯಕ್ರಮಕ್ಕೆ ನಾವು ಹೋಗುವುದಿಲ್ಲ ಅನ್ನುವಂಥದ್ದು ಕೂಡ ನೌಕರರೇ ತೀರ್ಮಾನ ಮಾಡಿರುವಂಥದ್ದು. ಹಾಗಾಗಿ ಈಗ ಎಲ್ಲ ನಮ್ಮ ದಕ್ಷಿಣ ಜಿಲ್ಲೆಯ ಮತ್ತು ಉಡುಪಿ ಜಿಲ್ಲೆಯ ಕೆಲವೊಂದು ಪಂಚಾಯತಿಗಳಲ್ಲಿ ನಮ್ಮ ಜನಪ್ರತಿನಿಧಿಗಳೇ ಗ್ರಾಮ ಪಂಚಾಯತ್ ನೌಕರರು ಕೋಟ ಕಾರ್ಯಕ್ರಮಕ್ಕೆ ಹೋಗೋದಿದ್ರೆ ನಾವು ಕೂಡ ಹೋಗುವುದಿಲ್ಲ ಅಂತ ತೀರ್ಮಾನ ಕೂಡ ಮಾಡಿದ್ದಾರೆ. ಅದರ ಜೊತೆಗೆ ಕೆಲವೊಂದು ಪಂಚಾಯತ್ ನಿರ್ಣಯವನ್ನು ಕೂಡ ಮಾಡಿಕೊಂಡಿದ್ದಾರೆ. ಹಾಗಾಗಿ ನಮ್ಮ ಸಂಘಟನೆಯ ಬಲ ಏನು ಅಂತೇಳಿ ಎಲ್ಲ ಕಡೆ ಇದು ಗೊತ್ತಾಗಿದೆ. ಹಾಗಾಗಿ ಮಾನ್ಯ ಸಚಿವರು ಮೊನ್ನೆ ಅವರಿಗೆ ಆಸ್ಪತ್ರೆಯಲ್ಲಿ ಹುಷಾರಿಲ್ಲದಂಥ ಸಂದರ್ಭದಲ್ಲಿ ನಮ್ಮ ತಂಡವನ್ನು ಉಡುಪಿಯ ತಂಡವನ್ನು ಅವರ ಹತ್ರ ಕಳಿಸಿದ್ದೆ, ಅವರ ಆರೋಗ್ಯ ವಿಚಾರಿಸಲಿಕ್ಕೆ. ಅಲ್ಲಿ ಹೋದಂಥ ಸಂದರ್ಭದಲ್ಲಿ ಅವರು ನಮ್ಮ ತಂಡದೊಂದಿಗೆ ಹೇಳಿಕೊಂಡು ತುಂಬ ಬೇಜಾರು ಮಾಡಿಕೊಂಡ್ರು. ನೀವು ಈ ಥರ ನಮ್ಮ ಕಾರ್ಯಕ್ರಮಕ್ಕೆ ನೀವು ಬರದೇ ಕೂತ್ಕೊಳ್ಳುವಂಥದ್ದು ತುಂಬ ನನಗೆ ಬೇಸರ ತಂದಿದೆ. ನೀವು ಈ ಥರ ಮಾಡಬಾರ್ದಿತ್ತು. ನಾನು ನಿಮಗೆ ಯಾವುದರಲ್ಲಿ ಕಮ್ಮಿ ಮಾಡಿದ್ದೇನೆ? ನಿಮ್ಮ ಧ್ವನಿಯಾಗಿ ನಾನು ಇದ್ದೇನೆ. ಎಲ್ಲ ವಿಚಾರವನ್ನು ಕೂಡ ಸರ್ಕಾರದ ಮುಂದೆ ನಾನು ಇಡ್ತಾ ಬಂದಿದ್ದೇನೆ ಕೆಲವಂಥದ್ದನ್ನು ಕೂಡ ಅವರು ತುಂಬ ಬೇಸರ ವ್ಯಕ್ತಪಡಿಸಿದರು. ನೀವು ಬರದೇ ಕಾರಣ ಎಲ್ಲ ಸದಸ್ಯರು ಕೂಡ ಬರುವುದಿಲ್ಲ ಎನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಬನ್ನಿ, ನಿಮ್ಮ ಏನು ಸಮಸ್ಯೆ ಇದೆ ಎನ್ನುವಂಥದ್ದನ್ನು ಕೂಡ ನಾನು ಸರಿ ಮಾಡ್ತೇನೆ ಎನ್ನುವಂಥದ್ದು ಕೂಡ ಹೇಳಿದರು. ನಂತರ ನನಗೆ ಕೂಡ ಈ ವಿಚಾರವಾಗಿ ನನಗೆ ಕೂಡ ಕರೆ ಬಂದಿತ್ತು ಕೋಟದಿಂದ. ಆ ಸಂದರ್ಭದಲ್ಲಿ ನನ್ನಲ್ಲಿ ಕೂಡ ಹೇಳಿದ್ದಾರೆ, ಏನು ನಿಮ್ಮ ಸರ್ಕಾರದ ಮುಂದೆ ಏನು 3 ಬೇಡಿಕೆಯನ್ನು ನೀವು ಇಟ್ಟಿದ್ದೀರಿ, ಅದರಲ್ಲಿ 2 ಬೇಡಿಕೆಯನ್ನು ನಾನಾಗಿ ನಿಮ್ಮಲ್ಲಿ ಖುದ್ದಾಗಿ ಅದನ್ನು ಆ ಬೇಡಿಕೆಯನ್ನು ಈಡೇರಿಸುವ ವ್ಯವಸ್ಥೆ ನಾನು ಖಂಡಿತವಾಗಿ ಮಾಡ್ತೇನೆ ಅಂತ ಭರವಸೆಯನ್ನು ಕೂಡ ಅವರು ಕೊಟ್ಟಿದ್ದಾರೆ. ಒಂದು ಏನು ಸೇವಾ ನಿಯಮದಲ್ಲಿ ಮತ್ತೆ ಏನು ವೇತನ ಶ್ರೇಣಿ ಮಾಡುವಂಥದ್ದು ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ಅದರ ಜೊತೆಗೆ ಎಲ್ಲ ನೌಕರಿಗೆ ಅನುಮೋದನೆ ಕೊಡುವಂಥ ಬಗ್ಗೆ ಕೂಡ ನಾನು ಸರ್ಕಾರದಲ್ಲಿ ಮಾತಾಡಿ ಈ 2 ಬೇಡಿಕೆ ನಾನು ನಿಮ್ಮ ಮುಂದೆ ನಿಮಗೆ ನಾನೇ ಇದ್ದು ಅದನ್ನು ಬಗೆಹರಿಸುವಂಥ ವ್ಯವಸ್ಥೆಯನ್ನು ಕೂಡ ನಾನು ಮಾಡ್ತೇನೆ. ಒಂದನೇ ಬೇಡಿಕೆ ಶ್ರೀಮದ್ ದರ್ಜೆಯ ಬೇಡಿಕೆ, ಅದು ಸ್ವಲ್ಪ ಆರ್ಥಿಕ ಇಲಾಖೆಯಿಂದ ಎಲ್ಲ ಆಗುವಂಥ ಬೇಡಿಕೆ. ನೀವು ಏನು ಈಗ ಬೆಳಗಾವಿಯಲ್ಲಿ 19 ತಾರೀಕಿಗೆ ಹೋರಾಟಕ್ಕೆ ನೀವೇನು ಕರೆ ಕೊಟ್ಟಿದ್ದೀರಿ, ಹೋರಾಟ ಮಾಡ್ತಿದ್ರಿ, ಅದಕ್ಕೆ ನಾನು ಕೂಡ ಒಬ್ಬ ಧ್ವನಿಯಾಗಿ ನಿಮ್ಮೊಟ್ಟಿಗೆ ನಾನು ಬರ್ತೇನೆ ಅಂತ ಹೇಳುವಂಥ ಮಾತನ್ನು ಕೂಡ ಅವರು ಮೊನ್ನೆ ಹೇಳಿದ ಕಾರಣ ನಾವು ನಮ್ಮ ಸಂಘಟನೆ ಏನು ಅಂತದ್ದು ಕೂಡ ಗೊತ್ತಾಗಿದೆ. ಹಾಗಾಗಿ ಇಷ್ಟೆಲ್ಲ ಹೇಳಿದ ನಂತರ ಕೂಡ ನಮ್ಮ ಒಂದು ಪಟ್ಟನ್ನು ನಾವು ಇಟ್ಕೊಂಡ್ರೆ ಅದಕ್ಕೆ ಒಂದು ನ್ಯಾಯ ಇರುವುದಿಲ್ಲ. ಹಾಗಾಗಿ ನಾನೆಲ್ಲ ನೌಕರರ ಒಪ್ಪಿಗೆ ಪಡೆದುಕೊಂಡು ಈ ಕೋಟ ಕಾರ್ಯಕ್ರಮಕ್ಕೆ ಭಾಗವಹಿಸೋಣ ಬೇಡವಾ ಅನ್ನೋ ತೀರ್ಮಾನವನ್ನು ನೀವು ಹೇಳಿದರೆ ತಮಗೆ ತುಂಬ ಒಳ್ಳೆಯದಿರ್ತದೆ ಅಂತ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಮಾಡಿದ್ದೇನೆ. ಈ ಒಂದು ಸಚಿವರು ನಮ್ಮ ಬೆನ್ನಿಂದೆ ನಡೆದು 19ನೇ ತಾರೀಕಿಗೆ ನಡೆಯುವಂಥ ಹೋರಾಟದಲ್ಲಿ ಅವರು ನಮ್ಮೊಟ್ಟಿಗೆ ಇದ್ದಾರೆ ಎನ್ನುವಂಥ ಭರವಸೆಯನ್ನು ಕೊಟ್ಟಿದ್ದಾರೆ. ಮತ್ತು 2 ಬೇಡಿಕೆಯನ್ನು ಈಡೇರಿಸಿಕೊಡ್ತೇವೆ ಅಂತ ಹೇಳಿರುವಂಥ ಸಂದರ್ಭ ನಾವು ಅವರೆದುರು ನಾವು ನಮ್ಮ ಇದನ್ನು ಪಟ್ಟು ಹಿಡಿದು ಸರಿಯಲ್ಲ. ಹಾಗಾಗಿ ಕೋಟ ಕಾರ್ಯಕ್ರಮ ಎಲ್ಲ ಈ ಒಂದು ಜನಪ್ರತಿನಿಧಿಗಳ ಕ್ರೀಡಾಕೂಟದಲ್ಲಿ ಎಲ್ಲ ಜನಪ್ರತಿನಿಧಿಗಳು ಭಾಗವಹಿಸಬೇಕು. ಅದರ ಜೊತೆಗೆ ಗ್ರಾಮ ಪಂಚಾಯತ್ ನೌಕರರು ಕೂಡ ಭಾಗವಹಿಸಿದರೆ ಎಲ್ಲ ಜನಪ್ರತಿನಿಧಿಗಳು ನಮ್ಮಿಂದ ಬಂದು ಆ ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾರೆ. ಹಾಗಾಗಿ ನಮ್ಮಿಂದ ಆ ಕಾರ್ಯಕ್ರಮ ಏನು ಹಾಳಾಗಬಾರ್ದು, ನಮ್ಮಿಂದ ಕಾರ್ಯಕ್ರಮ ಒಳ್ಳೆಯದಾಗಬೇಕು. ಹಾಗಾಗಿ ಕೋಟ ಕಾರ್ಯಕ್ರಮಕ್ಕೆ ಸಂಪೂರ್ಣ ಬೆಂಬಲವನ್ನು ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತ್ ಸೇವಾ ಸಂಘದಿಂದ ನೀಡಲಿಕ್ಕೆ ಬಯಸ್ತಿದ್ದೇವೆ ಅಂತ ಹೇಳುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಿದ್ದೇನೆ. ಎಲ್ಲ ನೌಕರರು ದಯವಿಟ್ಟು ಯಾರು ಕೂಡ ಅನ್ಯತಾ ಭಾವಿಸಬಾರದು, ಬೇಸರ ಮಾಡಬೇಡಿ.
ಎಲ್ಲ ನಾವು ಇಷ್ಟದಾಗ ಹೋಗುದಿಲ್ಲ ಅಂತ ತೀರ್ಮಾನ ಮಾಡಿದ್ದೆವು. ದಯವಿಟ್ಟು ಈ ಒಂದು ಓಟ ಕಾರ್ಯಕ್ರಮ ಯಶಸ್ವಿಯಾಗಬೇಕು. ಹಾಗಾಗಿ ಓಟ ಕಾರ್ಯಕ್ರಮಕ್ಕೆ ಎಲ್ಲ ಈ ಒಂದು ದಕ್ಷಿಣ ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆಯ ನೌಕರರು ಭಾಗವಹಿಸಿ ಆ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕಾಗಿ ಈ ಮೂಲಕ ನಾನು ರಾಜ್ಯಾಧ್ಯಕ್ಷನಿಗೆ ತಮ್ಮಲ್ಲಿ ಈ ಮೂಲಕ ಎಲ್ಲ ನೌಕರರ ಮನವಿಯನ್ನು ಮಾಡ್ತಾ ಇದ್ದೇನೆ. ನಾವು ನಿರ್ಧಾರ ಬಿಟ್ಟಿದ್ದಾರೆ ಎಲ್ಲ ನೌಕರೆಲ್ಲ, ನಾವೆಲ್ಲ ಭಾಗವಹಿಸೋದಿಲ್ಲ ಅಂತ. ಆಮೇಲೆ ಇನ್ನೊಂದು ಕೂಡ ವಿಚಾರ, ನಮ್ಮ ಹೋರಾಟಕ್ಕೆ ಮುಂಚೆ ನಮ್ಮ ಈ ಒಂದು ಶ್ರೇಯ ಸಂಘದ ಮುಖ್ಯ ಸಂಘ ಏನು ನಮ್ಮ ರಾಜ್ಯ ಸಮಿತಿಯವರನ್ನು ಮತ್ತೆ ಅವರು ಜೊತೆಗೆ ಮಾನ್ಯ ಮುಖ್ಯಮಂತ್ರಿಯವರ ಹತ್ರ ನಾವೊಂದು ಸಭೆ ಮಾಡ್ತೇವೆ ಅಂತ ಕೂಡ ಹೇಳಿದ್ದಾರೆ. ಈ ಬಗ್ಗೆ ಅದು ಕೂಡ ನಮಗೆ ತುಂಬ ಸಂತೋಷ ತಂದಿದೆ ಈ ವಿಚಾರದಲ್ಲಿ. ಹಾಗಾಗಿ ಅಷ್ಟೇ ನಮಗೆ ಒಂದು ಬೆಂಬಲವಾಗಿ ನಿಲ್ಲುವಂಥ ಅವರಿಗೆ ನಾವು ಸಪೋರ್ಟ್ ಮಾಡಬೇಕಾಗಿದೆ, ನಮ್ಮ ಕರ್ತವ್ಯ ಆಗಿದೆ. ಹಾಗಾಗಿ ಎಲ್ಲ ಒಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡುವ. ನಂತರ ನಮ್ಮ ಮುಂದಿನ ಬೇಡಿಕೆ ಏನಿದೆ ಅದರ ಬಗ್ಗೆ ನಾವು ಅವ್ರ ಹತ್ರ ಮಾಡಿಸುವಂಥ ವ್ಯವಸ್ಥೆಯನ್ನು ಕೂಡ ನಾವು ಮಾಡುವ. ಇನ್ನೇನಾದರೂ ಈ ಬಗ್ಗೆ ಕೇಳಲಿಕ್ಕೆ ಏನಾದರೂ ಇದ್ರೆ. ಈಗಾಗಲೇ ನಮ್ಮ ಕೊನಜೆ ದಿನೇಶನವರು ಬಂದಿದ್ದಾರೆ. ನಾನು ಈ ಸ್ಥಾನವನ್ನು ನಿಮ್ಮೆಲ್ಲರ ಅಪೇಕ್ಷೆ ಮೇಲೆಗೆ ದಿನೇಶನವರಿಗೆ ಬಿಟ್ಟು ಕೊಡ್ತೇನೆ. ದಿನೇಶನವರು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ನನ್ನ ಎಲ್ಲರ ಪರವಾಗಿ ನಾನು ವಿನಮ್ರವಾಗಿ ವಿನಂತಿ ಮಾಡ್ತಾ ಇದ್ದೇನೆ. ಯಾಕೆಂದ್ರೆ ಎಲ್ಲ ಉಂಟು, ಸರ್ಕಾರಿ ನೌಕರರ ಸಂಘಟನೆ ಉಂಟು, ಅಂಗನವಾಡಿ ಸಂಘಟನೆ ಉಂಟು, ಟೀಚರ್ಸ್ ಅವರ ಸಂಘಟನೆ ಉಂಟು. ಆದ್ರೆ ನಮ್ಮ ಪಂಚಾಯತಿ ವರ್ಕರದ್ದು ಯಾವ ಸಂಘಟನೆ ಎಲ್ಲಾದ್ರೂ ಸ್ಟ್ರಾಂಗ್ ಇದೆಯಾ? ಇಲ್ಲ. ಅಧ್ಯಕ್ಷರು ದಿನೇಶ್ ಕೊಣಾಜೆ, ಉಪಾಧ್ಯಕ್ಷರು ರೇಖಾ ಆಮ್ಲಮಗರು, ಕಾರ್ಯದರ್ಶಿ ಕಮಲಾಕ್ಷ ಮುನ್ನೂರು, ಜೊತೆ ಕಾರ್ಯದರ್ಶಿ ಕಿರಣ್ ಮಂಜನಾಡಿ, ಕಮಾಲ್ ಕೋಶಾಧಿಕಾರಿ. ಮಹಿಳಾ ಹೋರಾಟ ಸಮಿತಿ ಅಧ್ಯಕ್ಷರಾಗಿ ಗುಲಾಬಿ ಕೊಣಾಜೆ, ಉಪಾಧ್ಯಕ್ಷರಾಗಿ ರಶ್ಮಿತಾ ಪಾವೂರು, ಕಾರ್ಯದರ್ಶಿಯಾಗಿ ಸುಜಾತ ಮುನ್ನೂರು, ಮತ್ತೆ ಜನ್ಸ್ ಹೋರಾಟ ಸಮಿತಿ ಅಧ್ಯಕ್ಷರಾಗಿ ಪ್ರಸನ್ನ ತಲಪಾಡಿ, ಉಪಾಧ್ಯಕ್ಷರಾಗಿ ವಿಶ್ವನಾಥ ಆಮ್ಲಮಗರು, ಕಾರ್ಯದರ್ಶಿಯಾಗಿ ಇಮ್ತಿಯಾಜ್ ಬಾವೂರು, ತಾಲೂಕು ಸಂಚಾಲಕರಾಗಿ ಸಾವುಲ್ ಹಮೀದ್ ಮಂಜನಾಡಿ. ನೀವೆಲ್ಲ ಎಣಿಸ್ಬೋದು, ಅವರನ್ನು ಅಧ್ಯಕ್ಷ ಮಾಡಿದೆ, ಇವರನ್ನು ಉಪಾಧ್ಯಕ್ಷ ಮಾಡಿದೆ, ಎಲ್ಲ ನಮ್ದೆಲ್ಲ ಜವಾಬ್ದಾರಿ ಮುಗಿತಂತ. ನಮಗೇನು ಜವಾಬ್ದಾರಿ ಇಲ್ಲ ಅಂತ ಎಣಿಸ್ಬೋದು. ಬಾಕಿ ಅವರು ಈ ಸಮಿತಿಯಲ್ಲಿ ಎಲ್ಲರಿಗೂ ಅವರದೇ ಆದ ಒಂದು ಜವಾಬ್ದಾರಿ ಉಂಟು. ಅವರ ಜೊತೆ ನೀವು ಕೂಡ ಸೇರಿಕೊಂಡು ಅವರು ಏನು ಹೇಳ್ತಾರೆ ಅದಕ್ಕೆಲ್ಲ ನೀವು ಬೆಂಬಲ ಕೊಡಬೇಕು. ಈಗ ದಕ್ಷಿಣ ಕನ್ನಡ ಹೋರಾಟ ಸಮಿತಿ ಅಧ್ಯಕ್ಷರಾದ ದಯಾನಂದ್ ಪೆರ್ವಾಜೆ ಇವರು ಎರಡು ಮಾತಾಡ್ತಾರೆ. ವೇದಿಕೆ ಮೇಲೆ ಇರುವಂತಹ ರಾಜ್ಯಾಧ್ಯಕ್ಷರೇ, ಹಾಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿ ಯಶೋಧರ್ ಸರ್ ಅವರೇ, ಹಾಗೂ ಎಲ್ಲ ತಾಲೂಕಿನ ಅಧ್ಯಕ್ಷರುಗಳೇ, ಪದಾಧಿಕಾರಿಗಳೇ, ಈಗಾಗಲೇ ನಾವು ಹೋರಾಟಕ್ಕೆ ಇಳಿದಾಗಿದೆ. ತಾವೆಲ್ಲರೂ ನಮ್ಮ ಜೊತೆನೂ ಕೈ ಜೋಡಿಸಬೇಕು. ಯಾಕಂದರೆ ಈಗ ಸಮಿತಿಗಳೆಲ್ಲ ರಚನೆ ಮಾಡಿ ಆಗಿದೆ. ಸಮಿತಿಯಲ್ಲಿ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಅದನ್ನು ಏನೇನು ಕೆಲಸಗಳೆಲ್ಲ ಮಾಡಬೇಕಾಗ್ತದೆ. ಯಾಕಂತ ಹೇಳಿದ್ರೆ ನಾವು ಈಗಾಗಲೇ ಇದು ನನ್ನ ಕೊನೆಯ ತಾಲೂಕು, ಇದು ಉಳ್ಳಾಲಕ್ಕೆ ಬಂದಿರೋ ಫಸ್ಟ್ ಟೈಮು. ಹಾಗೆ ಉಳ್ಳಾಲದಲ್ಲಿ ಈಗ 10 ಪಂಚಾಯತಿಯಲ್ಲಿ ಸಾಧಾರಣ 45 ಜನ ಇರ್ಬೋದು. ಆದರೆ ಅಷ್ಟೊಂದು ಜನ ಬರಲಿಲ್ಲ. ಒಂದೊಂದು ಪಂಚಾಯತ್ 2-3 ಜನ ಬಂದಿದ್ದೀರಿ. ಅದಕ್ಕೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು. ಯಾಕಂದರೆ ನಾವು ಹೋರಾಟ ಮಾಡೋದು ನಮ್ಮ ಎಲ್ಲರ ಭವಿಷ್ಯಕ್ಕಾಗಿ. ಅದಕ್ಕೆ ತಾವೆಲ್ಲರೂ ಅದರ ಜೊತೆ ಇದ್ದು ಕಟಿಬದ್ಧರಾಗಿರಬೇಕು. ಯಾಕಂದರೆ ನಮಗೆ ಗೊತ್ತಿದೆ ಪಂಚಾಯತಿಯಲ್ಲಿ ಏನೇನು ಕೆಲಸಗಳಿದ್ದಾವೆ, ಎಷ್ಟು ಒತ್ತಡ ಇದೆ ಅಂತೇಳಿ. ಅದಕ್ಕೆ ತಾವೆಲ್ಲರೂ ನಮ್ಮ ಜೊತೆ ಸಹಕರಿಸಬೇಕು. ನಂತರ ನಾವು ನಡೆದು 19ನೇ ತಾರೀಕು ನಡೆಯುವಂಥ ಈ ಹೋರಾಟದಲ್ಲಿ ಎಲ್ಲರೂ, ಯಾಕಂದರೆ ಯಾರೂ ಪಂಚಾಯತಿಯಲ್ಲಿ ಇರಲಿಕ್ಕಿಲ್ಲ, ಪ್ರತಿಯೊಬ್ಬರು ಭಾಗವಹಿಸಬೇಕು. ಪ್ರತಿಯೊಬ್ಬರು ನಮ್ಮ ಜೊತೆ ಕೈ ಜೋಡಿಸ್ಕೊಂಡು 18ನೇ ತಾರೀಕಿಗೆ 3 ಗಂಟೆಗೆ ಹೊರಟು 19ಕ್ಕೆ ನಾವು ಸುವರ್ಣ ವಿಧಾನಸೌಧ ಮುಂದುಗಡೆ ಎಲ್ಲರೂ ಇರಬೇಕು. ಯಾಕಂತ ಹೇಳಿದ್ರೆ ನಮ್ಮ ಹೋರಾಟ ಇರೋದು ನಮ್ಮ ಹಕ್ಕಿಗಾಗಿ. ಆ ಹಕ್ಕು ಏನಿದೆ ಅದನ್ನು ಪಡಿಬೇಕಾದ್ರೆ ತಾವೆಲ್ಲರೂ ಬರಬೇಕು. ಬಂದು ನಂತರ ಪ್ರತಿಯೊಬ್ಬರಿಗೆ ಒಂದೊಂದು ಜವಾಬ್ದಾರಿ. ಈಗ ವಲಯವಾರ ಸಮಿತಿ ಮಾಡಲಿಲ್ಲ ಇಲ್ಲಿ, ಯಾಕಂದರೆ ಪಂಚಾಯತ್ ಕಮ್ಮಿ ಇರುವ ಕಾರಣ ತಾಲೂಕು ಹೋರಾಟ ಸಮಿತಿ ಅಧ್ಯಕ್ಷರೆಲ್ಲ ಅದನ್ನು ಫಾಲೋಅಪ್ ಮಾಡ್ತಾರೆ, ಮತ್ತು ಕಾರ್ಯದರ್ಶಿ ಪದಾಧಿಕಾರಿಗಳೆಲ್ಲ. ಯಾಕಂತ ಹೇಳಿದ್ರೆ ಮೊದಲನೇದಾಗಿ ಅಜೀವ ಸದಸ್ಯತ್ವವನ್ನು ಮಾಡಬೇಕು ಪ್ರತಿಯೊಬ್ಬರು. ಯಾಕಂತ ಹೇಳಿದ್ರೆ ನಾವು 1,000 ಸಂಘಟನೆಗಾಗಿ ಮಾಡ್ತಾ ಇರೋದು, ಮತ್ತೆ ಬೇರೆ ಯಾವುದೇ ರೀತಿಯ ಹಣದ ವ್ಯವಸ್ಥೆ ನಾವು ಮಾಡೋದಿಲ್ಲ. ಯಾಕಂತ ಹೇಳಿದ್ರೆ ಪ್ರತಿಯೊಬ್ಬರು 1,000 ಕೊಟ್ಟು ಅಜೀವ ಸದಸ್ಯತ್ವ ಮಾಡಬೇಕು. ಮತ್ತೆ ಪ್ರತಿಯೊಂದು ಪಂಚಾಯತಿಗೆ ಒಬ್ಬರೊಬ್ಬರು ಮಾತಾಡ್ಕೊಳ್ಬೇಕು. ಯಾಕಂದ್ರೆ ಪ್ರತಿಯೊಬ್ಬರು ಬರಬೇಕು. ಯಾಕಂತ ಹೇಳಿದ್ರೆ ನಮ್ಮ ಸಂಘಟನೆ ಅಂತ ಹೇಳಿದ್ರೆ ಪ್ರತಿಯೊಬ್ಬರು ಬಂದ್ರೆ ಮಾತ್ರ ಇದರಲ್ಲಿ ಜಯ ಆಗ್ತದೆ. ಅದಕ್ಕೆ ಪ್ರತಿಯೊಂದು ಈಗ 10 ಪಂಚಾಯತಿಯಲ್ಲಿ 40 ಜನ ಬರಬೇಕು. ಒಂದಿಬ್ಬರಿಗೆ ಅಷ್ಟೇ ಕನ್ಸೆಷನ್. ಯಾಕಂತ ಹೇಳಿದ್ರೆ 1 ವರ್ಷದ ಮಗು ಇದ್ದವರಿಗೆ ಒಂದು ಕನ್ಸೆಷನ್
ಯೋಜನೆ ಇದೆ, ಮತ್ತೆ ಗರ್ಭಿಣಿಯವರಿಗೆ ಅಂಥವರಿಗೆ ಮಾತ್ರ. ಮತ್ತೆ ಪ್ರತಿಯೊಬ್ಬರು ಬರಬೇಕು. ನಾವು ಅದು ಪ್ರತಿಯೊಬ್ಬರು ಯಾರ್ಯಾರು ಬರಲಿಲ್ಲ ಅದನ್ನೆಲ್ಲ ಲೆಕ್ಕ ತಗೊಳ್ತೇವೆ. ಮತ್ತೆ ಸಮಯ ಸಂದರ್ಭ ಆದಾಗ ಅವ್ರಿಗೆ ಏನು ಮಾಡಬೇಕಾ ಅದು ಖಂಡಿತ ನಾವು ಮಾಡ್ತೇವೆ. ಅದಕ್ಕೆ ಯಾರು ಆಸ್ಪದ ಕೊಡಬೇಡಿ. ಯಾಕಂತ ಹೇಳಿದ್ರೆ ನಾನು ಈಗಾಗಲೇ ಕೊಡಗು ಜಿಲ್ಲೆ ಉಸ್ತುವಾರಿ ಹೋಗಿದ್ದೆ. ಅಲ್ಲಿ ಕೂಡ CITನವರು ತುಂಬ ಜನ ಇದ್ದರು. ನಾವು ಮೀಟಿಂಗ್ ಹೋದಾಗ 20 ಜನ ಇದ್ದರು. ಆ ನಂತರ ಅಲ್ಲಿ ಹೋಗಿ ಮನಸ್ಸು ಪರಿವರ್ತನೆ ಮಾಡಿ ಈಗಾಗಲೇ ನಮ್ಮ ಗ್ರೂಪಲ್ಲಿ 450 ಜನ ಜಾಯ್ನ್ ಆಗಿದ್ದಾರೆ. ಅದಕ್ಕೆ ಇಲ್ಲಿ ಕೂಡ ಯಾವುದೇ ಸಂಘಟನೆ ಅದು ಬಿಟ್ಬಿಡಿ. ಯಾಕಂದರೆ ನಮ್ಮ ನೌಕರರಿಗೆ ಇರುವ ಸಂಘಟನೆ ಶಿವಯೋಗಿ ಸಂಘ ಮಾತ್ರ. ಅದನ್ನೆಲ್ಲ ಮುಣಿಸಿಕೊಂಡು ನಮ್ಮ ಜೊತೆ ಬನ್ನಿ. ನಾವು ಒಳ್ಳೆ ರೀತಿ ಒಂದು ಹೋರಾಟ ಮಾಡುವ. ರಾಜ್ಯದಲ್ಲಿ ಹಿಂದೆಂದು ಕಂಡಿರದ ವಾತಾವರಣದಲ್ಲಿ ನಾವು ಹೋರಾಟ ಮಾಡಿ ಅದನ್ನು ಯಶಸ್ಸು ಮಾಡಬೇಕು. ಯಾಕಂತ ಹೇಳಿದ್ರೆ ಈಗಾಗಲೇ ಇದು ಕೋಟಕ್ಕೆ ಹೋಗುವಂಥದ್ದು ಕೂಡ ಅಷ್ಟೇ. ರಾಜ್ಯಾಧ್ಯಕ್ಷರಿಗೆ ನಿಮಗೆ ಹೇಳಿದರು. ಅದೇ ಕೂಡ ನಾವು ಕೂಡ ಕೋಟಕ್ಕೆ ಹೋಗುವ ಎಲ್ಲರೂ ಒಂದು ಕೂಡ. ಯಾಕಂದರೆ ನಮಗೆ ಎಲ್ಲ ರೀತಿಯಲ್ಲಿ ಹೆಲ್ಪ್ ಮಾಡಿದ್ದಾರೆ. ಯಾಕೆ ಕೋಟ ಶ್ರೀನಿವಾಸ ಪೂಜಾರಿ ಅವ್ರನ್ನ ಅಷ್ಟು ಬೇಗ ನಾವು ಮರೀಲಿಕ್ಕೆ ಆಗೋದಿಲ್ಲ, ಬಿಡ್ಲಿಕ್ಕೆ ಹೋಗೋದಿಲ್ಲ. ಯಾಕಂದರೆ ನಮಗೆಲ್ಲ ರೀತಿಯ ಈ ಕನಿಷ್ಠ ವೇತನಕ್ಕೆ ಇರ್ಬೋದು ಪ್ರತಿಯೊಂದಕ್ಕೂ ಅವರು ನಮಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ಅದಕ್ಕೆ ತಾವೆಲ್ಲರೂ ನಮ್ಮ ಜೊತೆ ಕೈ ಜೋಡಿಸ್ಕೊಂಡು ನಾವು ಏನು ಈ ಹೋರಾಟಕ್ಕೆ ಇಳಿದಿದ್ದೇವೆ ಅದಕ್ಕೆ ಎಲ್ಲ ಗ್ರಾಮ ಪಂಚಾಯತಿನ ನೌಕರರು ನಮಗೆ ಸಪೋರ್ಟ್ ಮಾಡಬೇಕು. ನಮ್ಮ ಜೊತೆ ನೀವೆಲ್ಲ ಬರಬೇಕು. ಜೊತೆಗೆ ನಮ್ಮ ಜೊತೆ ಕೈ ಜೋಡಿಸ್ಕೊಂಡು ಇನ್ನೂ ಉತ್ತಮ ರೀತಿ ಹೋರಾಟ ಮಾಡಲಿಕ್ಕೆ ತಾವೆಲ್ಲರೂ ಬೆಂಬಲ ಕೊಡಬೇಕಂತೇಳಿ ಈ ಮೂಲಕ ಕೇಳ್ಕೊಳ್ತೇನೆ. ಆನಂತರ ಎಲ್ಲರೂ ಅಜೀವ ಸದಸ್ಯರು ಮಾಡಿಬಿಡಿ. ಯಾಕಂತ ಹೇಳಿದ್ರೆ ಈಗಾಗಲೇ ನಯನ ಅವರು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾರೆ, ಸ್ಪ್ರೆಡ್ಶೀಟ್ ಹಾಕ್ತಾರೆ. ಅದಕ್ಕೆ ಆ ಸ್ಪ್ರೆಡ್ಶೀಟಿಗೆ ಪ್ರತಿಯೊಬ್ಬರು ಅವರವರ ಫೋನ್ ನಂಬರ್ಸು, ಹೆಸರು, ಎಷ್ಟು ಜನ ಬರ್ತಾರೆ, ಯಾಕೆ ಬರೋದ್ರ ಕಾರಣ ಹಾಕಬೇಕು. ಆ ಕಾರಣಕ್ಕೆ ಸರಿಯಾದ ಮಾಹಿತಿ ಕೊಡಬೇಕು ನಮಗೆ. ಈಗ 1 ವರ್ಷ ಮಗು 2 ವರ್ಷ ಅಂದರೆ ಅವರ ಬರ್ತ್ ಸರ್ಟಿಫಿಕೇಟ್ ಕೊಡಬೇಕಾಗ್ತದೆ. ಮತ್ತು ಹೆಲ್ತ್ ಪ್ರಾಬ್ಲಮ್ ಇದ್ದರೆ ಹೆಲ್ತ್ ಸರ್ಟಿಫಿಕೇಟ್ ಕೊಡಬೇಕಾಗ್ತದೆ. ಯಾಕಂದರೆ ಪ್ರತಿಯೊಂದನ್ನು ನಾವು ಚೆಕ್ ಮಾಡ್ತೇವೆ. ನಾವು ಯಾವ ಪಂಚಾಯತಿನೂ ಬರೋದಿಲ್ಲ, ಖುದ್ದಾಗಿ ನಾನೇ ಬರ್ತೇನೆ ಆ ಪಂಚಾಯತಿಗೆ. ಹಾಗೆ ಬರುವಾಗೆ ಮಾಡಬೇಡಿ, ತಾವಾಗಿ ಬನ್ನಿ. ನಮ್ಮ ಜೊತೆ ಒಂದು ಕೈ ಕೊಟ್ಟು ಈ ಯಶಸ್ವಿ ಮಾಡೋಣ ಈ ಹೋರಾಟವನ್ನು. ಅದಕ್ಕೆ ನಾನು ಮಾತೆಯಲ್ಲಿ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ವೇದಿಕೆಯಲ್ಲಿರುವ ನಮ್ಮ ರಾಜ್ಯಾಧ್ಯಕ್ಷರಾದ ದೇವಿಪ್ರಸಾದ್ ಬೊಳ್ಮರವರೇ, ಹಾಗೂ ನಮ್ಮ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿಯಾದ ಯಶೋಧರವರೇ, ಹಾಗೂ ನಮ್ಮ ಹೋರಾಟ ಸಮಿತಿ ಅಧ್ಯಕ್ಷರಾದ ದಯಾನಂದ್ರವರೇ, ಹಾಗೂ ಎಲ್ಲ ತಾಲೂಕಿನ ಪದಾಧಿಕಾರಿಗಳೇ, ಹಾಗೂ ಎಲ್ಲೇ ನೆರೆದಿರುವ ಎಲ್ಲ ಸಹೋದ್ಯೋಗಿ ಮಿತ್ರರೇ, ಈಗಾಗಲೇ ನಾವು ಹೋರಾಟಕ್ಕೆ ದಿನಾಂಕ ಘೋಷಣೆ ಮಾಡಿ ಎಲ್ಲ ತಯಾರಿ ಮಾಡ್ತಾ ಇದ್ದೇವೆ. ಉಳ್ಳಾಲದ್ದು ಇವತ್ತು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೊನೆಯ ತಾಲೂಕು ಸಮಿತಿ ಮತ್ತು ಹೋರಾಟ ಸಮಿತಿ ಇವತ್ತು ರಚನೆ ಆದದ್ದು. ತುಂಬ ಲೇಟಾಗಿ ಎಲ್ಲ ತಾಲೂಕುಗಳದ್ದು ಈಗಾಗಲೇ ಆಗಿದೆ, ಎಲ್ಲ ರೆಡಿ ಆಗ್ತಾ ಇದ್ದಾರೆ ಹೋರಾಟಕ್ಕೆ. ನಮ್ಮದು ಉಳ್ಳಾಲದ್ದು ಬಾಕಿ ಇದ್ದದ್ದು ಇವತ್ತೆಲ್ಲ ರಚನೆ ಆಯಿತು. ನಿಮಗೆ ಜವಾಬ್ದಾರಿಗಳಿವೆ ತುಂಬ. ಮತ್ತು ಮಹಿಳಾ ಹೋರಾಟ ಅಧ್ಯಕ್ಷೆಯಾಗಿ ಏನು ಹೇಳ್ತೇನೆ ಅಂದರೆ, ನಾನು ಮಹಿಳೆಯರು ಸ್ವ ಇಚ್ಛೆಯಿಂದ ಬರಬೇಕು. ಯಾಕಂದರೆ ತುಂಬ ಜನ ವೈಯಕ್ತಿಕ ಸಣ್ಣ ಮಗು ಅಂತ ಹೇಳ್ತಾರೆ. ಎಷ್ಟು ಪ್ರಾಯದ ಮಗು? ಸಣ್ಣ ಮಗು ಅಂದರೆ ಮಕ್ಕಳೆಲ್ಲರಿಗೂ ಇದ್ದಾರೆ. ಸ್ವ ಇಚ್ಛೆಯಿಂದ ಯಾಕೆ ನಾವು ನಮ್ಮಿಂದ ನಮಗಾಗಿ ಇರುವ ಈ ಸಂಘಟನೆ ನಾವೇ ಹೋಗಿ ಮಾಡಬೇಕು. ಯಾರು ಬರ್ತಾರೆ ಬೇರೆ? ನಾವೆಲ್ಲ ಸಹೋದ್ಯೋಗಿಗಳು ಸೇರಿ ನಮ್ಮ ಹಕ್ಕಿಗಾಗಿ ನಮಗೇನು ವೇತನ ಶ್ರೇಣಿ, ಆರೋಗ್ಯ ಭದ್ರತೆ, C ಮತ್ತು D ದರ್ಜೆ ಸ್ಥಾನಮಾನ ಬೇರೆಯವರಿಗಲ್ಲ, ನಮಗೋಸ್ಕರ ಅಲ್ವಾ ಇದು. ನೀವೆಲ್ಲರೂ ಈಗ ತುಂಬ ಕಡಿಮೆ ಸಂಖ್ಯೆಯಲ್ಲಿ ಇದ್ರಿ, ಆದರೂ ಬರದ ಪಂಚಾಯತಿಗಳಿಗೆ ಹೇಳಬೇಕು, ಬನ್ನಿ ನಾವು ಮೊನ್ನೆ ಹೋಗಿದ್ದೀವಿ, ಇಂಥ ವಿಷಯ ಎಲ್ಲ ನಡೆಯಿತು, ನಮ್ಮನ್ನೆಲ್ಲ ಪದಾಧಿಕಾರಿಯಾಗಿ ಎಲ್ಲ ಆಯ್ಕೆ ಆಗಿದ್ದಾರೆ, ಎಲ್ಲರಿಗೂ ಮಾಹಿತಿ ಕೊಡಿ, ದಯವಿಟ್ಟು ಎಲ್ಲರೂ ಹೋರಾಟಕ್ಕೆ ಬನ್ನಿ. ಅಲ್ಲಿ ಎಲ್ಲ ವ್ಯವಸ್ಥೆ ಮಾಡ್ತೇವೆ. ಎಲ್ಲ ಮಹಿಳೆಯರು ಯಾವುದು ನಮಗೆ ಅಲ್ಲಿ ವ್ಯವಸ್ಥೆ ಇಲ್ವೇನೋ ಅಂತ ಹಿಂಜರಿಬೇಡಿ. ಅಲ್ಲಿ ಶೌಚಾಲಯ ಅಥವಾ ಬಾತ್ರೂಮ್ ಎಲ್ಲ ವ್ಯವಸ್ಥೆ ಇದೆ. ಆ ವಿಷಯಕ್ಕೋಸ್ಕರ ಯಾರು ಹಿಂದೇಟು ಹಾಕಬೇಡಿ. ಎಲ್ಲರೂ ಸೇರಿ ಹೋರಾಟ ಮಾಡೋಣ. ನಿಮ್ಮ ತುಂಬ ಸಹಕಾರ ಬೇಕೇ ಬೇಕು ಇದಕ್ಕೆ. ಯಾಕೆಂದರೆ ಅಲ್ಲಿ ನಾವು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಫಸ್ಟ್ ಹೋರಾಟಕ್ಕೆ ಕಿಡಿ ಹಚ್ಚಿದವರೇ ದಕ್ಷಿಣ ಕನ್ನಡ ಜಿಲ್ಲೆಯವರು. ನಾವು ವಾಲಂಟಿಯರ್ಸ್ ಆಗಿ ಅಲ್ಲಿ ಹೋಗ್ಬೇಕಂದ್ರೆ, ನಾವು ಅಲ್ಲಿ ಜವಾಬ್ದಾರಿ ತಗೊಳ್ಬೇಕಂದ್ರೆ ನಮ್ಮ ಸಂಖ್ಯೆ ಅಲ್ಲಿ ಹೆಚ್ಚಿರಬೇಕು, ಬೇರೆ ತಾಲೂಕಿನವರದಲ್ಲ. ನಾವು ಮತ್ತು ಉಡುಪಿ ಜಿಲ್ಲೆಯವರು ಈಗ ಎಲ್ಲ ಮುಂದೆ ನಿಂತು ಎಲ್ಲ ವಾಲಂಟಿಯರ್ಸ್ ಆಗಿ ಮಾಡಬೇಕಾಗಿರೋದ್ರಿಂದ ನೀವು ಖಂಡಿತ ಎಲ್ಲರೂ ಬರಲೇಬೇಕು. ಅತಿ ಬರುವುದಿಲ್ಲ ಅಂತ ಕನ್ಸೆಷನ್ ಇದೆ. ಯಾರಿಗೆ? ಗರ್ಭಿಣಿಯವರೊಂದು ಬರ್ಲಿಕ್ಕೆ ಆಗುದಿಲ್ಲ, 2 ವರ್ಷದ ಒಳಗಿನ ಮಕ್ಕಳೊಂದು ಬರ್ಲಿಕ್ಕೆ ಆಗುದಿಲ್ಲ. ಮತ್ತೆಲ್ಲ ಮಕ್ಕಳು ಕೇಳ್ತಾರೆ ಖಂಡಿತ. ನೀವು ಈಗ ಹಗಲಲ್ಲಿ ಮಕ್ಕಳನ್ನು ಬಿಟ್ಟು ಕೆಲಸಕ್ಕೆ ಹೋಗುದಿಲ್ವ? ಅವರು ಮನೆಯಲ್ಲಿ ಯಾರ ಜೊತೆ ಇರ್ತಾರೆ? ಅದನ್ನು ಸಹ ನಮ್ಗೆ ಗೊತ್ತಾಗ್ತದೆ. ಯಾಕೆ ನಾನು ಒಬ್ಳು ತಾಯಿಯಾಗಿ ನಾನು ಯಾರ ಜೊತೆ ಮಗು ಬಿಟ್ಟಿದ್ದೇನೋ ಅವರನ್ನೇ ಹಚ್ಕೊಳ್ತಾ ಇದ್ದೆ ಮಗು. ಬೇರೆ ಟೈಮಲ್ಲೂ ಸಹ ಈಗ ನಾನು ಇಲ್ಲದಿದ್ದು ನನ್ನ ಮಗು ಕೂತ್ಕೊಳ್ತದೆ. ಯಾಕಂದರೆ ದೊಡ್ಡ ಇತ್ತನೆ ಯಾವ ಅಂತ ಹೇಳ್ತದೆ ಅದು. ಹಾಗಾಗಿ ನಾವೀಗ ಮಕ್ಕಳನ್ನು ಯಾರ ಜೊತೆ ಹಗಲಲ್ಲಿ ಬಿಟ್ಟಿರ್ತೇವೋ ಅದೇ ಮಕ್ಕಳು ಕೂತ್ಕೊಳ್ತಾರೆ ನಾವಿಲ್ಲದಿದ್ರು. ಅವರಿಗೆ ನಾವು ಮನಸ್ಸಿಗೆ ಅರ್ಥ ಮಾಡಿಸ್ಬೇಕು. ನಮ್ಗೆ ಗೊತ್ತಿದೆ ಹೇಗೆ ಹೇಳಬೇಕು ನಮ್ಮ ಮಗುವಿಗೆ ಅಂತ.
ಅದೇ ಒಂದು ರೀಸನ್ ಕೊಟ್ಟು ಮಹಿಳೆಯರು ಹಿಂಜರಿಯುವುದು ಸರಿಯಲ್ಲ. ಯಾಕಂದ್ರೆ ಮಹಿಳೆಯರದು ಸಂಖ್ಯೆ ಕಮ್ಮಿ ಆದ್ರೆ ನಮ್ಗೆ ಅಲ್ಲಿ ನೋಡಿ ಮಹಿಳಾ ಸಿಬ್ಬಂದಿಗಳು ಕಾಣುವುದಿಲ್ಲ ಅಂತ ಗೊತ್ತಾಗ್ತದೆ ಅಲ್ಲಿ. ಹಾಗಾಗಿ ಮಹಿಳೆಯರು ಬನ್ನಿ, ಯಾವುದೇ ಹಿಂದೇಟು ಹಾಕಬೇಡಿ. ನಿಮ್ಮ ಪಕ್ಕದ ಪಂಚಾಯತಿಗೆ ಯಾರಾದರೂ ಬರದೇ ಇದ್ರೆ ಅವರಿಗೂ ಹೇಳಿ ಕರೆತನ್ನಿ ಅವರನ್ನು, ಅವರಿಗೂ ಮಾಹಿತಿ ನೀಡಿ. ಎಲ್ಲ ವ್ಯವಸ್ಥೆಗಳಿದೆ, ಯಾವುದಕ್ಕೂ ಹಿಂಜರಿಬೇಡಿ. ಮತ್ತೊಮ್ಮೆ ಎಲ್ಲ ಹೋರಾಟ ಸಮಿತಿಯ ಈಗ ಏನು ರಚನೆ ಆಗಿದೆ, ನಿಮ್ಮದು ಜವಾಬ್ದಾರಿ ತುಂಬ ಇದೆ. ನೀವು ಸ್ವಲ್ಪ ದಿನ ಕೆಲಸ ಮಾಡಬೇಕಾಗ್ತದೆ ಇದಕ್ಕೆ. ನಾವೀಗ ಹೇಳ್ತೇನೆ, ಸ್ಪ್ರೆಡ್ಶೀಟ್ ಹಾಕಿದ್ದೇನೆ, ಅದೆಲ್ಲ ಗೊತ್ತಿದೆ ಎಲ್ಲರಿಗೂ. ಹೇಳ್ತೇನೆ ಯಾವ ಯಾವ ಪಂಚಾಯತ್ ಮಾಡಲಿಲ್ಲ ಅಂತ. ಒಮ್ಮೆ ಅಲ್ಲಿ ಸಂಖ್ಯೆ ಮಾತ್ರ ಹಾಕಿದ್ದೀರಿ, ನಾವು ಹೆಸರು ಮತ್ತು ಫೋನ್ ನಂಬರ್ ಕೇಳಿದ್ದೇವೆ, ಬರುವವರದು ಬರದವರದು ಅದೊಂದು ಫಿಲ್ ಆಗಬೇಕು. ಮತ್ತೆ ಅದೇ ಹಾಕಲಿಲ್ಲ, ಅದು ಬೆಳ್ಮ ಹಾಕಲಿಲ್ಲ, ಸಂಖ್ಯೆ ಹಾಕಿದ್ದೀರಿ. ಈಗ ತಾಲೂಕಿಗೆ ಒಂದು ಮಾಡಿದ್ದೇವೆ ಸ್ಪ್ರೆಡ್ಶೀಟ್, ಅದರಲ್ಲಿ ಹೆಸರು ಫೋನ್ ನಂಬರ್ ಹಾಕ್ಬೇಕಂತ ಹಾಕಿದ್ದೇವಲ್ಲ, ಅದರಲ್ಲಿ ಯಾರು ಬರ್ತಾರೆ ಅವರ ಫೋನ್ ನಂಬರ್, ಯಾರು ಬರೋದಿಲ್ಲ ಅವರ ಹೆಸರು ಫೋನ್ ನಂಬರ್. ಮತ್ತೆ ಬರದಿದ್ರೆ ಜೆನ್ಯೂನ್ ರೀಸನ್ ಅದಕ್ಕೆ. ಬಳಿಯಾರ್ ಹೆಸರು ಹಾಕಲಿಲ್ಲ, ಹಾಕಿ ಅದನ್ನು. ಹರೇಕಳ ಹಾಕಲಿಲ್ಲ ಹೆಸರು. ಅಂದ್ರೆ ಏನಂದ್ರೆ ಇದು ಮಾಹಿತಿ ನಮಗೆ ತುಂಬಾ ಬೇಗ ಬೇಕು. ಎಷ್ಟೋ ದಿನದ ನಂತರ, ಎಷ್ಟು ದಿನ ಆಯ್ತು ಸ್ಪ್ರೆಡ್ಶೀಟ್ ಶೇರ್ ಮಾಡಿ, ಇನ್ನೂ ಫಿಲ್ ಆಗಲಿ. ಕಿನ್ನೆ ಆಗಿದ್ದಾರಾ? ಕಿನ್ನೆದು ಆಗ್ಲಿಲ್ಲ. ಕೊಣಾಜೆ ಆಗ್ಲಿಲ್ಲ, ನಂಬರ್ ಮಾತ್ರ ಹಾಕಿದ್ದೀರಿ, ಹೆಸರು ಹಾಕ್ಲಿಲ್ಲ. ಮಂಜನಾಡಿ ಹಾಕ್ಲಿಲ್ಲ ಹೆಸರು. ಅದೇ ಹೆಸರು ಫೋನ್ ನಂಬರ್ ಬೇಕು. 300 ಹಾಕಿದ್ದಾರೆ ಅವರನ್ನು, ಥ್ಯಾಂಕ್ಸ್ ನಿಮಗೆ. ಪಾವೂರು ಹಾಕ್ಲಿಲ್ಲ, ಹಾಕಿ ಅದು ಹೆಸರು ಮತ್ತು ಮೊಬೈಲ್ ನಂಬರ್. ತಲಪಾಡಿ ಹಾಕಿದ್ದಾರೆ, ಫೋನ್ ನಂಬರ್ ಹಾಕ್ಲಿಲ್ಲ. ತಲಪಾಡಿ ಆರೋಗ್ಯ ಸಮಸ್ಯೆ ಅಂತ ಹಾಕಿದ್ದಾರೆ ಕೆಲವು ರೀಸನ್. ಎಂತ ಆರೋಗ್ಯ ಸಮಸ್ಯೆ? ಆರೋಗ್ಯ ಸಮಸ್ಯೆ ಅಂತ ಹಾಕಿದಾರಲ್ಲ, ಈಗ ತಾಲೂಕು ಹೋರಾಟ ಸಮಿತಿಯವರು ಎಂತ ಆರೋಗ್ಯ ಸಮಸ್ಯೆ ಅಂತ ನಮ್ಗೆ ತಿಳಿಸ್ಬೇಕು. ಯಾಕೆಂದ್ರೆ ಎಲ್ಲರಿಗೂ ಆರೋಗ್ಯ ಸಮಸ್ಯೆ ಇದೆ, ಅದು ಹೇಳಿದ ಈಗ ಹೋರಾಟಕ್ಕೆ ಹಾಜರಾಗದ ಎಂತ ಸಮಸ್ಯೆ ಅದು ಅಂತ ಹೇಳ್ಬೇಕು. ಆರೋಗ್ಯ ಸಮಸ್ಯೆ ಪಂಚಾಯತಿಗೆ ಹೋಗುದಿಲ್ವಾ ನೀವು? ಆರೋಗ್ಯ ಸಮಸ್ಯೆ ಇದ್ರೆ ರಜೆ ಹಾಕ್ತೀರಾ ಡೈಲಿ? ಇಲ್ಲಿ ಬಂಟ್ವಾಳದು ಇದ್ದಾರಾ? ಹೇಳ್ಬೇಕಾ ಹೆಸರು? ಉಳ್ಳಾಲ ತಾಲೂಕು ಬಂಟ್ವಾಳ. ಈಗ ಇರಾ ಹಾಕ್ಲಿಲ್ಲ. ಇದ್ರೆ ನಿಮ್ಮ ಯಾರಾದ್ರೂ ಇದ್ರೆ ನಿಮಗೆ ಪರಿಚಯ ಇದ್ರೆ ಹೇಳಿ ಅವರಿಗೆ. ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಅಧ್ಯಕ್ಷರ ಪಂಚಾಯತ್ ನಾವು. ಅಂದರೆ ನಾವು ಈಗ 2012ರಲ್ಲಿ ಸಂಘಕ್ಕೆ ಸೇರುವಾಗ ನಮಗೆ ಏನಂತ ಗೊತ್ತಿಲ್ಲ. ನಾನು ಓಲ್ಡ್ CITಯಲ್ಲಿದ್ದೆ, ಆವಾಗ ಕಾಲ್ ಮಾಡ್ತಿದ್ರು ಯಾದವ್ ಶೆಟ್ರು, ಒಣ್ಣಪ್ಪರೆ ದಾಸ್ ಸರ್ ಇವರೊಂಜಿ ಬರೋಡಿ ನೀ ರಜೆ ಮಾಲ್ತು ಕುಡ್ಲಾಗ ದಾಯ ಸರ್ ಮೂಲ ಜಿಲ್ಲಾ ಒಂಜಿ ಸ್ಟ್ರೈಕ್ ಉಂಡು. ಹೋಯ್ತು ಎಂಥ ವಿಷಯ ಅಂತ ಗೊತ್ತಿಲ್ಲ. ಜಿಲ್ಲಾ ಪಂಚಾಯತ್ರು ಇದಾಕಿದ್ರು, ಯಾವುದೋ ಸಾಮಿಯಾನ ಹಾಕಿದ್ರು, ಅಲ್ಲಿ ಕೂತ್ಕೊಂಡು ನಂಕಲ ಬೋರ್ಡು ಇಂಕಲ ಬೋರ್ಡು ಅಂತ ಯಾವ ವಿಷಯ ಗೊತ್ತಿಲ್ಲ ನಮಗೆ. ಜ್ಞಾನವದ್ದ ಆದದ್ದು 2012 ದೇವಪ್ರಸಾದ್ ಬಲ್ಮರ ಸಂಘಕ್ಕೆ ಸೇರಿದಾಗ ಮಾತ್ರ, ಅದು ಬೇರೆ ನಮ್ಮನ್ನು ಬಿಟ್ಟು ಹೊರಗಡೆ ಸಂಘ, ಇದು ಮಾತ್ರ ನಮ್ಮ ಸಂಘ ಅಂತ. ನಂತರ ನಾವು ಅವರೊಟ್ಟಿಗೆ ಸೇರಿಕೊಂಡು ಬ್ಯಾಂಗ್ಳೂರು, ಹಾಸನ ಈ ಕಡೆ ಎಲ್ಲ ಹೋಗಿ ಇದ್ದ ನೌಕರನ್ನೆಲ್ಲ ಸೇರಿಸ್ಕೊಂಡು ಒಮ್ಮೊಮ್ಮೆ ನಾನು ಮಲಗಿ ಎಣಿಸುದು ಈ ದೇವಪ್ರಸಾದ್ ಇತ್ತಾಡಿ ಬುರು ಬೋಪಿರು ಬೇರೆ ಪಾರ ದುಡ್ಡು ರಾದ ಪೇರು ಇಂಗಿತ ಪ್ರಶ್ನೆ ಎಂದು. ಅಂದ್ರೆ ಎಲ್ಲ ಕಡೆ ನೋಡಿ, ಒಬ್ಬ ಸ್ಟಾಫು 12,013 ಸಂಬಳ ತಗೊಂಡು ಇದ್ದ ಕರ್ನಾಟಕದ ಅಂತ ಹೋಗಿ ಎಲ್ಲ ನೌಕರರನ್ನು ಕೂಡಿಕೊಂಡು ಅವರಿಗೊಂದು ಜೀವನ ಭದ್ರತೆ ಒದಗಿಸಬೇಕು. ನಾವು ಎಲ್ಲರಾಗಿ ನಾವು ಕೂಡ ಸರ್ಕಾರಿ ನೌಕರಬೇಕು, ನಮ್ಮ
ಕಡೆ ಹೊರಡ್ತಿದ್ರೆ ಅವರಿಗೆ ನಾವು ನಮ್ಮ ಬೆನ್ನೆಲುಬಾಗಿ ಅವರನ್ನು ಸದೃಢಗೊಳಿಸಿ ಅವ್ರ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಅವರಿಗೆ ಇನ್ನು ಮುಂದೆ ಕೂಡ ಎಲ್ಲ ಸ್ಟಾಫ್ಗಳ ಪರವಾಗಿ ಆಶೀರ್ವಾದ ಬೇಡಿಕೊಳ್ತಾ ಅವರ 100 ವರ್ಷ ಆಯುಸ್ಸು ಸರ್ಕಾರಿ ಉದ್ಯೋಗ ನಮಗೆ ದಕ್ಕಿತಂದ್ರೆ ಖಂಡಿತ ನಾವು ಅವರಿಗೆ ಒಂದು ಕೃತಜ್ಞತೆ ಖಂಡಿತ ನಮಗೆ ಅವರ ಸಂಬಳದಲ್ಲಿ ನಮಗೂ ಬೇಡ, ನಮ್ಮ ಸಂಬಳದಲ್ಲಿ ಅವಳಿಗೂ ಬೇಡ, ನಾವು ಅವರಿಗೆ ಎಲ್ಲ ಸೇರಿ ಒಂದು ಕೃತಜ್ಞತೆ ಸಲ್ಲಿಸಬೇಕಂದ್ರೆ ನಾನು ಒಂದು ಮಾತುಕತೆ ಅಷ್ಟೇ. ಮತ್ತೆ ನಾವೀಗ ಪುತ್ತೂರಿಂದ ಧುಮುಕಿಯಾಗಿದೆ, 97 ಜನ ಇದ್ದೇವೆ, 91 ಜನ ಬರ್ಲಿಕ್ಕೆ ಒಪ್ಪಿದ್ದಾರೆ, 97 ಜನ ಕೂಡ ಸ್ಪ್ರೆಡ್ಶೀಟ್ನಲ್ಲಿ ಹೆಸರು ನೋಂದಾಯಿಸಲಿಕ್ಕೆ ಒಪ್ಪಿದ್ದಾರೆ. ಹೇಗೆ ಅಂದರೆ ಒಂದು ಪಂಚಾಯತ್ನಲ್ಲಿ ಒಂದು ಗರ್ಭಿಣಿ ಹೆಂಗಸ ಇತ್ತಂದ್ರೆ ಆ ಪಂಚಾಯತ್ನ ನಿಷ್ಠಾವಂತ ಪಂಪಪೆಟ್ಟನ್ನು ಇಟ್ಕೊಂಡು ಆ ಗರ್ಭಿಣಿ ಹೆಂಗಸಿನ ಬದಲಾಗಿ ಬೆಳಗಾಂಗೆ ನಾನು ನನ್ನ ಪರವಾಗಿ ಕಳಿಸ್ತೇನೆ ಅಂತ ಹೇಳಿ 97 ಜನ ಕೂಡ ಎಂಟ್ರಿ ಮಾಡಿದ್ದಾರೆ. ಅದೇ ರೀತಿ ನಾನು ಹೇಳಿದ್ದೆ ಇವರು ದೇವಪ್ರಸಾದ್ ಬೊಮ್ಮರವರಂತ ಅವ್ರೊಟ್ಟಿಗೆ ಒಂದು ಸಂಘಟನೆ ನಾವು ಇಲ್ಲಿ ಅಧ್ಯಕ್ಷ ಇವತ್ತಿನ ಸಂಘಟನೆಯನ್ನು ಕಂಡಕ್ಟ್ ಮಾಡಿದವರು ಯಾರು ಸರ್? ಇವತ್ತಿನ ಇದನ್ನು ಮೀಟಿಂಗ್ ಕಂಡಕ್ಟ್ ಮಾಡಿದವರು ನೋಡಿ ಎಷ್ಟು ಕಷ್ಟ ಅಂತ ಇದ್ದಾರಿಗೆಲ್ಲ ಕಾಲ್ ಮಾಡಬೇಕು, ಅವರು ಬರಬೇಕು, ನೀವೇ ನಮ್ಮ ರಾಜ್ಯಾಧ್ಯಕ್ಷ ಬರ್ತಾರೆ, ನೀವೆಲ್ಲ ಬರ್ಬೇಕು ಸರ್, ಎಲ್ಲ ಬಂದು ನಾವು ಎಷ್ಟು ನೀವು ಇಡೀ ಕರ್ನಾಟಕ ರಾಜ್ಯದಲ್ಲಿ ಹೋಗಿ ಇವರು ಎಲ್ಲ ಗ್ರಾಮ ಪಂಚಾಯತ್ ನೌಕರರನ್ನು ಸೇರಿಸಬೇಕು, ಅವರಿಗೆ ಖರ್ಚುಂಟು, ಅವರೊಟ್ಟಿಗೆ ಇವರು ನಮ್ಮ ಪ್ರಧಾನ ಕಾರ್ಯದರ್ಶಿ ಅವರು ಹೋಗ್ತಿದ್ದಾರೆ, ಅವರಿಗೆ ಖರ್ಚುಂಟು. ಅದಕ್ಕೆ ಬೇಕಾಗಿ ನಾವು ಖಂಡಿತ ನಾವು 2 ದಿವಸ ಡಿ ಮಾರ್ಟ್ ಅಥವಾ ಸಿಟಿ ಸೆಂಟರ್ ಅಥವಾ ಒಂದು ಶಾಪಿಂಗ್ ಹೋಗುವ ದುಡ್ಡನ್ನು ಉಳಿಸಿ ಇದು ಯಾವುದು ಅಜೀವ ಸಸ್ಯ ಮಾಡಬೇಕು. ಯಾಕಂದ್ರೆ ಅವರಿಗೆ ನೋಡಿ ನಮ್ಮ ಸಂಘಕ್ಕೆ ನಾವು ಕೊಡುವುದು, ನಮ್ಮ ಬೇರೆ ಯಾವ ಸಂಘಕ್ಕೆ ಕೊಡ್ಲಿಕ್ಕಿಲ್ಲ, ಅವರು ನಮ್ಮ ಖರ್ಚಾದ ಲೆಕ್ಕಪತ್ರವನ್ನು ಕೊಡ್ತಾರೆ. ಅದೇ ರೀತಿ ನಾವು ಅದಕ್ಕೆ 1-2 ವಾರ ನಮ್ಮ ಶಾಪಿಂಗ್ ಅನ್ನು ನಿಲ್ಲಿಸಿ 1,000ವನ್ನು ಅಜೀವ ಕೊಟ್ಟು ನಾವು ಎಲ್ಲರನ್ನು ಅವರ ನಮ್ಮ ಸಂಘವನ್ನು ಸದೃಢಗೊಳಿಸಬೇಕು. ಅದೇ ರೀತಿ ಎಲ್ಲರೂ ಕೂಡ ನಾಡಿದ್ದು ಬೆಳಗಾವಿಗೆ ಬರಬೇಕು. ನಾವು ಗ್ರಾಮ ಪಂಚಾಯತ್ ನೌಕರರು ಸರ್ಕಾರಿ ನೌಕರರಾಗಬೇಕು. ನಮ್ಮ ಗ್ರಾಮ ಪಂಚಾಯತ್ ಒಬ್ಬ ಸ್ಟಾಫ್ ಇದ್ರು ಹರೀಶ್ ಮೂಲ್ಯ ಅಂತ, ಅವರು ನನ್ನಾಗೆ ಸ್ಟಾಫು ಪಂಪಪೆಟ್ರು ಆಗಿದ್ರು. ಸಡನ್ ಅವರಿಗೆ ಹಾರ್ಟ್ ಬ್ಲಾಕ್ ಆಗಿ ಆಪರೇಷನ್ ಆಯಿತು ದೇರ್ಲಗಟ್ಟೆ ಹಾಸ್ಪಿಟ್ಲಲ್ಲಿ. 2,48,000 ಬಿಲ್ ಆಯಿತು. ಎಣಿಸ್ಕೊಳ್ಳಿ, 2,48,000 ಬಿಲ್ಲು. ಗ್ರಾಮ ಪಂಚಾಯತಿಂದ ಅವರಿಗೆ ಸಿಕ್ಕಿದ್ದು 0. ಅವನ ಹೆಂಡತಿ ಒಂದು ಗ್ಯಾರೇಜ್ ಇಲ್ಲಿರುವುದು, ಅಲ್ಲಿಂದ ಅವರಿಗೆ ಕ್ಲೈಮ್ ಆಗಿದ್ದು 2,38,00,000. ನೆನಪಿರ್ಲಿ, ನಮ್ಮ ಗ್ರಾಮ ಪಂಚಾಯತಿಂದ 0, ಒಂದು ಗ್ಯಾರೇಜ್ ಇರುವ ಹೆಂಗಸಿನಿಂದ 2,38,000 ಅಪ್ಲೈ ಆಯ್ತಾ ಅಂದ್ರೆ ನಾವು ಇದ್ದು ಏನು ಪ್ರಯೋಜನ ಇಲ್ಲ ಇದಾಗಿತ್ತು. ಅದಕ್ಕೆ ಬೇಕಾಗಿ ನಾವೆಲ್ಲರೂ CD ದರ್ಜೆಗೆ ಹೊರಡಬೇಕು, ನಾವು ಸರ್ಕಾರ ಆಗಬೇಕು. ನಾವು ಸರ್ಕಾರದಿಂದ ನಮಗೆ ಅಕ್ರಮವಾಗಿ ಕೊಡುವಂತ ಏನೂ ಇಲ್ಲ. ನಾವು ನಮಗೇನು ಹಕ್ಕು ಕಾನೂನಾತ್ಮಕ ಕೇಳ್ತಿದ್ದೇವೆ ಅದನ್ನು ಕೊಡಬೇಕು. ಮೊನ್ನೆ ನೋಡಿ ನಮ್ಮ PDO ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ PDO ಸಂಘದ ಅಧ್ಯಕ್ಷರು ಅವರು ಒಂದು ಬೋರ್ಡ್ ಹಾಕಿದ್ದು, ದಿನಾಂಕ ಡಿಸೆಂಬರ್ 12ರಿಂದ ಅನಿಷ್ಟಾವಧಿವರೆಗೆ ಗ್ರಾಮ ಪಂಚಾಯತಿಯಲ್ಲಿ ಕುಡಿಯುವ ನೀರು ದಾರಿದೀಪ ಬಿಟ್ಟು ಯಾವುದೇ ಸವಲತ್ತುಗಳು ದೊರಕುವುದಿಲ್ಲ ಸಾರ್ವಜನಿಕರಿಗೆ ಅಂತ. 4 ದಿವಸದಲ್ಲಿ ಅವರು ಬ್ರಿಗೇಡ್ ಆಯಿತು, ಅವರಿಗೆ 80-90 ಸಾವಿರ ಸ್ಯಾಲ್ರಿ ಆಯಿತು. ನೋಡಿ, ನಾವು ಇನ್ನು ಅವರು ಒಂದು ಖಾಲಿ ಹೇಳಿಕೆ ಕೊಟ್ಟದಕ್ಕೆ 4 ದಿವಸದಲ್ಲಿ ಆಯಿತು. ನಾವು ಅದಕ್ಕೆ ಬೇಕಾಗಿ ನಾವು ಬೆಳಗಾವಿಗೆ ಹೋಗಬೇಕು, ನಾವು ಹೋರಾಡಬೇಕು, ನಾವು ಕೂಡ ಸರ್ಕಾರಿ ನೌಕರರಾಗಬೇಕಂತ ಕೇಳ್ತೇನೆ. ಖಂಡಿತ ಎಲ್ಲರೂ ಬರಬೇಕು. ದಯಮಾಡಿ ಇವರು ಬಂದರೆ ಇವರು ಸರ್ಕಾರಿ ನೌಕರಾದ್ರೆ ಅವರ ಕುಟುಂಬ ಕೊಡುವುದು ಬೇಡ, ಅವರ ಸರ್ಕಾರಿ ನೌಕರಾದ್ರೆ ಇವರ ಕುಟುಂಬ ಬೇಡ, ನಾನು ನನ್ನ ಹೆಂಡತಿ ಮಕ್ಕಳಿಗೆ ಅಂತ ಗ್ರಹಿಸಿ ಖಂಡಿತ ಎಲ್ಲರೂ ಅಲ್ಲಿಗೆ ಬರಬೇಕು. ಅಂಚನೆ ಜಿಲ್ಲಾ ಅಧ್ಯಕ್ಷರೇನ ಸರ್ ಏನಂದರೆ ಅಂಚನೆ ಮಾತಾ ತಾಲೂಕುದ ಪದಾಧಿಕಾರಿನಾಗಲೇ ಯಾನು ಇಂಕೊಂತ ಕನ್ನಡ ಪಾತಿರ್ರೆ ಕಟ್ಟುಂಡು ಯಾನು ಹೆಚ್ಚ ತುಳುಟೆ ಪಾತಿರ್ವೆ ದಯಪಂಡ ಮಕ್ಕಳು ಪೂರ ಹೆಂಗೆ ಗುರ್ತದಕ್ಕಲು ದಯಪಂಡ ಎಗ್ಲು ಒಟ್ಟಿಗೆ ಇತ್ತಿನಕ್ಲು CIT ಇತ್ತಿನಕ್ಲು ಎಗ್ಲು ಆ ರೀತಿ ಹೋರಾಟ ಮಲ್ತದ ಅಂದು ಅದಾಗ ಹೋರಾಟ ಮಲ್ತದ ಅಣ್ಣ ಎಂಕ್ಲೆಗೆ 0 ದಯಪಂಡ ಆಯ್ತಾ ಕಷ್ಟ ಒಂದು ಪೂರ ತೂದು ಎಂಗ್ಲು ಓಲ ಬೊಡ್ಚಿ ಎಂಗ್ಲ ಯೂನಿಯನ್ ಬೊಡ್ಚಿ ಎಂಗ್ಲು ಎಂಗ್ಲಾಂತಿಗೆ ಬೇಲೆ ಮಲ್ಪ ಪಣದು ಕುಲ್ದಿತ್ತ ಎಂಗ್ಲನ್ನ ಗುಲಬೆಕ್ಕ ಇಂಚೆದ್ ವಿಶ್ವೇರು ಪುರ ಆಂಡ ಅಂತ ಅಂತೋಗು ಒಂಜಿ ಕಿನ್ನಗ ದೇವಪ್ರಸಾದರ್ನ ಒಗ್ಗಟ್ಟನ ಎಂಚ ಆರು ದುಮ್ ಕಂತೀರ ಅವೆಂತೂನಗ ಎಂಕ್ಲೆಗ್ಲ ಮನಸಾಂಡ್ ಎಂಕುಲ್ಲ ಅಕ್ಲನೊಟ್ಟಿಗೆ ಸಾತ್ ಕೊರ್ಕ ಪಣದು
ಅಂಡ ಇತ್ತ ತೂನಗ ಬಾರಿ ಖುಷಿ ಅವನುಂಡು ಮಾತೆರ್ಲ ಎಂಗ್ಲು ಒಗ್ಗಟ್ಟುಲ್ಲ ಪನ್ಪಿನ ಯಾನು ಒಂಜಿ ಪಾತೆರ ಪನ್ಪೆ ಎಲ್ಲಂಜಿ ಮಾತ ಪಂಚಾಯತಿಡ್ ಬಿಲ್ ಕಲೆಕ್ಟ್ರ್ ರಜೆ ಮಲ್ತುಂಡ 4 ದಿನ ಬುರ್ದು ಬರ್ಪೇರು ಜನಕುಲು ಅವೆ ಟಾಟಾ ಎಂಟ್ರಿ ಬಂದು ಮಲ್ತುಂಡ ಒಂಜಿ 4 ದಿನ ಬುರ್ದು ಬರ್ಪೇರು ಮಾತೆರೆಲ್ಲ ಪಂಪ್ ಆಪರೇಟರ್ ಆಗ್ಲಾಡ ಒಂಜಿ ಪಾತೆರ ಪನ್ಪೆ ನಿಕುಲು ಏರ್ಲ ನೀರು ಬಿಡೊಚ್ಚಿ ಆನಿದ ದಿನ ರಡ್ಡು ದಿನ ದಯಪಂಡ ಇನಿ ಪಂಚಾಯತಿಗೆ ಒಂಜಿ ದಿನ ನೀರು ಬಿಡ್ಜಿನ್ನ ಅಂಡ ಅವಳು ಮಿತ್ತಕ್ಕೆ ಕೇನುವೇರು ದಾನೆ ನೀರು ಬೈಜಿನ್ ಅದಾಗ ಮಾತ್ರ ನಮ್ಮ ಪಂಚಾಯತಿ ನೌಕರನ ಬೆಚ್ಚ ಗೊತ್ತಾಪುಂಡು ನೌಕರರ ಪಂಡ ದಾದ ಪಣ್ಣದು ಗೊತ್ತಾಪುಂಡು ಯಾನೊಂಜಿ ಪಂಪ್ ಆಪರೇಟರ್ ಆದ ಪಣ್ಣದುಲ್ಲೆ ಈಗ ಮಾತ ಪಂಚಾಯತಿ ಇಲ್ಲ ರಡ್ಡು ದಿನ ನೀರು ಬಿಡೊಚ್ಚಿ ಜನಕ್ಲಿಗೂ ಗೊತ್ತಾಡು ಜನಕ್ಕಲು ಇಂಚಿನ ಗೊತ್ತುಂಡೆ ಪಂಚಾಯತಿದ ಅಕ್ಲೆದಾನೆ ಅಕ್ಲಿ ಬೋಟಿನಂತ ಸಂಬಳ ಉಂಡು ಅನ್ನ ನಮ್ಮ ಬೇನೆ ಅಕ್ಲಿಗೂ ಗೊತ್ತುಜ್ಜಿ ನಮ್ಮ ಬೇನೆನ ಅಕ್ಲಡ ಪನೋಡು ಜನಕ್ಲಡ ಪನೋಡು ಎಕ್ಲಿಗೆ ದಾಲ ಇಜ್ಜಿ ಖಾಲಿ ತಿಂಗಳು 15,000 ಸಂಬಳ ರಿಟೈರ್ಡ್ ಆದ ಪೂರ್ಣಾಗ 5 ವರ್ಷದ ಸಂಬಳ ಮಾತ್ರ ತಂದೆ ಬೇತೆಂಕ್ಲೆ ದಾಲ ಇಜ್ಜಿನ್ ಅವೇನು ಜನಕ್ಲಿಗೆ ನಮ್ಮ ಮನವರಿಕೆ ಮಲ್ತುಂಡ ನಮ್ಮ ಈ ಹೋರಾಟ ಗೊಂಜಿ ಬಲ ತಿಕ್ಕೊಂಡು ಅಂಚಾದ ದಯ ಮಲ್ತದ ನಿಕಲಡ ಬಕ್ಕರ ವಿನಂತಿ ಮಲ್ತೊಂದಿಲ್ಲ ನಿಕುಲು ಒಂಜಿ ಪಂಚಾಯತಿ 5 ಜನ ಎತ್ತಿನಗಳು 5 ಜನ ಒಟ್ಟಂಡ ಇನಿ ಪಂಚಾಯತಿದ ಹೋರಾಟಗೂ ಬಲ ಬರ್ಪುಂಡು ದಯಪಂಡ ಊರಿ ಬತ್ತಂಡ ಊರಿ ಆಫೀಸ್ಡು ಕೊಲ್ಲುವೆ ಆಯ ಅಕಲು ಪೋತೇರು ಅಕಲು ಹೋರಾಟ ಮಲ್ತದ ಬರುವೇರು ನಂಗೆ ಜಯ ಆಪುಂಡು ಆ ಪಾತ್ರ ಎನ್ನೊಚ್ಚಿ ನಮ್ಮ ಮಾತೆರ್ಲ ಪೋಂಡ ಮಾತ್ರ ಜಯ ತಿಕ್ಕುನು ದಯಪಂಡ ಇನಿ ನಮ್ಮ ಪಂಚಾಯತಿ 5 ಜನ ಉಲ್ಲ 5 ಜನ ರಡ್ಡು ಗಡ್ಡೆ ಅಧ್ಯಕ್ಷರ ಕಡ್ಡಿಟ್ಟು ರಡ್ಡು ಗಡ್ಡೆ PDOನ ಕಡ್ಡಿಟ್ಟು ಬಕ್ಕ ಒಂಜಿ ಜನ ಮೆಂಬರ್ನ ಕಡ್ಡಿಟ್ಟು ಒಂದು ಅಂದತ್ತೆ ಪಲ್ಲೆ ಯಾನು ಪಾತ್ರ ಪಣ್ಣೆ ಅಂದತ್ತೆ ತುಲೆ ಅಧ್ಯಕ್ಷರ ಪಣ್ಣೆಯನ್ನು PDO ಪನ್ಪಿರಿ PDO ಪಣ್ಣೆಯನ್ನು ಅಧ್ಯಕ್ಷರ ಪನ್ಪೇರು ನಮ್ಮ ಅಂಚಪ್ಪರ ಬಲ್ಲಿ ನಮ್ಮ ಏತು ಬೇಲಂಡವು ಮಾತ್ರ ಮಲ್ಪಡತ್ತಂದೆ ಅಧ್ಯಕ್ಷರ ಕಾರ್ಯ PDOನಾಗ್ಲೆ ನಮ್ಮ ಯಾಪಲ ಕಂಟಿನ್ಯೂ ಪಣ್ಣು ಗುರ್ಚಿ ನಮ್ಮ ಮಾತೆಲ್ಲ ಒಟ್ಟಾಕ ಇನ್ನು ನಮ್ಮ ಹೋರಾಟಕ್ಕೂ ನಮ್ಮ ಬಲಗೊರ್ಲಗ ಮಲ್ಪುಗ ಪಣದು ಎನ್ನ ಪಾತ್ರ ಮುಗಿಪೆ ಇಲ್ಲಿ ಕರೆದಿದ್ದೀರಿ. ನಾನು ಸ್ವಲ್ಪ ಲೇಟಾಗಿ ಬಂದಿದ್ದೇನೆ, ನನಗೆ ಅದರ ಪೂರ್ಣ ಮಾಹಿತಿ ಇಲ್ಲ ಇಲ್ಲಿ. ಆದರೂ ಉಳ್ಳಾಲ ವಲಯಕ್ಕೆ ಅಧ್ಯಕ್ಷರಿಲ್ಲ ಎಂಬ ಪರಿಸ್ಥಿತಿ ಬರಬಾರ್ದೆಂಬ ಉದ್ದೇಶದಿಂದ ಇಲ್ಲಿ ಬಂದು ಕೂತ್ಕೊಂಡಿದ್ದೇನೆ. ನಾನು ಇಷ್ಟು ಮಂದಿ ಇರುವಾಗ ಎಲ್ಲರೂ ತಿಳಿದವರೇ ಇರೋದು. ಆದ್ದರಿಂದ ಮತ್ತೊಂದು ವಿಷಯ ಅಂತ ಹೇಳಿದ್ರೆ, ಇಲ್ಲಿವರೆಗೆ ಹೋರಾಟದ ಕಣಕ್ಕೆ ನಾವು ಇಳಿದವರಲ್ಲ. ಇದರಲ್ಲಿ ಸಕ್ರಿಯವಾಗಿ ಭಾಗವಹಿಸುವವರು ತುಂಬ ಮಂದಿ ಇದ್ದಾರೆ, ಈಗಾಗಲೇ ಸಕ್ರಿಯವಾಗಿದ್ದರು. ನಾವು ಯಾವಾಗ ಹೋರಾಟದಲ್ಲಿ ಇದ್ದೇವೆ ಅಂತೇಳಿ 1998ರಿಂದ ನಾವು ಹೋರಾಟಕ್ಕೆ ಇಳಿದು ಅದು ಸಾವುಲಿಗೆ ಬಹುಶಃ ಗೊತ್ತುಂಟು. ಇಲ್ಲಿ ಎಲ್ಲ ಏನಾಗಿದೆ, ಬಹುಶಃ ಗ್ರಾಮ ಪಂಚಾಯತಿನ ಸಿಬ್ಬಂದಿಗಳು ಅಧ್ಯಕ್ಷರಾಗಬೇಕಂತೇಳಿ ಮೊದಲು ಹೋರಾಟ ಮಾಡಿದವರೇ ನಾವಲ್ಲಿ ಇದ್ದುಕೊಂಡು. ಇಲ್ಲ, ನಮ್ಮ ಆವಾಗ ಸೋಮೇಶ್ವರ ಪಂಚಾಯತ್ನ ಕರುಣಾಕರ್ ಅಂತ ಇದ್ರು, ಅವರನ್ನು ಅಧ್ಯಕ್ಷರು ಮಾಡಬೇಕಂತೇಳಿ ನಾವೆಲ್ಲ ಹೋರಾಟ ಮಾಡಿ ಆವಾಗ ಮಾರುತಿ ಮಾನ್ಪಡೆ ಅವರೆಲ್ಲ ಬಂದಿದ್ರು ಅಲ್ಲಿ. ಆವಾಗ ದನಿ ಎತ್ತಿದ್ದೇವೆ. ಆದರೆ ಆ ದನಿಗಳೇನಾಗಿದೆ, ಅಲ್ಲೆಲ್ಲ ಕುಗ್ಗಿ ಹೋಗಿದೆ. ಹಾಗಾದರೆ ಆಗಿನ ಪರಿಸ್ಥಿತಿ ಬೇರೆ ಇತ್ತು. ಈಗ ಕೂಡ ಹಾಗೆ ಪರಿಸ್ಥಿತಿ ಬದಲಾವಣೆ ಆಗಿದೆ. ಬದಲಾವಣೆ ಜಗದ ನಿಯಮ ಅಂತ ಹೇಳ್ತಾರೆ ಎಲ್ಲರೂ. ಬದಲಾವಣೆ ಆದಂಥ ಪರಿಸ್ಥಿತಿಗೆ ನಾವು ಒಗ್ಗಿಕೊಳ್ಬೇಕು. ಉಳ್ಳಾಳದ ವಲಯ ಉಂಟು ನಮ್ಮದು, ಇಷ್ಟು ಮಂದಿ ನಾವು ಸಿಬ್ಬಂದಿಗಳಿದ್ದೇವೆ. ಸಿಬ್ಬಂದಿಗಳಿಗೆ ಹೋರಾಟ ಸಮಿತಿಗಾಗಿ ನಮಗೆ ಬಲ ತುಂಬುವುದಕ್ಕೆ ನಮ್ಮ ರಾಜ್ಯದ ಅಧ್ಯಕ್ಷರಾದಂಥ ದೇವಪ್ರಸಾದ್ ಬೊಲ್ಮಾ ಅವರಿದ್ದಾರೆ. ಅವರ ಕಾರ್ಯವೈಖರಿಗಳನ್ನು ನಾವೆಲ್ಲ ನೋಡ್ತಾ ಇದ್ದೇವೆ. ಹಲವು ಮಂದಿ ಇದ್ದೀರಿ, ದಯಮಾಡಿ ನನಗೆ ನಿಮ್ಮೆಲ್ಲರ ಹೆಸರು ಗೊತ್ತಿಲ್ಲ, ಹಾಗಾಗಿ ನನಗೆ ನಿಮ್ಮನ್ನೇನು ಸಂಬೋಧಿಸೋದಕ್ಕೆ ಆಗೋದಿಲ್ಲ. ನಿಮ್ಮ ಜೊತೆ ಹೋರಾಟಕ್ಕೆ ನಾವು ಇದ್ದೇವೆ ಅನ್ನೋದನ್ನು ಮನಸ್ಸಿನಲ್ಲಿ ನಾವು ಈಗಾಗಲೇ ಅಂದುಕೊಂಡಿದ್ದೇವೆ. ನಮ್ಮೊಳಗೆ ಚರ್ಚೆಗಳಾಗಿದೆ. ನಾವು ಈ ನಿಮ್ಮ ಹೋರಾಟ ಸಮಿತಿಗೆ ನಾವು ಸೇರ್ಬೇಕಂತ ಇದ್ದೆವು. ಆದರೆ ನಮಗೆ ಸರಿಯಾದಂತಹ ಮಾರ್ಗದರ್ಶನದ ಕೊರತೆ ಇತ್ತು ಇಲ್ಲಿ. ಈಗಾಗಲೇ CITU ಹೋದ ನಂತರ ಮುಂದಕ್ಕೆ ಯಾರು ಎಂಬ ಒಂದು ಸರಿಯಾದಂಥ ಮಾರ್ಗದರ್ಶನದ ಕೊರತೆ ತುಂಬ ಇದ್ದದ್ರಿಂದ ನಾವು ತಟಸ್ಥರಾಗಿದ್ದೆವು. ಈಗಾಗಲೇ ಮೊದಲು ಏನಾಗ್ತಿತ್ತು ಅಂತ ಹೇಳಿದ್ರೆ, ಮಂಗಳೂರಿನಲ್ಲಿ ಜಾಸ್ತಿ ಹೋರಾಟ ಆಗ್ತಾ ಇದ್ದದ್ದು. ಮಂಗಳೂರಿನಲ್ಲಿ ಹೋರಾಟ ಆಗುವಾಗ ನಾವೆಲ್ಲ ಹತ್ತಿರ ಇದ್ದೇವೆ, ಆಗ ನಾವು ಮಂಗಳೂರಿನಲ್ಲೇ ಇದ್ದೆವು. ಹಾಗಾಗಿ ಮಂಗಳೂರಿನ ಹೋರಾಟಕ್ಕೆ ನಾವು ಮುಂಚಿನಲ್ಲಿದ್ದೆವು. ಸ್ವಲ್ಪ ಮುಖ ಕಾಣ್ತಾ ಇದ್ದು ನಮ್ಮದೇ. ಈಗ ಮುಖ ಬೇರೆ ಕಾಣ್ತಾ ಇದೆ, ಸಂತೋಷದ ವಿಷಯ. ನಿಮ್ಮ ಜೊತೆ ನಾವು ಇದ್ದೇವೆ. ಈಗಾಗಲೇ ಏನು ನಮ್ಮಲ್ಲಿ ಏನು ಫಾರ್ಮೇಷನ್ ಆಗಿದೆ, ಈ ಫಾರ್ಮೇಷನ್ ಬಗ್ಗೆ ನಾವು ಮೇಡಮ್ ಅವರು ಬಹುಶಃ ಹೇಳಿದರು, ಇನ್ನಷ್ಟು ಜವಾಬ್ದಾರಿಯುತವಾಗಿ ಕೆಲಸ ಮಾಡಬೇಕಂತೇಳಿ. ಜವಾಬ್ದಾರಿಯುತವಾಗಿ ಕೆಲಸ ಮಾಡಬೇಕು. ಮತ್ತು ನಾವು ಯಾವ ಸ್ಥಾನದಲ್ಲಿ ಇದ್ದೇವೆ, ನಮ್ಮ ಮೂಲ ಉದ್ದೇಶವೇನು, ಇದನ್ನು ನಾವು ಮನಗೊಂಡು ಜವಾಬ್ದಾರಿಯುತ ಕೆಲಸ ಮಾಡಬೇಕು. ಮೂಲ ಉದ್ದೇಶವನ್ನು ಬಿಟ್ಟು ನಾವು ಏನೋ ಹೋರಾಟ ಮಾಡ್ತೇವೆ ಅಂತೇಳಿ ಎಲ್ಲಿ ಆಯಿತು. ಈಗ ಕೆಲವು ಹೆಚ್ಚಿನ ಸಂಘಟನೆಗಳಾಗ್ತದೆ, ಲಾಸ್ಟಿಗೆ ಯಾರ್ಯಾರ ಮನೆಗೆ ಕಲ್ಲು ಬೀಸುವಂಥ ಪರಿಸ್ಥಿತಿ ಬರ್ತದೆ.
ಕಲ್ಲು ಬಿಸಾಡೋ ಪರಿಸ್ಥಿತಿಯಾಗಿ ನಮ್ಮ ಹೋರಾಟಕ್ಕೆ ಬರಬಾರ್ದು. ನಮಗೇನು ಬೇಕು, ಈ ಹೋರಾಟದಲ್ಲಿ ನಾವೇನು ಪಡಿಬೇಕು, ನಮಗೆ ಮಾರ್ಗದರ್ಶನಕ್ಕೆ ತುಂಬ ಮಂದಿ ಇದ್ದಾರೆ. ಈಗ ದೇವಪ್ರಸಾದ್ ಪುಲ್ಮರಂತಹ ಉತ್ತಮ ಹೋರಾಟಗಾರರಿದ್ದಾರೆ. ಅವರ ಸಲಹೆ ಸೂಚನೆಯನ್ನು ಪಡ್ಕೊಂಡು ನಾವು ಮುಂದಕ್ಕೆ ನಡಿಬೇಕು. ನಮ್ಮಲ್ಲಿ ನಾವು ಈಗಾಗಲೇ ಒಂದು ಬಾಲಿಶವಂತಹ ಪ್ರವೃತ್ತಿಯಲ್ಲಿ ನಾವು ನಡೀತಾ ಇದ್ದೇವೆ. ಆ ಪ್ರವೃತ್ತಿಯನ್ನು ಬಿಡಬೇಕಾಗ್ತದೆ. ಮುಂದಕ್ಕೆ ನಾವು ಯಾವ ರೀತಿಯಲ್ಲಿ ನಡಿಬೇಕಾಗ್ತದೆ, ನಾವೆಲ್ಲರೂ ಸೇರಿಕೊಂಡು ನಾವು ಅದಕ್ಕೊಂದು ಮಾರ್ಗದರ್ಶನವನ್ನು ರೂಪಿಸಬೇಕಾಗ್ತದೆ. ನಿಮ್ಮೆಲ್ಲ ಸಹಕಾರ ಬೇಕಾಗ್ತದೆ. ನಾವು ಸಹಕಾರ ಅಂತ ಹೇಳಿದ್ರೆ ನಾವೆಲ್ಲರೂ ಬೇಕು ಅಂತೇಳಿ ಅಷ್ಟೇ, ಯಾರು ಒಬ್ಬೊಬ್ಬರಿಂದ ಆಗುವಂಥದ್ದು ಅಲ್ಲದೆಲ್ಲ. ನಾವು ಎಲ್ಲರೂ ಒಟ್ಟಿಗಿರಬೇಕು ಮತ್ತೆ ಸಹಕಾರದಿಂದ ಮುಂದಕ್ಕೆ ಹೋಗ್ಬೇಕಂತೇಳಿ ಇಷ್ಟ ಹೇಳ್ತಾ ಎಲ್ರಿಗೂ ಒಂದಿಷ್ಟು ನನ್ನ 2 ಮಾತುಗಳನ್ನು ಮುಗಿಸಿದ್ದೇನೆ. ಕೇಳುವುದನ್ನು ನಾವೆಲ್ಲ ನಮಗಾಗಿ ಎಲ್ರಿಗಾಗಿ ನಾವು ಕೇಳುದು, ಅದನ್ನೊಂದು ಇದಿಲ್ಲಿ ಮಾಡಿದ್ರೆ ಈಗಾಗಲೇ ನಾವು ಒಂದು ಹಂತದಲ್ಲಿ ನಾವು ಬೆಳಗಾವಿಗೆ ಹೋಗಿ ಎಲ್ಲವನ್ನು ಕೂಡ ವಿಚಾರಿಸ್ಕೊಂಡು ಬಂದಿದ್ದೇವೆ. ಅಲ್ಲಿಯ ಪೊಲೀಸ್ ಕಮಿಷನರ್ ಅಲ್ಲಿ ಕೇಳಿದಾಗ ಎಷ್ಟು ಜನ ಬರ್ತೀರಿ ಅನ್ನೋದು ಕೂಡ ಮಾಹಿತಿ ಕೊಡಬೇಕು ಅಂತ ಕೇಳಿದ್ದಾರೆ. ಬಂದವರಿಗೆ ಇಲ್ಲಿ ಟೆಂಟ್ ವ್ಯವಸ್ಥೆ ಮಾಡ್ತಾರೆ, ಟೆಂಟ್ ಶೌಚಾಲಯ ಎಲ್ಲ ವ್ಯವಸ್ಥೆ ಇದೆ. ಮತ್ತು ನಾವು ಕೆಲವು ನೌಕರೆಲ್ಲ 2-3 ದಿನ ಮುಂಚೆ ಬರ್ತಾರೆ ಅಲ್ಲಿಯ ವ್ಯವಸ್ಥೆಗಳಿಗೆ. ಆದರೆ ಹೆಚ್ಚಿನ ಸಂಖ್ಯೆಯ ನೌಕರೆಲ್ಲ ನಾವೇನು ಹೋರಾಟ ದಿನ ಏನಿದೆ 19 ಬೆಳಗಿನ ಜಾವ 6 ಗಂಟೆಗೆ ಬಂದರೆ ಸಾಕು ಅಂತ ಕಾಣ್ತದೆ. ಯಾಕೆಂದರೆ ಇಲ್ಲಾಂದರೆ ಮುಂದಿನ ದಿನವೇ ನಾವು ಜಾಸ್ತಿ ಜನ ಇದ್ದರೆ ಅಲ್ಲಿ ಆ ಪೊಲೀಸ್ ವ್ಯವಸ್ಥೆಗೆ ಸ್ವಲ್ಪ ಕಷ್ಟ ಆಗ್ಬೋದು ಅನ್ನೋಂಥ ದೃಷ್ಟಿಯಿಂದ. ಹಾಗಾಗಿ ನಾವಲ್ಲಿ ಕೆಲವೊಂದು ವಿಚಾರಗಳ ಬಗ್ಗೆ ಚರ್ಚೆ ಮಾಡಿದಾಗ ನಮ್ಮ ಪೊಲೀಸ್ ಕಮಿಷನರ್ ಅವರು ಬೋರಲಿಂಗಯ್ಯ ಅವರು ಮಂಗಳೂರಿನ SP ಆಗಿದ್ದವರು, ಉಡುಪಿಯ SP ಆಗಿದ್ದವರು, ತುಂಬ ಚೆನ್ನಾಗಿ ಮಾತಾಡಿದ್ದಾರೆ. ನಿಮಗೇನು ಸಹಕಾರ ಬೇಕು ಕೊಡ್ತೇನೆ. ಅದು ನಾವು ಕೂಡ ಅವರಲ್ಲಿ ಹೇಳಿದ್ದೇವೆ, ನಮ್ಮದು ಶಾಂತಿಯುತವಾಗಿ ಹೋರಾಟ ಇರ್ತದೆ, ಯಾವುದೇ ರೀತಿಯ ಅಹಿತಕರ ಘಟನೆಗೆ ನಾವು ಕೂಡ ಜವಾಬ್ದಾರಿ ಇದ್ದೇವೆ ಅದಕ್ಕೆ ಅಂತ ಹೇಳಿದಾಗ ಎಲ್ಲ ಕೂಡ ವ್ಯವಸ್ಥೆಯನ್ನು ಕೂಡ ಮಾಡ್ತಾ ಅಂತ ಹೇಳಿದ್ದಾರೆ. ಈಗ ಅಲ್ಲಿಯ ಈ ಸ್ಟ್ರೈಕ್ ಮಾಡುವಂಥ ಟೀಮ್ಗಳಿಗೆ ಅಲ್ಲಿ ಮೀಟಿಂಗ್ ಇದೆ. ಅದೊಂದು ಕಮಿಟಿ ಮಾಡಿದ್ದಾರೆ ಪೊಲೀಸ್ ಡಿಪಾರ್ಟ್ಮೆಂಟಿಂದ, ಇಂಟೆಲಿಜೆನ್ಸಿ ಗುಪ್ತಚರ ಇಲಾಖೆಗೆಲ್ಲ ಮಾಹಿತಿಗಳೇ ನಿಮ್ಮಿಂದೆಲ್ಲ ಫೋನ್ ಬರ್ಬೋದು ನಿಮ್ಮ ತಾಲೂಕಿಗೆಲ್ಲ ಪದಾಧಿಕಾರಿಗಳಿಗೆ ಎಷ್ಟು ಜನ ಬರ್ತೀರಿ ಅನ್ನೋದು ಕೂಡ ಮಾಹಿತಿಯನ್ನು ಕೂಡ ಇಡೀ ರಾಜ್ಯ ವ್ಯಾಪ್ತಿಯವರು ಕಲೆ ಹಾಕ್ತಾರೆ ಎಷ್ಟು ಜನ ಬರ್ತಾರೆ ಅನ್ನೋದು ಕೂಡ. ಹಾಗಾಗಿ ಅಲ್ಲಿಯ ವ್ಯವಸ್ಥೆಗಳಿಗೆ ಸ್ವಲ್ಪ ಅವ್ಯವಸ್ಥೆ ಆದರೂ ಕೂಡ ಎಲ್ಲ ನೌಕರರು ಕೂಡ ಅದನ್ನು ಸುಧಾರಿಸಬೇಕು. ಯಾಕೆಂದರೆ ನಮ್ಮ ಹೋರಾಟ ಮತ್ತು ಅಲ್ಲಿಯ ಎಲ್ಲ ಶೌಚಾಲಯಕ್ಕೆ ಮತ್ತು ವಾಶ್ರೂಮ್ಗೆಲ್ಲ ತೊಂದರೆ ಇಲ್ಲ. ಮತ್ತು ಕೆಲವೊಂದು ನೌಕರು ಕೇಳ್ತಾರೆ ನಮಗೆ ರೂಮ್ ಉಂಟು ಅದು ಉಂಟು ಅದಕ್ಕೆ. ಯಾಕೆಂದರೆ ಬೆಳಗಾವಿಯ ಎಲ್ಲ ಲಾಡ್ಜ್ಗಳನ್ನೆಲ್ಲವೂ ಕೂಡ DC ಅವರ ಸುಪರ್ದಿಗೆ ತೆಗೆದುಕೊಂಡಿದ್ದಾರೆ. ಯಾಕೆಂದರೆ ಅಲ್ಲಿ 1,000 ಮೇಲ್ಪಟ್ಟು ಸಿಬ್ಬಂದಿಗಳಿಗೆ ಕಂಪ್ಯೂಟರ್ ವ್ಯವಸ್ಥೆ ಎಲ್ಲ ಕೂಡ ಆಫೀಸ್ ಆಗಬೇಕು. 250 MLAಗಳಿಗೆ ಪ್ಲಸ್ ಚೇಂಬರ್ ಪ್ಲಸ್ ಎಲ್ಲ ಕೂಡ ಅಲ್ಲಿ ತಯಾರಾಗಬೇಕು. ಅಂಥದ್ದೆಲ್ಲವೂ ಕೂಡ ಅಧಿಕಾರಿಗಳಿಗೆಲ್ಲ ಕೂಡ ಅಲ್ಲೆಲ್ಲ ಇದಂಥ ವಸತಿಗಳನ್ನೆಲ್ಲ ಪಡ್ಕೊಂಡಿದ್ದಾರೆ. ಹಾಗಾಗಿ ನಾವು ತುಂಬ ಪ್ರಯತ್ನ ಮಾಡ್ತಿದ್ದೇವೆ. ಏನಾದರೂ ಅಲ್ಲಿ ಚೌಟ್ರಿ ಗಿಟ್ಟಿ ಸಿಕ್ಕಿದ್ರೆ ಎಲ್ಲ ವ್ಯವಸ್ಥೆಗಳಿಗೆಲ್ಲ ಇದ್ದರೆ ನಾವು ನಮ್ಮಿಂದ ಸಾಧ್ಯವಾದ ವ್ಯವಸ್ಥೆಯನ್ನು ಕೂಡ ನಾವು ಮಾಡ್ತೇವೆ ಅಲ್ಲಿ. ಅದೇ ಹೋಗುವಂಥ ವ್ಯವಸ್ಥೆ ಕೂಡ ನೀವು ಮೋಸ್ಟ್ಲಿ ಮಂಗಳೂರಿಂದ ಬೆಳಗಾವಿ ಹೋಗುವಂಥ ಬಸ್ ಇಲ್ಲ, ಟ್ರೈನ್ ಇಲ್ಲ, ಮಂಗಳವಾರ ಮಾತ್ರ. ಆದರೆ ಕೆಲವೊಂದು ಅನುಕೂಲ ಆಗೋದಾದರೆ 4 ಟ್ರೈನು ಇಲ್ಲಿಂದ ಉಂಟು, ನೆಟ್ಟನೆಯಿಂದ ಸುಬ್ರಹ್ಮಣ್ಯದಿಂದ. ನಾನು ನನಗೆ ನೆಟ್ಟಲ್ಲಿ ನೋಡಿದಾಗ 4 ಟ್ರೈನ್ ಡೈಲಿ 4 ಟ್ರೈನ್ ಡೈಲಿ ಉಂಟು ಸುಬ್ರಹ್ಮಣ್ಯದಿಂದ ಉಂಟು ನೆಟ್ಟನೆಯಿಂದ. ಅಲ್ಲಿಗೆ ಹೋಗಿ ಬರೋದಾದರೆ ನೋಡ್ಬೋದು. ಕುಟ್ಲದಿಂದ ಅಲ್ಲ, ಅದು ಮಂಗಳೂರಿಂದಲ್ಲ, ಅದು ಬೇರೆ ಅಲ್ಲ, ಡೈರೆಕ್ಟ್ ಬೆಳಗಾವಿಗೆ ಉಂಟು. ಆದರೆ ಅದು ಮತ್ತೆ ಲೇಟಾಗಿ ಬರುವಂಥದ್ದು. ಯಾಕೆ ಕೆಲವು ಸರ್ತಿ ಬೆಳಗಿನ ಜಾವ 11 ಗಂಟೆ ಮುಟ್ಟುವ ಟ್ರೈನ್ ಇದೆ, ಮತ್ತು ಅದು ಲೇಟ್ ಆಗ್ತದೆ. ಆದರೆ ಒಂದು 2 ಟ್ರೈನ್ ಬೇಗ ಮುಟ್ಟುವಂಥದ್ದು ಉಂಟು. ಅದಕ್ಕೆ ಟ್ರೈ ಮಾಡಿದ್ರೆ ಆಗ್ಬೋದು, ಬಸ್ಸೇ ಮಾಡ್ಬೋದು, ಅದು ಕೂಡ ಬೆಟರ್. ಹೌದು, ಅವರಿಗೆ ಬರಲಿಕ್ಕೆ ಆಗೋದಿಲ್ಲ ಅಲ್ಲಿ. ಆದರೂ ಕೂಡ ಮಹಿಳಾ ಸಿಬ್ಬಂದಿಯವರು ಅವರ ಮನೆಯವರನ್ನು ಕಳಿಸುವಂಥ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಹಾಗೆ 100ಕ್ಕೆ 100 ಹಾಜರಾತಿ ನಮ್ಮ ಬೆಳ್ತಂಡಿರ್ತದೆ. ಹಾಗೆ ನಮ್ಮ ಪುತ್ತೂರಿದ್ದು ಆಮೇಲೆ ಕಡಬದ ಎಲ್ಲರೂ ಕೂಡ ಸಂಖ್ಯೆ ಒಳ್ಳೆಯದುಂಟು. ಹಾಗಾಗಿ ನಾನು ರಾಜ್ಯದಲ್ಲಿ ಪ್ರಥಮವಾಗಿ ನಾನು ಹೋರಾಟಕ್ಕೆ ಕಾರ್ಯಪಟ್ಟ ಸಂದರ್ಭದಲ್ಲಿ 5,000 ಜನರ ನಿರೀಕ್ಷೆ ನಾನು ಮಾಡಿದ್ದೆ. ಈಗಾಗಲೇ ಅದೆಲ್ಲ ಮುಂದುವರೆದು ಬೇರೆ ಬೇರೆ ಜಿಲ್ಲೆಗಳಿಂದ ಈಗ ನಾನು ಮೊನ್ನೆ ಗದಗ ಮತ್ತೆ ನಾನು ಬೆಳಗಾವಿಯಲ್ಲಿ ಸಮಾಲೋಚನೆ ಸಭೆ ಮಾಡಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಕುಮಟದಲ್ಲಿ ನೀವು ನಮಗೆ ಒಂದ್ಸಲ ನಮ್ಮ ಜಿಲ್ಲೆಗೆ ಬರಬೇಕು ಅಂತ ಕೇಳಿಕೊಂಡಾಗ ನಾವು ಆನ್ ದ ವೇ ಕುಮಟದಲ್ಲಿ ಒಂದು ಸಭೆ ಮಾಡಿದ್ರು. ಸುಮಾರು ನಾವಲ್ಲಿ ಹೋಗ್ಬೇಕಾದ್ರೆ ಒಂದು 4:30 ಗಂಟೆ ಆಗಿತ್ತು. ನನಗೆ ತುಂಬ ಖುಷಿ ಆಗ್ತಿದೆ ಅಂದರೆ ಆ ಕುಮಟ ತಾಲೂಕು ಪ್ಲಸ್ ಅಲ್ಲಿಯ ಕಾರವಾರ ಜಿಲ್ಲಾ ನೌಕರರು ಸುಮಾರು ಒಂದು 500 ಜನ ನೌಕರರು ಸೇರಿ ನಮಗೆ ಸಮಾಲೋಚನಾ ಸಭೆಯಲ್ಲಿ ಭಾಗವಹಿಸಿದ್ರು. ಅವರು ಕೂಡ ಆ ಸಮಾಲೋಚನಾ ಸಭೆಯಲ್ಲಿ ಉತ್ತರ ಕನ್ನಡ ಜಿಲ್ಲೆಯಿಂದ 2,000 ಜನ ಸಿಬ್ಬಂದಿಗಳು ನಾವು ಭಾಗವಹಿಸ್ತಿದ್ದೇವೆ ಅಂತ ಮಾತಾಡಿಕೊಟ್ಟಿದ್ದಾರೆ. ಅವರು ಕೂಡ ಎಲ್ಲ ಪಟ್ಟಿಯನ್ನು ಕೂಡ ಮಾಡ್ಕೊಂಡಿದ್ದಾರೆ, ತಯಾರಿಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಹಾಗಾಗಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೂಡ ಅಷ್ಟೇ 1,550 ಜನರ ಒಂದು ನಿರೀಕ್ಷೆಯಲ್ಲಿ ಕೂಡ ನಾವು ಪಟ್ಟಿಯನ್ನು ಕೂಡ ಮಾಡ್ತಿದ್ದೇವೆ, ಉಳ್ಳಾಲ ಎಲ್ಲ ಸೇರಿ. ಹಾಗಾಗಿ ನಮ್ಮ ದಕ್ಷಿಣ ಜಿಲ್ಲೆಯಿಂದ ಕೂಡ ಅಷ್ಟೇ, ಆಮೇಲೆ ಉಡುಪಿಯಿಂದಷ್ಟೇ 750 ಜನರ ನಿರೀಕ್ಷೆ ಇದೆ. ಇಷ್ಟು ನಮ್ದು ಪಕ್ಕ ಫಿಗರ್. ಆದರೆ ಬೇರೆ ಬೇರೆ ಜಿಲ್ಲೆಯಿಂದ ಬಂದಂತ ಫಿಗರ್ ನೋಡಿದ್ರೆ ಈಗಾಗಲೇ ನಮ್ಮ ಒಂದು 10,000 ಜನರ ಮೇಲ್ಪಟ್ಟು ಒಂದು ಹೋರಾಟಕ್ಕೆ ಜನ ಸೇರುವಂತಹ ನಿರೀಕ್ಷೆ ಈಗಾಗಲೇ ನಮಗೆ ಬಂದಿದೆ.
ಹಾಗಾಗಿ ಅಲ್ಲಿ ಬರುವಂಥ ಎಲ್ಲ ವ್ಯವಸ್ಥೆಗಳನ್ನು ಕೂಡ ನಾವುಗಳೇ ಮಾಡಬೇಕಾಗಿದೆ. ಉಡುಪಿ, ದಕ್ಷಿಣ ಕನ್ನಡ ಮತ್ತು ಉತ್ತರ ಕನ್ನಡ ಜಿಲ್ಲೆಯವರು ಕೂಡ ಸೇರ್ತಾ ಇದ್ದಾರೆ. ಹಾಗಾಗಿ ಹೆಚ್ಚಿನ ಜವಾಬ್ದಾರಿ ಕೂಡ ನಮಗೆ ಇದೆ. ಹಾಗಾಗಿ ಇನ್ನೊಂದು ಸಂತಸದ ವಿಚಾರ ಅಂತ ಹೇಳಿದ್ರೆ, ಈಗಾಗಲೇ ನಮ್ಮ ಈ ಒಂದು ಹೋರಾಟಕ್ಕೆ ಏನು ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತಿ ಸದಸ್ಯರು ಮತ್ತು ಅಧ್ಯಕ್ಷರುಗಳ ಒಕ್ಕೂಟ ಇದೆ ಬೆಂಗಳೂರಲ್ಲಿ. ಆ ಒಕ್ಕೂಟದಲ್ಲಿ ತುಂಬಾ ಜನಪ್ರತಿನಿಧಿಗಳು ಎಲ್ಲ ಕೂಡಿರುವಂತಹ ಒಂದು ದೊಡ್ಡ ಅವರ ಒಂದು ಒಕ್ಕೂಟ. ಅದರಲ್ಲಿ ಒಕ್ಕೂಟದ ರಾಜ್ಯಾಧ್ಯಕ್ಷರು ಕಾಡು ಸತೀಶ್ ಅಂತ, ಅವರು ಪಂಚಾಯತ್ ಪರಿಷತ್ ಇದರ ಪ್ರಧಾನ ಕಾರ್ಯದರ್ಶಿಯರು ಕೂಡ ನಮ್ಮ ಕರ್ನಾಟಕದಲ್ಲಿ ಆಗಿದ್ದಾರೆ. ಅವರು ಕೂಡ ಅಷ್ಟೇ ಏನು ಗ್ರಾಮ ಪಂಚಾಯತ್ ನೌಕರರೇ ಆಗಿರುವಂತಹ ಈ ಸಂಘಟನೆಯ ನೀವೇನು ನಿಮ್ಮ ಶಾಶ್ವತ ಪರಿಹಾರ ಕಂಡುಕೊಳ್ಳುವ ನಿಟ್ಟಿನಲ್ಲಿ ಶ್ರೀಮಂತ ದರ್ಜೆಯ ಸ್ಥಾನಮಾನಕ್ಕಾಗಿ ಹೋರಾಟ ಮಾಡ್ತಿದ್ದೀವಿ. ಖಂಡಿತವಾಗಿ ನಮ್ಮ ಜನಪ್ರತಿನಿಧಿಗಳ ಏನು ಗ್ರಾಮ ಪಂಚಾಯತ್ ಸದಸ್ಯರ ಒಕ್ಕೂಟ ಏನಿದೆ ಅದರಿಂದ ನಾನು ಸಂಪೂರ್ಣವಾದ ಬೆಂಬಲವನ್ನು ಕೊಡ್ತೇನೆ ಅಂತ ಹೇಳುವಂತ ಮಾತನ್ನು ಕೂಡ ಈಗಾಗಲೇ ನಮಗೆ ಕೊಟ್ಟಿದ್ದಾರೆ. ಅದರ ಜೊತೆಗೆ ನಮ್ಮ ಇಲಾಖಾ ಅಧಿಕಾರಿಗಳು, ಅದರ ಜೊತೆಗೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಮತ್ತೆ ಬೇರೆ ಬೇರೆ ನಮ್ಮ ಇಲಾಖೆಯಲ್ಲಿರುವಂತಹ ಸಂಘಟನೆಗಳಿದೆ, ಅವರೆಲ್ಲರೂ ಕೂಡ ನಮಗೆ ಒಂದು ಬೆಂಬಲವನ್ನು ಕೂಡ ಈಗಾಗಲೇ ಕೊಟ್ಟಿದ್ದಾರೆ. ಮತ್ತೆ ಆ ಹೋರಾಟದ ದಿನ ಗ್ರಾಮ ಪಂಚಾಯತ್ ನೌಕರರ ಕರ್ತವ್ಯಗಳೇನು, ಅದನ್ನು ಯಾವ ರೀತಿ ನಾವು ದಿನದಲ್ಲಿ ನಾವು ಯಾವ ರೀತಿ ನಾವು ಮಾಡಬೇಕು ಅನ್ನೋದನ್ನು ಕೂಡ ನಾವು ಈಗಾಗಲೇ ಒಂದು ತೀರ್ಮಾನವನ್ನು ಮಾಡ್ತೇವೆ. ಆ ದಿನ ನಮ್ಮ ಕೆಲಸ ಕಾರ್ಯಗಳನ್ನು ಸ್ಥಗಿತ ಮಾಡಬೇಕಾ ಬೇಡವೋ ಅಥವಾ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಕೂಡ ಈಗ ಅದನ್ನು ಹೇಳಿಬಹುದು. ಯಾಕೆಂದರೆ ಮಾಧ್ಯಮದಲ್ಲಿ ಪ್ರಚಾರದ ಸ್ವಲ್ಪ ಕಷ್ಟ ಆಗ್ತದೆ. ಹಾಗಾಗಿ ನಾವು ಏನು ಬೆಂಗಳೂರಿನಲ್ಲಿ ಕಮಲ್ ಪಾರ್ಕ್ ಏನು ರಾಜ್ಯದ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ನಾವು 4 ದಿನಕ್ಕೆ ಮುಂಚೆ ಮಾಡ್ತೇವೆ. ಅಲ್ಲಿಯ ಒಂದು ಫೈನಲ್ ಮಾಡಿ ನೌಕರರು ಕೆಲಸ ಮಾಡಬೇಕು ಬೇಡ ಅಂತೇಳಿ ನಾವು ಹೇಳ್ತೇವೆ. ಅದಂತೂ ನೌಕರ ಅದಾಗೆ ನಡ್ಕೊಂಡ್ರೆ ಆಯ್ತು. ಮತ್ತೆ ಹೋರಾಟ ಕೂಡ ಅಷ್ಟೇ, ಅಲ್ಲಿ ಯಾವುದೇ ಕೂಡ ಅಹಿತಕರ ಘಟನೆ ನಡೆದಂತೆ ಶಾಂತಿಯುತವಾದ ಹೋರಾಟ ನಾವು ಮಾಡಬೇಕಾಗಿದೆ. ಯಾಕಂದ್ರೆ ನಾವು ನೌಕರರು ಶಿಸ್ತುಬದ್ಧ ರೀತಿಯಲ್ಲಿ ಹೋರಾಟ ಮಾಡುವ. ಯಾಕಂದ್ರೆ ಎಲ್ಲ ಒಂದು ಜನಪ್ರತಿನಿಧಿ ಈಗ ಏನು ಸರ್ಕಾರದ ಏನು ಈಗಾಗಲೇ ಸಚಿವರು ಕೂಡ ಅಷ್ಟೇ ನಿಮ್ಮ ಹೋರಾಟ ಕೂಡ ಬೆಂಬಲವನ್ನು ಕೊಡ್ತೇವೆ. ಅದರ ಜೊತೆಗೆ ಬೆಳಗಾವಿಯಲ್ಲಿರುವಂತಹ ಅಲ್ಲಿಯ ಒಂದು ಲೋಕಲ್ MLAಗಳು ಕೂಡ ಅಷ್ಟೇ ನಾವು ಅವರಿಗೆ ಹೋಗಿ ಮಾತಾಡಿಕೊಂಡು ಬಂದಿದ್ದೇವೆ. ಅವರು ಕೂಡ 4 ದಿನಕ್ಕೆ ಮುಂಚೆ ನಮಗೆಲ್ಲರೂ ಕೂಡ ಎಲ್ಲ ನಿಮ್ಮ ಹೋರಾಟದ ರೂಪರೇಷೆಗಳ ಬಗ್ಗೆ ಮಾಹಿತಿಯನ್ನು ಕೊಡಿ, ನಿಮಗೆ ಏನು ವ್ಯವಸ್ಥೆ ಬೇಕು ಅದನ್ನೆಲ್ಲವೂ ಕೂಡ ನಾವು ಮಾಡಲಿಕ್ಕೆ ಬದ್ಧರಿದ್ದೇವೆ ಅಂತ ಕೂಡ ಮಾತನ್ನು ಕೊಟ್ಟಿದ್ದಾರೆ.